والسماء رفعها ووضع الميزان ألا تطغوا في الميزان وأقيموا الوزن بالقسط ولا تخسروا الميزان صدق الله العلي العظيم. السلام عليكم ورحمة الله وبركاته. ಪ್ರಾಥಮಿಕ ಶಾಲೆ ಮತ್ತು ಸೈಯದ್ ಮದನಿ ಪ್ರೌಢಶಾಲೆ ಇದರ ವತಿಯಿಂದ ಸ್ವಾತಂತ್ರ್ಯ 72ನೇ ಪ್ರಜಾಪ್ರಭುತ್ವ ದಿವಸವನ್ನು ನಾವಿವತ್ತು ಆಚರಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಆತ್ಮೀಯ ಸಹೋದ್ಯೋಗಿಗಳೇ, ವಿದ್ಯಾರ್ಥಿ ರಕ್ಷಕರೇ, ನಾವು ಚಿಕ್ಕದಾದಂಥ ಕಾರ್ಯಕ್ರಮಗಳನ್ನು ಮಾಡೋದು, ಯಾರನ್ನು ಕರೀಲಿಕ್ಕಿಲ್ಲ ಅಂತಲೂ ಕಾರ್ಯಕ್ರಮವನ್ನು ಮಾಡೋದು ನಾವೇ ಸೇರಿ ಅಂತ. ಆದರೆ ಅಲ್ಲಾಹನ ಅನುಗ್ರಹದಿಂದ, ಸೈಯದ್ ಮದನಿಯವರ ಕರಾಮತಿನಿಂದ ನಾವು ಎಷ್ಟು ಚಿಕ್ಕ ಕಾರ್ಯಕ್ರಮ ಮಾಡಿದರೂ ಕನಿಷ್ಠ ಒಂದು 10 ಮಂದಿ ಅತಿಥಿಗಳು ಇಲ್ಲದಂಥ ಕಾರ್ಯಕ್ರಮಗಳನ್ನು ಮಾಡುವುದೇ ವಿರಳ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಟ್ಕೊಳ್ತಾ ಇದ್ದೀನಿ. ಅದು ನಮ್ಮ ಯಾರ ಒಂದು ತಾಕತ್ತಾಗಲಿ ಅಥವಾ ಘನತೆಯಾಗಲಿ ಅಲ್ಲ, ಅದು ಇದನ್ನು ನಿಯಂತ್ರಣ ಮಾಡುವಂಥ ನಮ್ಮೆಲ್ಲರ ವಿಶ್ವಾಸ ಇರುವಂಥ ಸೈಯದ್ ಮದನಿಯವರ ಕರಾಮತ್ತಾಗಿದೆ. ಸೈಯದ್ ಮದನಿಯವರ ಕರಾಮತಿ ಏನು ಅಂತ ಹೇಳಿದರೆ, ಅವರು ಬಸ್ಸಲ್ಲಿ ಉಳ್ಳಾಳಕ್ಕೆ ಬಂದವರಲ್ಲ, ಟ್ರೈನಲ್ಲಿ ಉಳ್ಳಾಳಕ್ಕೆ ಬಂದವರಲ್ಲ, ಫ್ಲೈಟಲ್ಲಿ ಉಳ್ಳಾಳಕ್ಕೆ ಬಂದವರಲ್ಲ. ಅವರ ಪವಾಡ ಏನು ಅಂತೇಳಿದರೆ, ನಮಾಜ್ ಮಾಡುವಂಥ ಮುಸಲ್ಲಾವನ್ನು, ನಮಾಜ್ ಮಾಡುವಂಥ ಚಾಪೆಯನ್ನು ಸಮುದ್ರಕ್ಕೆ ಹಾಸಿ ಆ ಸಮುದ್ರದ ಮೇಲೆ ಕೂತು ಅಲ್ಲಾಹನ ಧ್ಯಾನ ಮಾಡಿ, ಆ ಧ್ಯಾನ ಮುಗಿಯುವುದರೊಳಗೆ ಕೋಟೆಪುರದ ಸಮುದ್ರದ ಕಿನಾರೆಯಲ್ಲಿ ದಡ ಸೇರಿದವರು ಹಜರತ್ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿಯವರು. ಅವರ ಹೆಸರಿನಲ್ಲಿ ವರ್ಷದಿಂದ ವರ್ಷದಲ್ಲಿ ಸಾಧಾರಣ 18 ಶಾಲೆಗಳು ಪ್ರಾರಂಭವಾಗಿದೆ ಅಂತ ಹೇಳಿದರೆ ಇದು ಪವಾಡವಲ್ಲದೆ ಮತ್ತೇನೂ ಅಲ್ಲ. ಇದು ಯಾರು ಮಾಡಿದ್ದಲ್ಲ, ಯಾರ ತಾಕತ್ತು ಅಲ್ಲ. ಆ ಸಂದರ್ಭದಲ್ಲಿ ನಾವೆಲ್ಲರೂ ದುವಾ ಮಾಡಬೇಕಿದ್ದಂಥ ಒಬ್ಬ ವ್ಯಕ್ತಿ ಮರ್ಹೂಮ್ ಹಾಜಿ UK ಇಬ್ರಾಹಿಂರವರು. ಅವರು ವಿದ್ಯಾವಂತರಲ್ಲ, ಅವರು ಸ್ನಾತಕೋತ್ತರ ಪದವಿ ಪಡೆದವರಲ್ಲ, ಅವರು ಸ್ಕಾಲರ್ ಅಲ್ಲ, ಡಾಕ್ಟರೇಟ್ ಪಡೆದವರಲ್ಲ. ಆದರೂ ಅವರ ಮನಸ್ಸಿನಲ್ಲಿರುವಂಥ ಒಂದೇ ಒಂದು ಆಸೆ ಏನು ಅಂತ ಹೇಳಿದರೆ, ನನ್ನ ಸಮುದಾಯದಲ್ಲಿ ನನ್ನ ಮಕ್ಕಳು, ನಮ್ಮ ಸಮುದಾಯದ ಮಕ್ಕಳು, ಆ ಮಕ್ಕಳೊಟ್ಟಿಗೆ ನನ್ನ ಊರಿನ ಮಕ್ಕಳು ಜಾತಿ ಮತ ಭೇದವಿಲ್ಲದೆ ವಿದ್ಯಾಭ್ಯಾಸ ಪಡೀಬೇಕು, ನಮ್ಮಾಗೆ ಆಗಬಾರ್ದು ಅಂತ ಯಾವತ್ತೂ ಅವರು ಆಸೆ ಪಟ್ಕೊಳ್ತಾ ಇದ್ದರು. ಅವರು ಕಲಿಬೇಕು, ಆ ಮಕ್ಕಳು ಕಲಿಬೇಕು ಅಂತ. ಅಲ್ಲಿ ಸಹ ಅವರದೊಂದು ಆಸೆ ಇತ್ತು. ನನ್ನನ್ನು ಯಾವಾಗಲೂ ನಮ್ಮ ಕಮಿಟಿಯವರು ತಮಾಷೆ ಮಾಡೋದುಂಟು. ಆದರೆ ಅವರು ಹೇಳಿದಂಥ ಒಂದು ಮಾತನ್ನು ನಾನು ನೆನಪಿಸ್ಕೊಳ್ಬೇಕು. ಇವತ್ತು ನಮ್ಮ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಿದ್ದಾರೆ, ನಮ್ಮ CRPಗಳಿದ್ದಾರೆ, ಅದೇ ರೀತಿಯಲ್ಲಿ ನಮ್ಮ ಹುಡುಗರು ಮುಖ್ಯೋಪಾಧ್ಯಾಯರುಗಳಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ, ನಾನು ಅದನ್ನು ಹೇಳಬೇಕಾಗುತ್ತೆ. ನಮ್ಮ ಕಮಿಟಿಯವರಿಗೆ ಗೊತ್ತು. ಅವರು ನಮ್ಮಲ್ಲಿ ಯಾವಾಗಲೂ ಹೇಳ್ತಾ ಇದ್ದರು, ಆನಂದಾಶ್ರಮಕ್ಕೆ ಶಾಲೆಗೆ ಹೋಗ್ಬೋದು, ಅಥವಾ ದೊಡ್ಡ 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 ಶಾಲೆಗಳು ನಾವು ನೋಡ್ಬೋದು, LOSಗಳಂಥ ಶಾಲೆಗಳು ನೋಡ್ಬೋದು, ಅಲ್ಲಿಗೆ ಮಕ್ಕಳು ಹೋಗ್ತಾರೆ. ಆದರೆ ನಮ್ಮ ಮಕ್ಕಳು ನಮ್ಮಲ್ಲಿಯೇ ಕಲಿಬೇಕು. ಯಾವ ಮಕ್ಕಳು ಅಂತೇಳಿದರೆ, ಬಿಲೋ 30 ಇರುವಂಥ ಮಕ್ಕಳನ್ನು ನೀವು ಕರೆದುಕೊಂಡು ಬರಬೇಕು ಮನೆಗೆ ಹೋಗಿ. ಮಕ್ಕಳು ಶಾಲೆಗೆ ಬರಲಿಕ್ಕೆ ಕಾಯಬಾರದು, ಮನೆಗೆ ಹೋಗಿ ಕರೆದುಕೊಂಡು ಬರಬೇಕು. ಆ ಮಕ್ಕಳಿಗೆ ಕಲಿಸಬೇಕು. ಆ ಮಕ್ಕಳಿಗೆ ನೀವು 80% ತೆಗೆದುಕೊಡಬೇಕು, 70% ಅವರಿಗೆ ತೆಗೆದುಕೊಡಬೇಕು. ಆ ಕೊಟ್ಟಾಗ ಮಾತ್ರ ನೀವು ಶ್ರೇಷ್ಠರಾಗ್ತೀರಿ. ಅಲ್ಲದೆ ನಿನ್ನ ಅಪ್ಪ ಕಲ್ತಿದ್ದಾನಾ, ನಿನ್ನ ಅಮ್ಮ ಕಲ್ತಿದ್ದಾರಾ, ಮನೆಯಲ್ಲಿ ರಿಸಲ್ಟ್ ಟ್ಯೂಷನ್ ಕೊಡಲಿಕ್ಕೆ ಸಾಧ್ಯತೆ ಉಂಟಾ ಅಂತ ಕೇಳುವ ಮಕ್ಕಳನ್ನು ಕಲಿತು ಅವರು 100% ತರೋದು ಶಿಕ್ಷಣ ಅಲ್ಲ ಅಂತೇಳಿ ಅವ್ರು ಹೇಳ್ತಾ ಇದ್ದರು. ನೋಡಬೇಕು, ಒಬ್ಬ ವಿದ್ಯಾವಂತನಾಗಿರುವಂಥ ಅವರ ದೂರಾಲೋಚನೆ ಏನಿತ್ತು ಅಂತ. ನಮ್ಮ ಸಮುದಾಯದ ಕಡೆಯ ಎಲ್ಲರಿಗೂ ಶಿಕ್ಷಣ ನೀಡಬೇಕು ಎಂಬಂಥ ಒಂದು ಮಹತ್ವಾಕಾಂಕ್ಷೆ ಹಾಜಿ UK ಇಬ್ರಾಹಿಂ ಬರೆದೋದಿತ್ತು. ಅದನ್ನೇ ನಮ್ಮ ಸಂವಿಧಾನ ಹೇಳಿದೆ. ಇವತ್ತು ಸಂವಿಧಾನ ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ನಮ್ಮ ಸ್ವಾಭಾವಿಕ ಭಾಷೆಯಲ್ಲಿ, ನಮ್ಮ ಊರಿನ ಭಾಷೆಯಲ್ಲಿ ನಾವು ಹೇಳೋದಿದ್ದರೆ ಬೈಲಾ. ಒಂದು ಮಸೀದಿ ನಡೆಸಬೇಕಿದ್ರೆ ಅದಕ್ಕೊಂದು ಬೈಲ ಬೇಕು, ಒಂದು ಅಸೋಸಿಯೇಷನ್ ನಡೆಸಬೇಕಿದ್ರೆ ಅದಕ್ಕೊಂದು ಬೈಲ ಬೇಕು. ಇಂಥ ನಿಯಮಗಳು, ಇಷ್ಟು ಮೆಂಬರ್ ಇರಬೇಕು, ಇಷ್ಟು ಮೆಂಬರ್ಶಿಪ್ ಕೊಡಬೇಕು, ಇವನು ಈ ಮೆಂಬರ್ ಆಗಲಿಕ್ಕೆ ಅರ್ಹ, ಇವನು ಮೆಂಬರ್ ಆಗಲಿಕ್ಕೆ ಅರ್ಹ ಅಲ್ಲ, ಇವನನ್ನು ಶಿಕ್ಷಿಸಬೇಕು, ಇವನನ್ನು ರಕ್ಷಿಸಬೇಕು, ಇದೆಲ್ಲ ಬಯಲೋದಲ್ಲಿದೆ. ಅದನ್ನು ನಮ್ಮ ಸಾಂವಿಧಾನಿಕವಾದಂಥ ಭಾಷೆಯಲ್ಲಿ ಸಂವಿಧಾನ ಅಂತ ಹೇಳ್ತಾರೆ. ನಮ್ಮ ಒಂದು ಗ್ರಂಥ, ಎಲ್ಲರ ಗ್ರಂಥ. ನಮಗೆ ಮುಸಲ್ಮಾನರಿಗೆ ಕುರಾನ್ ಇದೆ, ಹಿಂದೂಗಳಿಗೆ ಗೀತೆ ಇದೆ, ಅಥವಾ ರಾಮಾಯಣ ಮಹಾಭಾರತವನ್ನು ಫಾಲೋ ಮಾಡ್ತಾರೆ. ಕ್ರಿಶ್ಚಿಯನ್ಸ್ನವರು ಏನು ಮಾಡ್ತಾರೆ ಅಂತ ಹೇಳಿದರೆ
ಬೈಬಲನ್ನು ಇದು ಮಾಡ್ತಾರೆ. ಆದರೆ ಎಲ್ಲರಿಗೂ ಬೈಬಲ್ ಆಗಿ, ಕುರಾನ್ ಆಗಿ, ಗೀತೆಯಾಗಿ, ರಾಮಾಯಣ ಆಗಿ, ಮಹಾಭಾರತವಾಗಿ ಇರುವಂಥದ್ದು ನಮ್ಮ ಸಂವಿಧಾನ. ಆ ಸಂವಿಧಾನ ಏನು ಹೇಳಿದೆ ಆ ರೀತಿಯಾಗಿ ನಡೆಯುವಂಥ ಒಂದು ವ್ಯವಸ್ಥೆ, ಅದು ಭಾರತೀಯರು ಎಲ್ಲರೂ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಅದನ್ನು ಒಪ್ಪಿಕೊಂಡಿದ್ದಾರೆ, ಮನಸ್ಸಾರ ಒಪ್ಪಿಕೊಂಡಿದ್ದಾರೆ. ಹೀಗೆ ಇರ್ಬೋದು. ಈಗ ನಾವು ಸ್ವಾಭಾವಿಕವಾಗಿ ನೋಡ್ತೇವೆ, ನಮ್ಮಲ್ಲಿ ಆಧುನಿಕತೆ ಬಂದ ಹಾಗೆ ಧರ್ಮದಲ್ಲಿಯೂ ಆಧುನಿಕತೆ ಬರ್ತದೆ. ಧರ್ಮದಲ್ಲಿ ಆಧುನಿಕತೆ ಬಂದಾಗ ಏನು ಮಾಡ್ತೇವೆ, ಮೊದಲು ನಮ್ಮ ಅಪ್ಪ ಅಮ್ಮ ಮಾಡಿದೆಲ್ಲ ತಪ್ಪು ಅಂತ ಹೇಳ್ತೇವೆ. ಅಪ್ಪ ಅಮ್ಮ ಮಾಡಿದೆಲ್ಲ ತಪ್ಪು, ಮತ್ತು ಯಾವುದು ಸರಿ, ಈಗ ನಾನು ಮಾಡೋದು ಸರಿ. ಇದು ಅದಕ್ಕೆ ಏನಂತ ಹೇಳ್ತಾರೆ ಅಂದರೆ ಪ್ರಗತಿಪರರು ಅಥವಾ ಏನೋ ವ್ಯವಸ್ಥೆ ಹೇಳ್ತಾರೆ. ಹಾಗೆ ನಮ್ಮ ಸಂವಿಧಾನದಲ್ಲಿ ಇರ್ಬೋದು. ಆದರೆ ಇವತ್ತು ಕೋಟ್ಯಾಂತರ ಜನ, ನಮ್ಮ 100 ಚಿಲ್ಲರ ಕೋಟಿ ಏನಿದೆಯೋ ಎಲ್ಲ ಜನ, 1% ಜನವನ್ನು ಬಿಟ್ಟು ಎಲ್ಲ ಜನರು ಫಾಲೋ ಮಾಡುವಂಥ, ಅನುಕರಣೆ ಮಾಡುವಂಥ ಒಂದೇ ಒಂದು ಗ್ರಂಥ ಇದ್ದರೆ ಅದು ಭಾರತದ ಸಂವಿಧಾನ. ಪ್ರಜಾಪ್ರಭುತ್ವ ಅಂತ ಹೇಳಿದರೆ ಏನು ಅಂದರೆ, ಪ್ರಜೆ ಅಂದರೆ ಮನುಷ್ಯರು, ನಾವು ಎಲ್ಲ ಪ್ರಜೆಗಳು. ಪ್ರಭುಗಳು ಅಂತ ಹೇಳಿದರೆ ಏನು ಅಂತ ಹೇಳಿದರೆ ರಾಜರು. ಪ್ರಜಾಪ್ರಭು ಅಂದರೆ ನಾವೇ ರಾಜರು, ಬೇರೆ ರಾಜ ಇಲ್ಲ, ಅವರ ಅಧಿಕಾರ, ಪ್ರಜೆಗಳ ಅಧಿಕಾರ. ಪ್ರಜೆಗಳು ಪ್ರಜೆಗಳಿಗಾಗಿ, ಪ್ರಜೆಗಳಿಂದ ಆಳಲ್ಪಡುವಂಥ ವ್ಯವಸ್ಥೆಗೆ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ. ಪ್ರಜೆಗಳು ಪ್ರಜೆಗಳಿಗಾಗಿ, ಪ್ರಜೆಗಳಿಂದ. ನಾವು ಓಟ್ ಹಾಕಿ ಗಳಿಸಿದವರು, ನಾವು ಓಟ್ ಹಾಕಿ ಗಳಿಸೋದು, ನಮಗೆ ಬರಲಿಕ್ಕೆ ಪುರುಸತ್ತಿಲ್ಲ ನೀವು ಹೋಗಿ ಅಂತ, ಅವರು ನಮಗಾಗಿ ಆಳ್ವಿಕೆ ಮಾಡ್ತಾರೆ. ಈ ಸರ್ಕಾರವನ್ನು ನಾವೆಲ್ಲರೂ ಸೇರಿಕೊಂಡು ಏನು ಮಾಡ್ತೇವೆ ಅಂತ ಹೇಳಿದರೆ ಪ್ರಜಾಪ್ರಭುತ್ವ ಎಂಬಂಥ ಹೆಸರಿನಲ್ಲಿ ಇವತ್ತು ಕರೆದು ನಾವು ಅದನ್ನು ನಮ್ಮ ಒಂದು ಉತ್ತಮವಾದಂಥ ನೆನಪಿಸಿಕೊಳ್ಳುವಂಥ ವ್ಯವಸ್ಥೆಯನ್ನು ಇವತ್ತು ಮಾಡ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು, ಅವರ ಫೋಟೋವನ್ನು ಇವತ್ತು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಇಟ್ಕೊಂಡು ನೆನಪಿಸಬೇಕು, ಇದು ಯಾರು ಮಾಡಿದ್ದು ಅಂತ. ನಮಗಿವತ್ತು ಬದುಕುವಂಥ ಹಕ್ಕನ್ನು ಕೊಟ್ಟವರು, ನಮಗಿವತ್ತು ಶಿಕ್ಷಣದ ಹಕ್ಕನ್ನು ಕೊಟ್ಟವರು, ನಾವು ನಡೆದಾಡುವಂಥ ಹಕ್ಕನ್ನು ಕೊಟ್ಟವರು, ನಾವು ಮಾತನಾಡುವಂಥ ಹಕ್ಕನ್ನು ಕೊಟ್ಟವರು, ನಾವು ಈ ಭಾರತ ದೇಶದಲ್ಲಿ ಬಾಳಿ ಬದುಕುವಂಥ ಅಧಿಕಾರವನ್ನು ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರನ್ನು ನಾವು ಗೌರವಿಸುವಂಥ ಒಂದು ವ್ಯವಸ್ಥೆ ಇವತ್ತಿನ ದಿವಸಗಳಲ್ಲಿ ಆಗಬೇಕು ಎಂಬಂಥ ದೃಷ್ಟಿಯಿಂದ ನಾವು ಪ್ರಜಾಪ್ರಭುತ್ವವನ್ನು ಆಚರಿಸ್ತಾ ಇದ್ದೀವಿ. ನೋಡಿ, ನಾವು ಭಾರತ ದೇಶದಲ್ಲಿದ್ದೇವೆ. ನಾವು ಭಾರತ ದೇಶದಲ್ಲಿರುವಂಥ ಭಾರತ ದೇಶದಲ್ಲಿರುವಂಥ ಮುಸಲ್ಮಾನರು ಪುಣ್ಯವಂತರು. ಯಾವ ದೇಶಕ್ಕಿಂತಲೂ ನಾವು ಹೋಲಿಸಿ ನೋಡಿದಾಗ ಭಾರತ ದೇಶದಲ್ಲಿರುವಂಥ ಮುಸಲ್ಮಾನರು ಪುಣ್ಯವಂತರು. ನಾನು ಮತ್ತು ನಮ್ಮ ಹಿಂದಿನ ಸಂಚಾಲಕ MH ಇಬ್ರಾಹಿಂರವರು ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆವು. ಅದರಲ್ಲಿ ಒಂದು ಏನು ಅಂತ ಹೇಳಿದರೆ ಒಂದು ಪ್ರಶ್ನೋತ್ತರ ಆಗ್ತಾ ಇತ್ತು. ಜಗತ್ತಿನಲ್ಲಿ ಅತಿ ಹೆಚ್ಚು ಮಸೀದಿ ಇರುವಂಥ ಒಂದು ದೇಶ ಯಾವುದು ಅಂತ. ನಾನು ಮತ್ತು ಅವರು ನೋಡುವಾಗ ಅದು ಅಮೇರಿಕ ಇರ್ಬೋದು, ಅರೇಬಿಯಾ ದೇಶ ಇರ್ಬೋದು ಅಂತ ನಮಗೆ ಆಯಿತು. ಯಾಕಂದರೆ ಅರೇಬಿಯಾ ನೋಡುವಾಗ ಅದು ಭಾರತ ದೇಶ. ದೇವಸ್ಥಾನ, ಅತಿ ಹೆಚ್ಚು ದೇವಸ್ಥಾನ ಇರುವಂಥ ದೇಶ. ಸರ್ ಬನ್ನಿ. ಅತಿ ಹೆಚ್ಚು ದೇವಸ್ಥಾನಗಳಿರುವಂಥ ದೇಶ ನೋಡಿದರೆ ಭಾರತ. ಅತಿ ಹೆಚ್ಚು ಚರ್ಚ್ ಇರುವಂಥ ದೇಶ ಅಂತ ನೋಡಿದರೆ ಅದು ಭಾರತ. ಆದ್ದರಿಂದ ಭಾರತವು ವಿವಿಧತೆಯಲ್ಲಿ ಏಕತೆಯನ್ನು ಪಡೆದಂಥ ಒಂದು ರಾಷ್ಟ್ರ. ಇದನ್ನು ಉಳಿಸಿಕೊಳ್ಳುವಂಥ ಜವಾಬ್ದಾರಿ ಇವತ್ತು ನಮ್ಮೆಲ್ಲರಲ್ಲಿ ಆಗಬೇಕು. ಅದು ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಆ ತ್ರಿವರ್ಣ ಧ್ವಜದ ಅಡಿಯಲ್ಲಿ ಇದ್ದುಕೊಂಡು ನಾವೆಲ್ಲರೂ ನಮ್ಮ ದೇಶದ ಮಲ್ಲರ್ ಸರ್ ಬನ್ನಿ, ನಮ್ಮ ದೇಶದ ಅಭಿವೃದ್ಧಿಗಾಗಿ, ನಮ್ಮ ದೇಶದ ಉಳಿವಿಗಾಗಿ ನಾವು ಶ್ರಮಿಸಬೇಕು ಎಂಬುದನ್ನು ನೆನಪಿಸಲಿಕ್ಕೆ ಇವತ್ತು ನಾವು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಪ್ರಜಾಪ್ರಭುತ್ವ ದಿನವನ್ನು ಸಾರ್ವತ್ರಿಕವಾಗಿ ಆಚರಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ನೋಡಿ, ಪ್ರಜಾಪ್ರಭುತ್ವ ಅಂತ ಹೇಳಿದರೆ ಸ್ವಾತಂತ್ರ್ಯ ಬಂದಂಥ ಸಮಯದಲ್ಲಿ ಒಂದು ಗಾದೆ ಹೇಳ್ತಾರೆ. ಸ್ವಾತಂತ್ರ್ಯ ಬಂದಂಥ ರಾತ್ರಿ ಸ್ವಾತಂತ್ರ್ಯ ಬಂದಂಥ ಸಮಯದಲ್ಲಿ ಒಂದು ದಡೂತಿಯಾದಂಥ ಹೆಂಗಸು ಡೆಲ್ಲಿಯ ಕೆಳಗೇಡು ದೆಹಲಿಯ ರಾಜಮಾರ್ಗದಲ್ಲಿ ಹೋಗ್ತಾ ಇದ್ದಾಳಂತ, ಇಡೀ ಮಧ್ಯಭಾಗದಲ್ಲಿ. ಯಾಕೆ ಅಂತ ಕೇಳಿದರೆ ನನಗೆ ಸ್ವಾತಂತ್ರ್ಯ ಸಿಕ್ಕಿದೆ ಎಂಬುದನ್ನು ತೋರ್ಪಡಿಸಲಿಕ್ಕೆ, ನಮಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ. ಬದಿಯಲ್ಲಿ ನಿಂತ ಪೊಲೀಸಿನವರು ಕರೆದು ಹೇಳ್ತಾರೆ ಅಂತಮ್ಮ, ನೀನು ಮಾರ್ಗದ ಮಧ್ಯದಲ್ಲಿ ಹೋಗ್ತಾ ಇದ್ದಿ, ಆದ್ದರಿಂದ ಏನು ಮಾಡಿದೆ, ನೀನು ಮಾರ್ಗದ ಮಧ್ಯದಲ್ಲಿ ಹೋಗಬಾರ್ದು, ಬದಿಯಿಂದ ಹೋಗಬೇಕು ಅಂತ ಹೇಳ್ತಾರೆ. ಆಗ ಹೆಂಗಸ್ ಅವ್ರಿಗೆ ಹೇಳ್ತಾರೆ ಅಂತೆ, ಸುಮ್ಮನೆ ಕೂತ್ಕೋ, ನನಗೆ ಸ್ವಾತಂತ್ರ್ಯ ಸಿಕ್ಕಿದೆ, ರಾತ್ರಿ ನಾವು ಪಟಾಕಿ ಹೊಡೆದದ್ದು ಕೇಳಲಿಲ್ವಾ, ಭಾರತಕ್ಕೆ ಸಂತೋಷ ಪಟ್ಕೊಂಡದ್ದು ನೀನು ಕೇಳಲಿಲ್ಲವಾ ಅಂತ ಹೇಳ್ತಾರೆ. ಆಗ ಯಾವುದೋ ಒಂದು ವಾಹನದವನು ವೇಗವಾಗಿ ಬರ್ತಾನಂತೆ, ಅವನಿಗೂ ಸಿಕ್ಕಿದೆ ಸ್ವಾತಂತ್ರ್ಯ. ಈ ನಡೆದುಕೊಂಡು ಹೋಗುವ ಹೆಂಗಸಿಗೆ ಎಷ್ಟು ಸ್ವಾತಂತ್ರ್ಯ ಸಿಕ್ಕಿದೆಯೋ ಅಷ್ಟೇ ಸ್ವಾತಂತ್ರ್ಯ ಆ ಲಾರಿ ಚಾಲಕನಿಗೂ ಸಿಕ್ಕಿದೆ. ಅವನು ಸ್ಪೀಡಾಗಿ ಬರ್ತಾನಂತೆ, ಪೊಲೀಸ್ನವ್ರು ನಿಲ್ಲಿಸ್ತಾರಂತೆ, ನಿಲ್ಲು ಹೆಂಗಸು ಹೋಗ್ತಾ ಇದ್ದಾರೆ, ಇಲ್ಲ ನನಗೆ ರಾತ್ರಿ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳ್ತಾನೆ. ಹಾಗದು ಅನಾಹುತಗಳಿಗೆ ಎಡೆಯಾಗುತ್ತೆ. ಈ ಎಲ್ಲ ಅನಾಹುತಗಳಿಗೆ ಎಡೆಯಾಗುವುದನ್ನು ಈ ಸಂವಿಧಾನ ಏನು ಮಾಡಿದೆ ಅಂತ ಹೇಳಿದರೆ ನಿಯಂತ್ರಿಸಿದೆ.
ನಾವು ನಡೆಯುವಂಥ ಸಮಯದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ್ದು ಹೌದು, ಮಾರ್ಗದ ಬದಿಯಲ್ಲಿ ನೀವು ನಡಿಬೇಕು, ಬಲಬದಿಯಲ್ಲಿ ನೀವು ನಡಿಬೇಕು, ಇದೆಲ್ಲವನ್ನು ನಮ್ಮ ಸಂವಿಧಾನ ಹೇಳ್ತದೆ. ಇದೆಲ್ಲವನ್ನು ನಮ್ಮ ಸಂವಿಧಾನ ಹೇಳ್ತದೆ. ಹಾಗೆ ಚಾಲಕನಿಗೆ ಹೇಳ್ತದೆ, ನಿನ್ನ ಮಿತಿ ಇಷ್ಟೇ ಇರಬೇಕು, ನಿನ್ನ ಬದಿಯಲ್ಲಿರಬೇಕು, ಎದುರಿನಿಂದ ಯಾರು ಬಂದಾಗಲೂ ನೀನು ಬ್ರೇಕ್ ಒತ್ತಬೇಕು, ಜನರ ರಕ್ಷಣೆ ನೀನು ಮಾಡಬೇಕು ಅಂತ. ಇದು ಎಲ್ಲವನ್ನ ಮಾಡುವಂಥ ಒಂದು ಸುಂದರವಾದಂಥ ಗ್ರಂಥ ಸಂವಿಧಾನ ಆಗಿದೆ. ಈ ಸಂವಿಧಾನವನ್ನು ನಾವು ಅಳವಡಿಸಿಕೊಳ್ಳುವಂಥದ್ದು. ಇವತ್ತು ಬೇರೆ ಬೇರೆ ಕೂಗುಗಳು ಕೇಳ್ಬೋದು, ಅದು ಮನುಷ್ಯರು ಕಾಲಕ್ಕೆ ತಕ್ಕಂತೆ ಕೋಲ ಕಟ್ಟುವಂಥ ವ್ಯವಸ್ಥೆಗಳು ಇರ್ಬೋದು. ಇದು ಎಲ್ಲ ಇದ್ದರು ಇಲ್ಲಿಯವರೆಗೆ 72 ವರ್ಷಗಳವರೆಗೆ ಇವತ್ತು 72ನೇ ಆಚರಣೆಯನ್ನು ಆಚರಿಸ್ತಾ ಇದ್ದಾರೆ. 71 ವರ್ಷಗಳು ಸಂಧಿ, 72ನೆಯ ಸಂವಿಧಾನ ಜಾರಿಗೆ ಬಂದಂಥ ಆಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಈ 72 ವರ್ಷದಲ್ಲಿಯೂ ಸಂವಿಧಾನದ ಪಾವಿತ್ರ್ಯತೆಯನ್ನು ಎತ್ತಿ ಹೇಳಿದ್ದಾರೆ. ಈ 72 ವರ್ಷದಲ್ಲಿ ಕಲಿತಂಥ ಮಿಲಿಯಾಂತರ ಮನುಷ್ಯರು, ಭಾರತದ ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲ ಜನಾಂಗದವರು ಅದಕ್ಕೆ ಗೌರವ ಕೊಟ್ಟಿದ್ದಾರೆ, ಸೆಲ್ಯೂಟ್ ಹೊಡೆದಿದ್ದಾರೆ. ಖಾಲಿ ಭಾರತ ಮಾತ್ರ ಅಲ್ಲ, ಇಡೀ ದೇಶ, ಇಡೀ ಪ್ರಪಂಚವೇ ಭಾರತದ ಸಂವಿಧಾನವನ್ನು ಗೌರವಿಸಿದೆ. ಹೆಚ್ಚಿನ ರಾಷ್ಟ್ರಗಳು ಭಾರತದ ಸಂವಿಧಾನದ ಅಂಶಗಳನ್ನು ತಮ್ಮ ಸಂವಿಧಾನದಲ್ಲೂ ಅಳವಡಿಸಿಕೊಂಡಿದೆ. ಅದು ನಮ್ಮ ಹೆಮ್ಮೆ. ಅದನ್ನು ಉಳಿಸಿಕೊಳ್ಳುವಂಥ ಜವಾಬ್ದಾರಿ ಮುಂದಿನ ಪೀಳಿಗೆಯಾದ ನಿಮ್ಮಲ್ಲಿದೆ, ಸಮಕಾಲೀನ ಪ್ರಜೆಗಳಾದಂಥ ನಮ್ಮೆಲ್ಲರ ಮೇಲೆ ಇದೆ. ಇದನ್ನು ಮಾಡುವಂಥ ಒಂದು ಜವಾಬ್ದಾರಿ ಇವತ್ತು ಪ್ರಜಾಪ್ರಭುತ್ವ ದಿನವನ್ನಾಗಿ ನಾವು ಆಚರಿಸ್ತಾ ಇದ್ದೇವೆ ಅಂತೇಳಿ ನಾನು ಹೇಳಿಕೊಳ್ಳುತ್ತಾ ನಾನು ವಿಷಯಕ್ಕೆ ಬರ್ತಾ ಇದ್ದೇನೆ. ಇವತ್ತು ಒಂದು ಸುಂದರವಾದಂಥ ಸಮಯ ನಮ್ಮ ಶಾಲೆಯಲ್ಲಿ ಮಾಡಿದ್ದೇವೆ. ನಮ್ಮ ಶಾಲೆಯಲ್ಲಿ ಯಾವತ್ತೂ ನಾವು ಹೇಳಿಕೊಂಡು ಧ್ವಜಾರೋಹಣ ಮಾಡುವಾಗ ನಾವು ಸಹ ಒಮ್ಮೆ ಪ್ರಧಾನಿ ಆಗಬೇಕು ಎಂಬಂಥ ಆಸೆ. ಪ್ರಧಾನಿಯಾದವರು ರೆಡ್ ಫೋರ್ಟಲ್ಲಿ, ಕೆಂಪು ಕೋಟೆಯಲ್ಲಿ ಧ್ವಜಾರೋಹಣ ಮಾಡ್ತಾರಂತೆ. ಹಳೆಕೋಟೆ ಶಾಲೆಗೆ ಯಾರಾದರೂ ಗೆಸ್ಟ್ ಬಂದರೆ ಅವರು ಹಳೆಕೋಟೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಧ್ವಜಾರೋಹಣ ಮಾಡ್ತಾ ಇದ್ದಾರೆ. ಅದರ ಕೋಟೆ ಮಾತ್ರ ನಮ್ಮದು ಚೇಂಜ್ ಅಷ್ಟೇ. ಆದರೂ ರೆಡ್ ಫೋರ್ಟಲ್ಲಿ ಏನು ವ್ಯವಸ್ಥೆಗಳಾಗಬೇಕೋ ಅದೆಲ್ಲ ವ್ಯವಸ್ಥೆಗಳನ್ನು ಮಾಡುವಂಥದ್ದು ನನ್ನ ಅಧ್ಯಾಪಕರುಗಳು, ನಮ್ಮ ಶಾಲಾಡಳಿತ ಮಂಡಳಿ ಎಲ್ಲರೂ ವ್ಯವಸ್ಥೆ ಮಾಡಿಕೊಂಡು ನಾವು ಮೇಲೆ ಮಾಡುವಂಥ ವ್ಯವಸ್ಥೆಯನ್ನು ನಾವು ಆ ಕೋಟೆಯ ಮೇಲೆ ಧ್ವಜಾರೋಹಣ ಮಾಡುವಂಥ ವ್ಯವಸ್ಥೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ಬೆಳಿಗ್ಗೆ ನಮ್ಮ ಶಾಲೆಯ ಧ್ವಜಾರೋಹಣ ಕಾರ್ಯಕ್ರಮವನ್ನು ಉಳ್ಳಾಳ ಕೇಂದ್ರ ಜುಮಾ ಮಸೀದಿಯ ಅಂದರೆ ಸಂಪ್ರದಾಯ ನಮ್ಮ ಕೇಂದ್ರ ಜುಮಾ ಮಸೀದಿಯವರು ಅವರ ಟೈಮ್ ಟೇಬಲ್ನಂತೆ ಅಳವಡಿಸಿಕೊಳ್ಳುವುದು. ಕೇಂದ್ರ ಜುಮಾ ಮಸೀದಿಯ ಪ್ರಧಾನ ಕಾರ್ಯದರ್ಶಿಗಳು, ನನ್ನ ಆತ್ಮೀಯ ಮಿತ್ರರು, ಹಳೆಕೋಟೆ ಜುಮಾ ಮಸೀದಿ ಅಧ್ಯಕ್ಷರು, ಸಫಾ ಫಿಶರೀಸಿನ ಮಾಲಕರು ಆದಂಥ ಜನಾಬ್ ಹಾಜಿ ಮೊಹಮ್ಮದ್ ತ್ವಾಹರ್ ಅವರು ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಹಾಜಿ ಮೊಹಮ್ಮದ್ ತ್ವಾಹರ್ ಅವರ ಬಗ್ಗೆ ನಾವು ಜಾಸ್ತಿ ಏನು ಹೇಳಲಿಕ್ಕಿಲ್ಲ. ಅವರು ಉತ್ತಮವಾದಂಥ ಒಂದು ಸೌಜನ್ಯದ ಸಾಕಾರ ಮೂರ್ತಿಯಾಗಿ ನಮ್ಮ ಎಲ್ಲ ವ್ಯವಸ್ಥೆಗಳೊಟ್ಟಿಗೆ ಅವರು ಸಹಕರಿಸ್ತಾ ಇರುವವರು. ಅವರ ಬಗ್ಗೆಯೂ ನಾನು ಬಹಳಷ್ಟು ಹೆಮ್ಮೆಯಿಂದ ಮಾತಾಡಬೇಕು. ಯಾಕಂದರೆ ಅಧ್ಯಾಪಕರಾಗಿದ್ದವರು ನಮ್ಮ 3 ಅಧಿಕಾರಿಗಳು ನಮ್ಮೊಟ್ಟಿಗೆ ಇದ್ದಾರೆ, 3 ಇದ್ದಾರೆ. ಅದರ ಒಟ್ಟಿಗೆ ನಮ್ಮ ತಾಲೂಕಿನ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಇದ್ದಾರೆ. ಅವರ ಮಧ್ಯದಲ್ಲಿ ಹೇಳಬೇಕಾಗತ್ತೆ. ಯಾವಲ್ಲಿ ನಮ್ಮಲ್ಲಿ ಹೇಳೋದು, ಶಾಲೆ ನಡೆಸುವಾಗ ಹೆಡ್ ಮಾಸ್ಟ್ನವರು ಆಡಳಿತ ಸಮಿತಿಯನ್ನು, ಅಭಿವೃದ್ಧಿ ಸಮಿತಿಯನ್ನು ವಿಶ್ವಾಸಕ್ಕೆ ತಗೊಳ್ಬೇಕು ಅಂತ. ನನಗೆ ಆ ಒಂದು ಹೆದರಿಕೆ ಇಲ್ಲ. ಅವರು ನಮ್ಮನ್ನೇ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡ್ತಾರೆ. ನಮ್ಮ ಈ ಒಂದು ಸುಂದರವಾದಂಥ ಹಾಲ್, ಹಣ ಅವರು ಕೇಳಲಿಕ್ಕಿಲ್ಲ ಅಂತ ನಾವು ಹೇಳೋದು. ಸುಂದರವಾದಂಥ ಈ ಒಂದು ಹಾಲ್, ಆ ಹಾಲಿಗೆ ಸರ್ಕಾರದ ಹಣ ಬಂತು ಸ್ವಲ್ಪ. ಅದರಲ್ಲಿ 1,50,000 60,000 ಏನೋ ಸಿಕ್ಕಿತು. ಅದನ್ನು ಕೊಟ್ಟೆ. ಒಂದು 7 ಲಕ್ಷದ ಚಿಲ್ಲರೆಯನ್ನು ಖರ್ಚು ಮಾಡಿ ಇಷ್ಟೊಂದು ಸುಂದರವಾದಂಥ ಒಂದು ಹಾಲನ್ನು ಅವರು ನಮಗೆ ನಿರ್ಮಿಸಿಕೊಟ್ಟಿದ್ದಾರೆ ಅವರ ಇದರಿಂದ. ಅದಿನ್ನು ಯಾವಾಗಲೂ ಸಿಗುತ್ತೋ ಏನೋ, ಅದು ಬೇರೆಗೆ ಬಿಟ್ಟ ವಿಷಯ. ಅದು ಮಕ್ಕಳಿಗಾಗಿ, ಶಾಲೆಗಾಗಿ, ಅದರೊಟ್ಟಿಗೆ ಧರಿಸು ನಮ್ಮ ಇಲ್ಲಿಯ ಸಾಮುದಾಯಿಕ ಕೇಂದ್ರವಾಗಿ ಊರಿನ ಎಲ್ಲ ಕಾರ್ಯಕ್ರಮಗಳು, ಸಂಘ ಸಂಸ್ಥೆಗಳದ್ದು ಮಾಡುವಂಥದ್ದಕ್ಕೆ ಇದೊಂದು ಉತ್ತಮವಾದಂಥ ವೇದಿಕೆಯನ್ನಾಗಿ ಮಾಡಿದವರು ಹಾಜಿ ಮೊಹಮ್ಮದ್ ತ್ವಾಹರ್ ಅವರು. ಅಲ್ಲಾಹನು ಅದಕ್ಕೆ ಅವರಿಗೆ ತಕ್ಕುದಾದಂಥ ಪ್ರತಿಫಲವನ್ನು ಕೊಡಲಿ. ಅದೇ ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯೆಯ ಆ ಒಂದು ಪರಿಮಳವನ್ನು ಬೀರುತ್ತಾರೋ ಆ ಎಲ್ಲ ಪರಿಮಳದ ಒಂದು ಅಂಶವನ್ನು ಅಲ್ಲಾಹನು ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಕೊಡಲಿ ಅಂತೇಳಿ ನಾನು ಅಲ್ಲಾಹನೊಟ್ಟಿಗೆ ಪ್ರಾರ್ಥಿಸಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಅದೇ ರೀತಿಯಲ್ಲಿ ನಮ್ಮೆಲ್ಲರ ಆತ್ಮೀಯರು, ನಮಗೆಲ್ಲ ಚಿರಪರಿಚಿತರು, ಉಳ್ಳಾಳದಲ್ಲಿ ನಾವು ಕೆಲವೊಮ್ಮೆ ಮಾತನಾಡಲಿಕ್ಕಿದೆ. ಬಹುಶಃ ಮಕ್ಕಳಿಗೆ ಹೆಸರು ಕೇಳಿರಲಿಕ್ಕಿಲ್ಲ, ಹಿರಿಯರೆಲ್ಲ ಕೇಳಿರ್ಬೋದು, ಜನಾರ್ದನ ಪೂಜಾರಿ ಅಂತ. ಭಾರತ ಕೇಂದ್ರ ಸರ್ಕಾರದ ಮಂತ್ರಿಯಾಗಿದ್ದಂಥ ಜನಾರ್ದನ ಪೂಜಾರಿ ಅವರ ಹೆಸರು ಕೇಳಿದ್ದೀವಿ. ಆ ಜನಾರ್ದನ ಪೂಜಾರಿಯವರ ಸಮಕಾಲೀನರಾಗಿ ಅವರು ಸಮಾಜಕ್ಕೆ ಯಾವ ಸೇವೆಯನ್ನು ಮಾಡ್ತಾ ಇದ್ದಾರೋ ಆ ಸೇವೆಯನ್ನು ಪರಿಗಣಿಸಿಕೊಂಡು ಎಲೆಮರೆಯ ಕಾಯಿಯಾಗಿ ಇದ್ದುಕೊಂಡು ಎಲ್ಲ ಚಟುವಟಿಕೆಗಳಲ್ಲಿಯೂ ಅವರನ್ನೇ ಫಾಲೋಅಪ್ ಮಾಡಿಕೊಂಡು ಒಬ್ಬ ವ್ಯಕ್ತಿ ನಮ್ಮ ಉಳ್ಳಾಳದಲ್ಲಿ ಇಬ್ಬರು, ಅದರಲ್ಲಿ ಒಬ್ಬರು ಹಾಜಿ ಎ ಕೆ ಮೊಯ್ದೀನ್ರವರು. ಅದು ಸಮುದ್ರ ಕೊರತೆ ಆಗಬಾರ್ದು, ವಿಡೋ
ಪೆನ್ಷನ್ ಆಗ್ಬೋದು ಅಥವಾ ಇನ್ನಿತರ ಯಾವುದೇ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳು ಪಾಪದವರಿಗೆ ಸಿಗುವಲ್ಲಿ ಆಗ್ಬೋದು. ಇದು ಎಲ್ಲದಕ್ಕೂ ಒಂದು ಕೈ ಎ.ಕೆ. ಮೊಯ್ದೀನ್ ರವರದಿದೆ. ಅವರು ಬಹುಶಃ ನಾವು ಯಾವಾಗಲೂ ಒಮ್ಮೆ ಹೇಳಲಿಕ್ಕಿದೆ, ಅವರು ಯಾವಾಗ ನೋಡಿದ್ರು ಮಾತನಾಡೋದಿಲ್ಲ, ಅವರು ಯಾವಾಗ ಕೆಲಸ ಮಾಡ್ತಾರೆ ಅಂತ. ಅವರ ಮಾತು ಬಹಳಷ್ಟು ಕಡಿಮೆ. ಅವರು ಮಾತು ಕಡಿಮೆ ಮಾಡಿಕೊಂಡು ಅವರ ಕೆಲಸವನ್ನು, ಯಾವ ಕೆಲಸ ಎಲ್ಲಿ ಯಾವಾಗ ಆಗಬೇಕು ಆ ಎಲ್ಲ ಕೆಲಸವನ್ನು ಸುಸೂತ್ರವಾಗಿ ಮಾಡಿದಂಥ ಒಬ್ಬ ವ್ಯಕ್ತಿ ಎ.ಕೆ. ಮೊಯ್ದೀನ್ ರವರು. ಅವರು ಉತ್ತಮವಾದಂಥ ಒಂದು ಸಾಹಿತಿ, ಒಂದು ಕವಿ, ಲೇಖಕ ಅಷ್ಟೇ ಬಿಟ್ಟು ರಾಜಕೀಯದಲ್ಲಿ ತನ್ನನ್ನೇ ತಾನು ರಾಜ್ಯ ಮಟ್ಟದವರೆಗೆ ತೊಡಗಿಸಿಕೊಂಡಂಥ ಒಂದು ವ್ಯಕ್ತಿ ಇವತ್ತು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರನ್ನು ಗುರುತಿಸಿಕೊಂಡು ಇವತ್ತು ಸರ್ಕಾರ ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಅವರನ್ನು ಗುರುತಿಸಿಕೊಂಡು ನಮ್ಮ ಜಿಲ್ಲಾಡಳಿತವು ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಮಾಜ ಸೇವೆಗಾಗಿ ನೀಡಿದೆ. ಈ ಸಂದರ್ಭದಲ್ಲಿ ನಾವು ಗೌರವಿಸುವಂಥದ್ದು ನಮ್ಮ ವ್ಯವಸ್ಥೆ. ಅದು ಆವತ್ತೇ ನಾವು ಮಾಡಬೇಕಿತ್ತು, ಆದರೆ ಕೊರೋನಾದ ಸಂದರ್ಭದಲ್ಲಿ ಇಷ್ಟು ಜನ ಸೇರಿಸಲಿಕ್ಕಾಗುವುದಿಲ್ಲ ಎಂಬುದು ನಮ್ಮ ಅಭಿವೃದ್ಧಿ ಸಮಿತಿಯವರ ಒಂದು ಅಭಿಲಾಷೆ. ನಾವೆಲ್ಲ ಒಟ್ಟಿಗೆ ಸೇರಿ ಮಾಡೋಣ ಅಂತ. ಈಗ ಅದಕ್ಕೆ ಸಮಯ ಕೂಡಿ ಬಂದು ಇವತ್ತು ನಾವು ಅವರನ್ನು ಗೌರವಿಸುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಹಾಜಿ ಎ.ಕೆ. ಮೊಯ್ದೀನ್ ರವರನ್ನು ನಾನು ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾಗೆ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರು, ನಮ್ಮೆಲ್ಲರ ಹಿರಿಯರು ಆದಂಥ ಜನಾಬ್ UN ಇಬ್ರಾಹಿಂರವರು ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿದ್ದಾರೆ. ಶಾಲೆ ನಾವು ಯಾವಾಗ ಪ್ರಾರಂಭಿಸಿದೆವೋ ಕಟ್ಟಲಿಕ್ಕೆ 1990ನೇ ಇಸವಿಯಿಂದ ನಮ್ಮ ಎಲ್ಲ ಚಟುವಟಿಕೆಗಳಲ್ಲೂ ನಮ್ಮೊಟ್ಟಿಗಿದ್ದಾರೆ. ನಾನು ಆಗಲೇ ಹೇಳಿದ್ದೆ, ಯಾವಾಗಲೂ ಹೇಳ್ತಾನೇ ಇರ್ತೇನೆ, ನಮ್ಮ ಶಾಲೆ ಇದು ಯಾರ ನಿರ್ಮಿತ ಅಲ್ಲ, ಇದು ಪವಾಡವಾದದ್ದು ಅಂತ. ನಮ್ಮ ಶಾಲೆ ಪ್ರಾರಂಭವಾದದ್ದು 1 ಲೋಡು ಕಪ್ಪು ಕಲ್ಲಿನಿಂದ ಅಂತ. ನಮ್ಮಲ್ಲಿ 5 ಪೈಸೆ ಇರಲಿಲ್ಲ ಮೇಡಮ್. 1 ಲೋಡ್ ಕಪ್ಪು ಕಲ್ಲನ್ನು ಇಟ್ಕೊಂಡು ನಮ್ಮ ಅಭಿವೃದ್ಧಿ ಸಮಿತಿಯವರು ಮಾಡಿದ್ದಾರೆ. ಅದರ ಕಾರ್ಯಕ್ರಮವನ್ನು ಮಾಡಿದವರು ಇವತ್ತು ನಮ್ಮ ಉಪಾಧ್ಯಕ್ಷರಾಗಿದ್ದಾರೆ. ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದರಂತೆ ನಮ್ಮ ಶಾಲಾ ಸಂಚಾಲಕರು ಇದ್ದಾರೆ. ಯಾಕಂದರೆ ಬೇರೆ ಹೆಡ್ ಮಾಸ್ಟರ್ನವರೆಲ್ಲ ಇರುವಾಗ ನಮಗೆ ಅದು ಹೇಳಲಿಕ್ಕೆ ಆಗೋದಿಲ್ಲ, ನಾವು ಗುಟ್ಟಲ್ಲಿ ಮಾಡೋದು ಅಂತ ಹೇಳಬೇಕು. ಈಗ ಎಲ್ಲ ಹೆಡ್ ಮಾಸ್ಟರ್ನವರು ಇದ್ದಾರೆ, ಆದರೆ ನಮ್ಮ ಗುಟ್ಟನ್ನು ಹೇಳಲೇಬೇಕಾಗತ್ತೆ. ನಮ್ಮ ಸಂಚಾಲಕರು ಇದ್ದಾರೆ, ಅವರು ನಮ್ಮ ಇನ್ನೊಂದು ಪಿಲ್ಲರ್ ಆಗಿದ್ದಾರೆ. ಅವರು ಸಂಚಾಲಕರಾದ ಕಳೆದ 3 ವರ್ಷಗಳಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಅಧ್ಯಕ್ಷ ಹಾಜಿ ಮೊಹಮ್ಮದ್ ತೋಹಾ ಮತ್ತು ನಮ್ಮ ಕಮಿಟಿ ಸದಸ್ಯರೊಟ್ಟಿಗೆ ಸೇರಿಕೊಂಡು ಇನ್ನುಳಿದ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಅವರ ಯೋಜನೆ ಎಲ್ಲ ಮಕ್ಕಳಿಗೆ ಉಚಿತವಾಗಿ ಡ್ರೆಸ್ ಕೊಡಬೇಕು ಅಂತ 3 ವರ್ಷಗಳಲ್ಲಿ ಕೊಟ್ಟಿದ್ದೇವೆ. ಈ ವರ್ಷದಲ್ಲಿ ಕೊರೋನಾ ಆದ ಕಾರಣ ಕೊಡಲಿಲ್ಲ. ಇನ್ಶಾಲ್ಲ ಬರುವ ವರ್ಷದ ಕೊಡಲಿಕ್ಕೂ ನಾವು ಪ್ರಯತ್ನಿಸ್ತೇವೆ. ಅದಕ್ಕೆ ರೂವಾರಿ ಅವರ ಬಗ್ಗೆಯೂ ನಾನು ಹೇಳಬೇಕಾಗುತ್ತೆ. ನಮ್ಮ ಶಾಲೆಯ ಒಬ್ಬ ಉತ್ತಮವಾದಂಥ ಬಿಲ್ಡಿಂಗ್ ಕಾಂಟ್ರಾಕ್ಟರ್ನೇ ಸೈಯದ್ ಮದನಿ ದರ್ಗಾ ನಮಗೆ ಸಂಚಾಲಕರನ್ನಾಗಿ ಕೊಟ್ಟಿದೆ, ಅವರಿಗೆ ಅಭಿನಂದನೆಗಳು. ಈಗ ಈಚೆ ಬದಿಯ ಎಲ್ಲ ಕೆಲಸಗಳು, ಈಚೆ ಬದಿಯಿಂದ ನಡೆಯುವಂಥ ಎಲ್ಲ ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ. ಯಾವ ಫಂಡು ಬರ್ತದೆ ಅಂತೇಳಿ ಅಲ್ಲ, ಫಂಡು ಬರುವ ಪ್ರಶ್ನೆ ಅವರಿಗಿಲ್ಲ. ಇದು ಫುಲ್ ನಮಗೆ ಆಚೆ ಬದಿಗೆ ಸಾರಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಅವರು ನಮಗೆ ಇಲ್ಲಿರುವಂಥ 1, 2, 3, 4, 5, 6 ಉಳಿದಂಥ ಎಲ್ಲ ವಿಂಡೋಗಳಿಗೆ ಅದನ್ನೊಂದು ಕವರ್ ಮಾಡುವಂಥ ಕೆಲಸವನ್ನು ಸಹ ಅವರು ಮಾಡಲಿಕ್ಕಿದ್ದಾರೆ. ವಿಂಡೋವನ್ನು ಕವರ್ ಮಾಡುವಂಥದ್ದು ಮತ್ತು ಬಾಗಿಲುಗಳನ್ನ, ಯಾಕಂದರೆ ರಾತ್ರಿ ಇಡೀ ಇಲ್ಲಿ ಪಾರಿವಾಳಗಳು ಅಥವಾ ಇತರ ಎಲ್ಲ ವ್ಯವಸ್ಥೆಗಳು ನಡೆಯುವ ಕಾರಣ ನಮಗೆ ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಕ್ಕೆ ಅದನ್ನು ಸಹ ನಾನು ಮಾಡಿ ಕೊಡ್ತೇನೆ ಎಂಬಂಥ ಒಂದು ಭರವಸೆಯನ್ನು ಅವರು ನೀಡಿದ್ದಾರೆ. ಯಾಕೆ ನಾನು ಹೇಳಬೇಕು ಅಂತ ಹೇಳಿದರೆ, ಅವರ 2 ಮಕ್ಕಳು, ಅವರ 4 ಮಕ್ಕಳು ನಮ್ಮಲ್ಲಿ ಕಲಿತವಳು. ಒಬ್ಬಳು ಸಹ ಅರ್ಧದಲ್ಲಿ ನಾನು ಬೆರೆದು ಅಂತ ಹೇಳ್ತಾ ಇದ್ದಳು. ಆದರೆ ಅವಳನ್ನು ಅಜ್ಜಿ ಬಿಡಲಿಲ್ಲ ಕೇರಳದಿಂದ ಇಲ್ಲಿಗೆ ಬರಲಿಕ್ಕೆ. ಆದ ಕಾರಣ ಅವಳು ಕೇರಳದಲ್ಲಿದ್ದಳು. ಅವಳು ಯಾವಾಗಲೂ ಶಾಲೆ ಸ್ಟಾರ್ಟ್ ಆಗುವಾಗ ಫೋನು ನನಗೆ, ಮಾಸ್ಟರ್ ಉಪ್ಪನೋಡು ಪರಯನ ஞான் ಬೆರೆದು ಅಂತ ತಂದೆ ಹತ್ರ ಹೇಳಬೇಕು, ನಾನು ಬರ್ತೇನೆ. ಅವಳು ಬರಲಿಲ್ಲ. ಆದರೆ ಅಲ್ಲಾಹನ ಅನುಗ್ರಹದಿಂದ ನಮ್ಮ ಶಾಲೆಯಲ್ಲಿ ಕಲಿತಂಥ 2 ಮಕ್ಕಳು ಹುಡುಗಿಯರು, ಒಬ್ಬಳು ಆಲ್ರೆಡಿ ಮದುವೆಯಾಗಿ ಗಲ್ಫಲ್ಲೇ ಇದ್ದಾಳೆ, ಅಲ್ಲಿ ಟೀಚರ್ ಆಗಿದ್ದಾಳೆ. ಇನ್ನೊಬ್ಬಳು ಈಗ ಬರುವ ಫೆಬ್ರವರಿ ತಿಂಗಳಿನಲ್ಲಿ ಅವಳು ಮದುವೆ ಆಗುವವಳಿದ್ದಾಳೆ. ಮದುವೆಯಾಗಿ ಅವಳು ಸಹ ಗಲ್ಫಿಗೆ ಹೋಗ್ತಾ ಇದ್ದಾಳೆ. ಅಲ್ಲಾಹನು ಒಳ್ಳೆಯ ಸ್ಥಾನವನ್ನು ಸೈಯದ್ ಮದನಿಯವರ ಬರ್ಕತಿನಿಂದ ಕೊಟ್ಟಿದ್ದಾರೆ. ಆದ್ದರಿಂದ ಆ ಒಂದು ವ್ಯವಸ್ಥೆಯಲ್ಲಿ ಅವರ ಅಳಿಯಂದಿರ ಸಹಕಾರದೊಂದಿಗೆ ಇದನ್ನು ಸಹ ಮಾಡಿಕೊಡ್ತೇನೆ ಎಂಬಂಥ ಒಂದು ಭರವಸೆಯನ್ನು ಅವರು ನನಗೆ ನೀಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ಅದನ್ನು ಸಹ ಅಲ್ಲಾಹನು ಅವರಿಗೆ ಮಾಡುವಂಥ ಇದನ್ನು ಅಲ್ಲಾಹನು ಕೊಡಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ನಮಗೆ ಈ ಬೆಳಿಗ್ಗೆ ಧ್ವಜಾರೋಹಣ ಆಗುವಾಗ ಮೈಕ್ ಇಟ್ಟಿದೆ, ಮೈಕ್ ಸರಿ ಇಲ್ಲ. ಅಲ್ತಾಪುರವರಿದ್ದಾರೆ, ಅವರು ಎಲ್ಲರನ್ನು ಚುಚ್ಚಿ ಬಿಡುವುದು ಅಷ್ಟೇ. ಹಾಗೆ ಅವರು ನಮ್ಮ ಸಂಚಾಲಕರ ಹತ್ರ ಹೇಳಿದಂತೆ, ನಿಮಗೆ ಸಂಚಾಲಕ ಆಯ್ತು ಎಂತ ಮೈಕೆ ಅಂತ. ಆದ ಕಾರಣ 2 ಮೈಕ ಕೊಡ್ತೇನೆ ಅಂತೇಳಿ ಸಹ ಅವರಿಗೆ ಬೆಳಿಗ್ಗೆ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಭರವಸೆಯನ್ನು ನೀಡಿದ್ದಾರೆ. ಅವರನ್ನು ಸಹ ನಾನು ಆತ್ಮೀಯತೆಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ.
ಅದೇ ರೀತಿಯಲ್ಲಿ ನಮ್ಮ ಶಾಲೆಯ ಕಾರ್ಯದರ್ಶಿಗಳಾದಂಥ ಅಲ್ತಾಫ್ರವರು ಎಲ್ಲ ಕಡೆಗಳಲ್ಲೂ ಶಾಲೆಗೆ ಮತ್ತು ಅದು ಅವರಿಗೆ ಬ್ರಿಡ್ಜಿಯಾಗಿ ಯಾರು ನಮಗೆ ಸಹಾಯಕ ಮಾಡುವವರಿದ್ದಾರೆ ಅವರೊಟ್ಟಿಗೆ ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಜನಾಬ್ ಅಲ್ತಾಫ್ ರವರು. ಅವರನ್ನು ನಮ್ಮ ಶಾಲೆಯ ಕಾರ್ಯದರ್ಶಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಮಾಜಿ ಸಂಚಾಲಕರು ಅಲ್ಲಾಹನ ಅನುಗ್ರಹದಿಂದ ನಮ್ಮ ಶಾಲೆಗೆ ಬೆಳಕಾಗಿ ಇವತ್ತು ಉಳ್ಳಾಲ ಸೈಯದ್ ಮದನಿ ಅರೇಬಿಕ್ ಟ್ರಸ್ಟ್ನ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂಥ ಜನಾಬ್ MS ಇಬ್ರಾಹಿಂರವರಿದ್ದಾರೆ. ಅವರನ್ನು ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಹಾಗೆಯೇ ಹಿರಿಯರಾದಂಥ ಹಾಜಿ ಝೈನುದ್ದೀನ್, ಅಲ್ಲಿ ಸಹ ನಾನು ಒಂದು ಹೆಮ್ಮೆ ಹೇಳಬೇಕು. ಅವರು ಸ್ವಲ್ಪ ಪಿಟ್ಟಾಶಿ ಆದರೂ ಆದರೆ ನಾನು ಅಲ್ಲಿ ಅವರ ಹತ್ರ ನಾನೊಂದು ಹೇಳಬೇಕಾಗ್ತೆ. ಅವರ ಎಲ್ಲ ಮಕ್ಕಳು ನಮ್ಮ ಶಾಲೆಯಲ್ಲಿ ಕಲಿತವರು. ನಾನು ನಾಳೆ ಯೂನಿಫಾರ್ಮ್ ಆಗ್ತೇನೆ ಅಂತ ಹೇಳಿದರೆ 25,000ದಿಂದ 50,000 ರೂಪಾಯಿವರೆಗೆ ಅವರು ತೆಗೆದುಕೊಡ್ತಾರೆ. ಈ 3 ವರ್ಷಗಳಲ್ಲಿ ಅವರ ಮಕ್ಕಳಿಂದ ನಮಗೆ ತೆಗೆದುಕೊಟ್ಟಿದ್ದಾರೆ. ಅಲ್ಲಾಹನ ಅನುಗ್ರಹದಿಂದ ಅವರಲ್ಲಿ ಉನ್ನತವಾದಂಥ ಸ್ಥಾನದಲ್ಲಿದ್ದಾರೆ. ಅಲ್ಲಿ ಬೇರೆ ಬೇರೆ ದೇಶಗಳಿಗೆ ಹೋಗಿ ತರಬೇತಿ ಪಡೆಯುವಂಥ ವ್ಯವಸ್ಥೆಗೆ ಇವತ್ತು ಅವರು ಹೊಂದಿಕೊಂಡಿದ್ದಾರೆ ಅಂತ ಹೇಳಿದರೆ ಅದು ನಮ್ಮ ಶಾಲೆಯ ಪವಾಡ ಅಂತ ನಾನು ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರು ಯಾವತ್ತು ಮಕ್ಕಳಿಗೆ ಹೇಳಲಿಕ್ಕುಂಟು, ನೀವು ಏನು ಮರೆತರೋ ಮಾಸ್ಟರ್ ಇನ್ ಸ್ಕೂಲ್ ಇನ್ ಜಂಡು ಮರಕೋತೀರಾ ಅಂತೇಳಿ ಅವರ ಮಕ್ಕಳಿಗೆ ಹೇಳ್ತಾರೆ. ಏನು ಕೇಳಿದ್ರು ಅವ್ರು ಕೊಡುವಂಥ ವ್ಯವಸ್ಥೆ ಆಗಬೇಕು ಅಂತ. ಹಾಜಿ ಝೈನುದ್ದೀನ್ ರವರಿಗೆ ಅಲ್ಲಾಹನು ಉತ್ತಮವಾದಂಥ ಸಹಕಾರ ನೀಡುವ ಮನಸ್ಸನ್ನು ಕೊಡಲಿ ಅಂತೇಳಿ ಹೇಳೋದ್ರೊಂದಿಗೆ ಅವರನ್ನು ಆತ್ಮೀಯತೆಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಕರೀಮ್ ರವರು ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಕೋಶಾಧಿಕಾರಿಗಳು ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಹಾಜಿ UK ಬಾವರವರು ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಇವತ್ತು ನಮ್ಮೊಟ್ಟಿಗಿದ್ದಾರೆ. MH ಮಲಾರ್ ಅವರಿಗೆ ಗೊತ್ತು, UN ಇಬ್ರಾಹಿಂ ಅವರಿಗೆ ಗೊತ್ತು, ಆ ವಿಷಯ ಗೊತ್ತಿದ್ದವರು ಅಲ್ತಾಫರ್ ಅವರಿಗೆ ಗೊತ್ತು, ಮತ್ತೆ ಯಾರಿಗೆ ಗೊತ್ತಿಲ್ಲ. ಯಾಕೆಂತೇಳಿದರೆ ನಾವು ಇಲ್ಲಿ ಶಾಲೆ ಮಾಡಿದ್ದು ಒಂದು ಸೆನ್ಸ್ ಜಾಗದಲ್ಲಿ, ಮತ್ತು ಈ ಜಾಗದಲ್ಲಿ ಒಂದು ಟೆಂಟ್ ಹಾಕಿದ್ದೆವು. ಆ ಟೆಂಟ್ ಮಳೆಗಾಲದಲ್ಲಿ ಸಾಯಂಕಾಲ ಹೋಗುವಾಗಿರ್ತದೆ. ಬೆಳಿಗ್ಗೆ ಟೆಂಟಿನ ತೆಂಗಿನ ಗರಿ ಪ್ಲಾಸ್ಟಿಕ್ ಎಲ್ಲ ಹಾಕಿದ್ದು ಕೆಳಗೆ, ಯಾಕಂದರೆ ಗಾಳಿಗೆ ಹಾರಿ. ಅದನ್ನು ಮತ್ತೆ ಸರಿ ಮಾಡಿ ಕೊಡುವವರು ಯಾರು ಅಂತ ಹೇಳಿದರೆ ಅದರ ಒಬ್ಬರ ನಾಯಕ ಅವರು ನಮ್ಮ ಪ್ರಕಾಶ್ ಬಾವಕ. ಅವ್ರಿಗೆ ಇಲ್ಲಿ ಹೇಳೋದೇ ಪ್ರಕಾಶ್ ಬಾವಕ ಅಂದರೆ ಪ್ರಕಾಶ್ ಬೀಡಿ ಕಂಪನಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು. ಅದಕ್ಕೆ ಅವರನ್ನು ಪ್ರಕಾಶ್ ಬಾವಕ ಅಂತ ಹೇಳೋದು. ಅವರು ನಮ್ಮ ಶಾಲೆಯನ್ನು ಇವತ್ತು ಇಷ್ಟರ ಮಟ್ಟಿಗೆ ಬರಬೇಕಿದ್ರೆ ಅದರ ಒಂದು ಬೆನ್ನಲ್ಲಿದ್ದವರು ಅವರನ್ನು ಆತ್ಮೀಯತೆಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಇನ್ನು ನಮ್ಮ ಹೊರಗಿನಿಂದ ಬಂದಂಥ ಅತಿಥಿಗಳಿದ್ದೀರಿ, ನಿಮ್ಮನ್ನು ಅವರು ಸ್ವಾಗತಿಸಬೇಕಿತ್ತು. ಅವರ ಪರವಾಗಿ ನಾನು ಸ್ವಾಗತಿಸುವ ಕಾರಣ ಅವರನ್ನು ಮೊದಲು ಸ್ವಾಗತಿಸಿ, ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪರವಾಗಿ ನಮ್ಮ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾದಂಥ BRP ಆದಂಥ ಲೈಲಾ ಮೇಡಮ್ ರವರು ಬಂದಿದ್ದಾರೆ. ಲೈಲಾ ಮೇಡಮ್ ರವರು ನಮಗೆಲ್ಲ ಒಂದು ತಾಯಿ ಸಮಾನ. ನಾನು ಯಾವತ್ತೂ ಅವರನ್ನೊಂದು ತಾಯಿಯ ನೆಲೆಯಲ್ಲಿ ಇಟ್ಕೊಂಡು ನೋಡೋದು. ನನ್ನ ತಾಯಿ ಸಹ ನೋಡುವಂಥ ಸಂದರ್ಭದಲ್ಲಿ ಅವರಾಗನೇ ಇದ್ದರು. ನಮ್ಮ ಎಲ್ಲ ಚಟುವಟಿಕೆಗಳಿಗೆ ಮಂಗಳೂರಿಗೆ ನಾವು ಯಾವಾಗ ಹೋಗಲಿ ಆಫೀಸಿನಲ್ಲಿ ಆಫೀಸರ್ ಆಗಿ ಕೂತು ಬಂದ ಕೂಡಲೇ ಎದ್ದು ಹೊರಗೆ ಹೋಗೋದು. ಮೇಡಮ್ ನೀವು ಎಲ್ಲಿ ಹೋಗ್ತಾ ಇದ್ದೀರಿ, ನೀವು ಕೂತ್ಕೊಳ್ಳಿ ಸರ್, ನಿಮಗೆ ಒಂದು ಬೊಂಡ ತರ್ತೇನೆ ಅಂತ ಅವರೇ ಹೋಗೋದು. ಬೊಂಡ ತಗೊಂಡು ಬರ್ತೇನೆ ಅಥವಾ ಶರ್ಬತ್ ಮಾಡ್ತೇನೆ ಅಥವಾ ಚಹಾ ಮಾಡ್ತೇನೆ. ಯಾಕಂದರೆ ಅದು ತಾಯಿತನದ ಆ ಮನಸ್ಸು. ಅಂಥ ಒಂದು ವ್ಯಕ್ತಿಯನ್ನು ರಾತ್ರಿ ನಾನು 11 ಗಂಟೆಗೆ ಕರೆದು ಫೋನ್ ಮಾಡಿ, ಮೇಡಮ್ ನೀವು ನಾಳೆ ಬರಬೇಕು ಅಂತ. ಬೆಳಿಗ್ಗೆ 9 ಗಂಟೆಗೆ ನಮ್ಮ ಕಾರ್ಯದ ಇದರಲ್ಲಿದ್ದಾರೆ. ಯಾಕಂದರೆ ಇವರನ್ನೆಲ್ಲ ನಾವು ಯಾಕೆ ಕರೆಯುವುದು ಅಂತ ಹೇಳಿದರೆ ಅಲ್ಲಿ ಬೋರ್ಡಲ್ಲಿದ್ದಂಥ ಫೋಟೋವನ್ನು ತೋರಿಸಿ ಹೇಳುವುದಲ್ಲ ಇವರೆಲ್ಲ ಹಾಗೆ ಮಾಡಿದ್ದಾರೆ ಅಂತ. ನಿಮಗೆ ನಾವು ನನ್ನ ಮಕ್ಕಳಿಗೆ ಇಂಥವರನ್ನು ತೋರಿಸಬೇಕು, ಅವರಲ್ಲಿರುವಂಥ ಸೌಜನ್ಯತೆಯನ್ನು ತೋರಿಸಬೇಕು, ಅವರನ್ನು ತೋರಿಸಿ ಹೇಳಬೇಕು ನಾವೆಲ್ಲರೂ ನಾಳೆ ಲೈಲಾರವರಂಥ ಮಾನವೀಯ ಗುಣ ಇರುವವರಾಗಬೇಕು ಅಂತೇಳಿ. ಅದಕ್ಕೆ ನಾವು ಅವರನ್ನು ಕರೆಯುವಂಥದ್ದು. ಇವತ್ತು ಲೈಲಾ ಮೇಡಮ್ ನಮ್ಮೊಟ್ಟಿಗಿದ್ದಾರೆ, ಅವರಿಗೆ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನನ್ನ ಆತ್ಮೀಯ ಸಹೋದರಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ನಮ್ಮೊಟ್ಟಿಗಿರುವವರು ನಮ್ಮ ಮಂಗಳೂರು ದಕ್ಷಿಣ ವಲಯದ ಪ್ರೌಢಶಾಲಾ ಶಿಕ್ಷಕರ ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷೆ ಶ್ರೀಮತಿ ಜಯವಂತಿ ಉಳ್ಳಾಳ್ರವರು, BM ಶಾಲೆ ಮುಖ್ಯ ಉಪಾಧ್ಯಾಯಿನಿ. ಅವರನ್ನು ಕರೆಯುವಾಗ ಕೆಲವರು ಕೇಳೋದು, ನಿಮ್ಮ ಕಾರ್ಯಕ್ರಮ ಮೇಲೆ ಆಗೋದು ಅಷ್ಟು ದೂರದವರು ಮೇಲೆ ಬರ್ತಾರಾ ಅಂತ. ಅವರು ಇದಕ್ಕಿಂತಲೂ ಮೇಲೆ ಹೋಗ್ತಾರೆ. ಇದಕ್ಕಿಂತಲೂ ಮೇಲೆ ಇರುವಂಥ ಇದಕ್ಕೆ ನಡೆದುಕೊಂಡೇ ಹೋಗ್ತಾರೆ, ಲಿಫ್ಟಲ್ಲಿ ಎಲ್ಲ. ಅದು ಅವರ ಆಸಕ್ತಿ, ಅವರ ಸಕ್ರಿಯತೆ, ಅದನ್ನು ನಾವು ನೋಡಿಕೊಳ್ಬೇಕು. ನಾವು ಒಮ್ಮೆ ಮೇಲೆ ಹೋದರು ಮತ್ತು ಇನ್ನು ನನಗೆ ಮೇಲನೇ ಕ್ಲಾಸ್ ಬೇಡ ಸರ್, ಕೆಳಗಿನ ಕ್ಲಾಸೇ ಆಗಬೇಕು. ಆಗ ನಾವು ಜಯವಂತಿಯವರನ್ನು ನೆನೆಸು ಮಾಡಬೇಕು. ಇವತ್ತು ನಾನು ಅವರಲ್ಲಿ ಹೇಳಿದೆ, ಇಡೀ ದಿವಸ ಇವತ್ತು ನೀವು ನಮ್ಮೊಟ್ಟಿಗೆ ಇರಬೇಕು ಅಂತ. ಆಯಿತು ಅಂತ ಹೇಳಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಜಯವಂತಿಯವರು. ಅವರನ್ನು ನಾನು ಎಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಮೋಹನ್ ಸರ್ ಅವರು ನಮ್ಮ ಕ್ಲಸ್ಟರಿನ ಸಂಪನ್ಮೂಲ ವ್ಯಕ್ತಿ. ಇವತ್ತು ಅವರು ಉಳ್ಳಾಲದ ಒಂದೇ ಶಾಲೆ ಅಲ್ಲ, ಉಳ್ಳಾಳದಲ್ಲಿರುವಂಥ ಎಲ್ಲ ಶಾಲೆಯಲ್ಲೇ ಅವರು ಇರಬೇಕು. ಆದರೆ ನಮ್ಮ ಶಾಲೆಯ ಮೇಲಿನ ಅಭಿಮಾನದಿಂದಾಗಿ ಅವರು ಏನು ಮಾಡಿದ್ದಾರೆ, ಇಲ್ಲೇ ಬೆಳಗಿನಿಂದ ಮಧ್ಯಾಹ್ನದವರೆಗೆ ಕಳೆಯುತ್ತೇನೆ ಅಂತೇಳಿ ಬಂದಿದ್ದಾರೆ ಮೋಹನ್ ರವರು. ಅವರನ್ನು ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಹಾಗೆ ತಲಪರಿ ಕ್ಲಸ್ಟರ್ನ ಹರೀಶ್ ರವರು,
ಅವರಿಗೆ ನಾನು ಹೇಳಿಲ್ಲ ಸರ್ ನೀವು ಕರ್ಕೊಂಡು ಬರಬೇಕು ಅಂತ ಹೇಳಿದೆ, ಯಾಕಂದರೆ ರಾತ್ರಿ ಮತ್ತೊಮ್ಮೆ ಫೋನ್ ಮಾಡೋದು ಬೇಡ ಅಂತ. ಹರೀಶ್ ರವರು ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೊಟ್ಟಿಗೆ ಬರ್ತಾರೆ, ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ನನ್ನ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಒಟ್ಟಿಗೆ ಇರುವವರು. ಉಳ್ಳಾಲ ಕೇಂದ್ರ ಜುಮಾ ಮಸೀದಿಯಲ್ಲಿ, ನಂತರ ಉಳ್ಳಾಲ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನಲ್ಲಿ ನಮಗೆಲ್ಲ ಮುಖ್ಯೋಪಾಧ್ಯಾಯರುಗಳು ಹೇಳಿಕೊಂಡು ಟ್ರಸ್ಟಿನ 2 ಕಣ್ಣು ಅಂತ. ಒಮ್ಮೊಮ್ಮೆ ಅವರು ತಮಾಷೆಗೂ ಹೇಳ್ತಾರೆ, ಆದರೂ ನಮಗೆ ಅದು ಹೆಮ್ಮೆ. ಅವರು ತಮಾಷೆಗೆ ಹೇಳಿದರು, ಒಳ್ಳೆಯದಕ್ಕೆ ಹೇಳಿದರು, ನಮಗೆ ಹೆಮ್ಮೆ. ನನ್ನ ಆತ್ಮೀಯ ಸಹೋದರ ಟಿಪ್ಪು ಸುಲ್ತಾನ್ ವಿದ್ಯಾಸಂಸ್ಥೆಗಳ ಮುಖ್ಯೋಪಾಧ್ಯಾಯ, ದಕ್ಷಿಣ ಕನ್ನಡ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ, ದೇಶ ವಿದೇಶಗಳಲ್ಲಿ ಉಳ್ಳಾಲ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಪತಾಕೆಯನ್ನು ಎತ್ತಿ ಹಿಡಿದವರು, ನಮ್ಮ ದೇಶವನ್ನು ಪ್ರತಿನಿಧಿಸಿದವರು ಆದಂಥ MH ಮಲಾರ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಆ ಸ್ಕೌಟ್ಸ್ ಮತ್ತು ಗೈಡ್ಸ್ನಲ್ಲಿ ಅದು ಒಂದು ಮುಸಲ್ಮಾನ ಮಕ್ಕಳನ್ನು, ಅಲ್ಪಸಂಖ್ಯಾತ ಮಕ್ಕಳನ್ನು ನಮ್ಮ ದೇಶದಿಂದ ಬಾಂಗ್ಲಾದೇಶಕ್ಕೆ ಇರ್ಬೋದು, ಚೀನಾಕ್ಕೆ ಇರಬಹುದು, ಕರೆಕೊಂಡು ಹೋಗುವಂಥ ಒಂದು ವ್ಯವಸ್ಥೆಯನ್ನು ಮಾಡುವಲ್ಲಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಸಂಪೂರ್ಣ ಸಹಕಾರದೊಂದಿಗೆ ಮಾಡಿದ್ದಾರೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಇಬ್ಬರು ಮುಖ್ಯೋಪಾಧ್ಯಾಯರುಗಳಿದ್ದಾರೆ, ಯಾವತ್ತೂ ನಾನು ಅವರನ್ನು ಜೋರು ಮಾಡ್ತಾನೆ ಇರೋದು, ಯಾಕಂದರೆ ನಾವು ಆತ್ಮೀಯತೆಯಿಂದ ಅಷ್ಟು ಆತ್ಮೀಯತೆಯಿಂದ ಇದ್ದೇವೆ. ಇಮ್ತಿಯಾಜ್ ಅವರು ಹಜರತ್ ಸೈಯದ್ ಮದನಿ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಉತ್ತಮ ಫಲಿತಾಂಶದೊಂದಿಗೆ ಶಾಲೆಯನ್ನು ಪ್ರತಿಬಿಂಬಿಸುತ್ತಿರುವಂಥ ಒಬ್ಬ ವ್ಯಕ್ತಿ ನಮ್ಮೊಟ್ಟಿಗಿದ್ದಾರೆ, ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ರಸೂಲ್ ರವರು ಹಜರತ್ ಸೈಯದ್ ಮದನಿ ಪ್ರಾಥಮಿಕ ಶಾಲೆಯ ಮುಖ್ಯ ಉಪಾಧ್ಯಾಯರಾಗಿ ಕಾರ್ಯನಿರ್ವಹಿಸ್ತಾ ಇರುವವರು, ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನನ್ನ ಆತ್ಮೀಯರು ಹಜರತ್ ಆಂಗ್ಲ ಮಾಧ್ಯಮ ಶಾಲೆ ಹಳೇಕಲ ಇಲ್ಲಿನ ಮುಖ್ಯೋಪಾಧ್ಯಾಯನಿದ್ದಾರೆ ರಮ್ಲತ್ರವರು, ಅವರನ್ನು ನಾವು ಅಭಿನಂದಿಸಬೇಕು. ಯಾಕಂತೇಳಿದರೆ ಬಹಳಷ್ಟು ದಿಟ್ಟೆ ಮತ್ತು ಧೈರ್ಯವಂತೆ. ಯಾರು ಶಾಲೆ ಪ್ರಾರಂಭಿಸದಿದ್ದರೂ ಅವರು ಶಾಲೆ ಪ್ರಾರಂಭಿಸ್ತಾರೆ, ಅವರು ಶಾಲೆ ಪ್ರಾರಂಭಿಸಿ ನಡೆಸ್ತಾರೆ. ನಮಗೆ ಒಂದು ಅಪವಾದ, ರಮ್ಲತ್ ಮಾಡ್ತಾರೆ ನಿಮಗೆ ಯಾಕೆ ಮಾಡಬಾರ್ದು ಅಂತ ನಾವು ಹೇಳೋದು. ಅವರದ್ದು ಮೂಲೆಯಲ್ಲಿರುವುದು ಆಚೆ ಬದಿ ನದಿ, ಹೋದರೂ ನದಿಗೆ ಓಡಿಕೊಂಡು ಹೋಗ್ಬೋದು, ನಮಗೆ ಓಡಲಿಕ್ಕೇನು ಜಾಗ ಇಲ್ಲ ಅಂತ. ಆದರೂ ಅಷ್ಟು ಧೈರ್ಯವಾಗಿ ಇವತ್ತು 1ನೇ ಕ್ಲಾಸಿನಿಂದ 10ನೇ ಕ್ಲಾಸಿನವರೆಗೆ ಶಾಲೆಯನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ SSLC 2 ವರ್ಷ ಆದರೂ 2ನೇ ವರ್ಷ, ಇದು ನೆಕ್ಸ್ಟ್ 3ನೇ ವರ್ಷ ಅಂತ ಕಾಣುತ್ತೆ ಅಲ್ಲ, 3ನೇ ವರ್ಷಕ್ಕೆ ಪಾದಾರ್ಪಣೆ. ಆದರೂ ರಾತ್ರಿ ಹಗಲೆನ್ನದೆ ಆ ಮಕ್ಕಳನ್ನು ರಾತ್ರಿಯವರೆಗೆ ನಿಲ್ಲಿಸಿ ಫಲಿತಾಂಶ ಬರಬೇಕು ಅಂತ ಇಲ್ಲ, ನಾನು ಒಂದು ಪಾಠ ಜಾಸ್ತಿ ಮಾಡಿದ್ದೇನೆ ಇವತ್ತು ನನಗೆ ಆಗುವುದಿಲ್ಲ ಅಂತ ಹೇಳಲಿಕ್ಕಿಲ್ಲ. ಅಲ್ಲಿ ಉತ್ತಮವಾಗಿ ಆ ಮಕ್ಕಳನ್ನು ರೆಡಿ ಮಾಡುವಂಥ ಒಂದು ವ್ಯವಸ್ಥೆಯಲ್ಲಿಯೂ ರಮ್ಲತ್ರವರು ಇದ್ದಾರೆ. ಇದಕ್ಕೆ ನಮಗೆ ಹೆಮ್ಮೆ. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಬಗ್ಗೆ ಉತ್ತಮವಾದಂಥ ಆಡಳಿತ ವ್ಯವಸ್ಥೆಯನ್ನೇ ನೀವು ಮಾಡಿಕೊಂಡಿದ್ದೀರಿ. ಆದ ಕಾರಣ ತಲೆಬಿಸಿ ಇಲ್ಲದ ರೀತಿಯಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ರಮ್ಲತ್ರವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ನನ್ನ ವಿದ್ಯಾರ್ಥಿ ಅದರ ಒಟ್ಟಿಗೆ ಇವತ್ತು ಒಂದು ಹುಡುಗಿ ಇದ್ದಾಳೆ, ಮರಿಯಂ ಶಿಫಾನ್ ಅಲ್ಲ, ಆಮಿನಾ ಶಿಫಾನರವಳು. ನಮ್ಮ ಹಳೆಕೋಟೆಗೆ ಒಂದು ಹೆಮ್ಮೆ. ನಮ್ಮ ಶಾಲೆಯಲ್ಲಿ ಕಲಿತವಳಲ್ಲ ಅವಳು, ತೊಕ್ಕೋಡು ಶಾಲೆಯಲ್ಲಿ ಕಲಿತವಳು. ಅವಳು ಇವತ್ತು ಕರಾವಳಿ ಇದರಲ್ಲಿ ಕಾಲೇಜ್ ಆಫ್ ಮೆಡಿಕಲ್ ಇದರಲ್ಲಿ ರಾಜ್ಯದಲ್ಲೇ 92% ಫಲಿತಾಂಶವನ್ನು ಪಡೆದು ಇಡೀ ರಾಜ್ಯಕ್ಕೆ ಪ್ರಥಮವಾಗಿ ಬಂದಿದ್ದಾಳೆ. ನಮ್ಮ ಹಳೆಕೋಟೆಯ ಒಬ್ಬಳು ಹುಡುಗಿ, ಒಬ್ಬಳು ಬುರ್ಕ ಹಾಕುವ ಹುಡುಗಿ. ನಮಗೆ ಹೆಮ್ಮೆ ಏನಂತ ಹೇಳಿದ್ರೆ ಒಬ್ಬಳು ಬುರ್ಕ ಹಾಕುವಂಥ ಹುಡುಗಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಬಂದಿದ್ದಾಳೆ. ಅವರನ್ನು ಗೌರವಿಸುವಂಥದ್ದು ನಮ್ಮ ಹಳೆಕೋಟೆಗೆ ಹೆಮ್ಮೆ. ಆದರೆ ನಮ್ಮ ಅಭಿವೃದ್ಧಿ ಸಮಿತಿ ಅದನ್ನು ಮಾಡಿದೆ. ಅವಳು ಬಂದಿದ್ದಾರೆ, ಅವಳ ಪೇರೆಂಟ್ಸ್ ಬಂದಿದ್ದಾರೆ, ತಾಯಿ ತಂದೆ ಎಲ್ಲ ಬಂದಿದ್ದಾರೆ. ಅವರನ್ನು ಮತ್ತು ಅವಳನ್ನು ಎಲ್ಲರನ್ನು ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನನ್ನ ಆತ್ಮೀಯ ಮಿತ್ರ ನಮ್ಮ ಹುಡುಗ ಆಸಿಫ್ ರವರಿದ್ದಾರೆ, ಇವತ್ತಿನ ಎಲ್ಲ ಚಿತ್ರಣವನ್ನು ಮಾಡುವವರು ಹೊಸಗುರಲ್ನವರು. ನನಗೆ ಬಹಳಷ್ಟು ಹೆಮ್ಮೆ ಎನಿಸ್ತಾ ಇದೆ. ನಾವು ಯಾವಾಗಲೂ ಪ್ರೌಡ್ ಆಗಿರೋದು ನಮ್ಮ ಮಕ್ಕಳು. ನಮ್ಮ ಸ್ವತ್ತು ಏನು ಅಂತ ಕೇಳಿದಿರಿ ಮಾಸ್ಟ್ರೇ, ನೀವು 35 ವರ್ಷ ಶಾಲೆ ಮಾಡಿದ್ದೀರಿ, ಮಾಸ್ಟರ್ ಆಗಿದ್ದೀರಿ, ಅಧ್ಯಾಪಕರಾಗಿದ್ದೀರಿ, ಹಾಗಾದರೆ ನೀವು ಏನು ಮಾಡಿದ್ದೀರಿ ಅಂತ ಕೇಳಿದಿರಿ. ನಾವು ನಮ್ಮ ಸಮುದಾಯದಲ್ಲಿ ಉತ್ತಮವಾದಂಥ ಮಕ್ಕಳನ್ನು ಸಿದ್ಧಪಡಿಸಿಕೊಂಡಿದ್ದೇವೆ, ರೆಡಿ ಮಾಡಿದ್ದೇವೆ ಎಂಬುದನ್ನು ಹೇಳುವಂಥ ಹೆಮ್ಮೆ ಅದು ನಮಗೆ ಆಗಿರ್ತದೆ. ಆ ಎರಡನ್ನು ನಾನು ಇವತ್ತು ಇಲ್ಲಿ ತೋರಿಸಲಿಕ್ಕೆ ಪ್ರಯತ್ನಿಸ್ತೇನೆ. ಒಂದು ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಗೌರವ ಅಧ್ಯಕ್ಷ ರಫೀಕ್, ಇನ್ನೊಂದು ನಮ್ಮ ಸಂಚಾಲಕರ ಸುಪುತ್ರಿ ನಾಡದಿನ ಮದುಮಗಳು ಜುಲ್ಫಾ. ಸರ್ ನಾನು ಬರ್ತೇನೆ ಸರ್ ನಾಳೆ ನಿಮ್ಮ ಶಾಲೆ ಕಾರ್ಯಕ್ರಮಕ್ಕೆ. ತಂದೆಗೆ ಫೋನ್ ಮಾಡಿದೆ ನಾನು, ತಂದೆಗೆ ಫೋನ್ ಮಾಡುವಾಗ ನಾನು ಬರ್ತೇನೆ ಅಂತ. ಅವಳು ಇವತ್ತು ನಮ್ಮೊಟ್ಟಿಗಿದ್ದಾರೆ. ನಮ್ಮ ಶಾಲೆಯನ್ನು ಪ್ರತಿನಿಧಿಸುವವರು ಇದ್ದಾರೆ ಎಲ್ಲ ಕಡೆಗಳಲ್ಲೂ, ಶಾಲೆಯ ಸಂಪನ್ಮೂಲ ವ್ಯಕ್ತಿಗಳು ಅವರು. ಆದ್ದರಿಂದ ಅವರನ್ನು ನಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಇನ್ನೊಬ್ಬ ಸದಸ್ಯ ಶಮೀರ್ ರವರು, ನಂತರ ನನ್ನ ಎಲ್ಲ ವಿದ್ಯಾರ್ಥಿಗಳನ್ನು, ವಿದ್ಯಾರ್ಥಿ ರಕ್ಷಕರನ್ನು ಎಲ್ಲರನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ನನ್ನ ಸ್ವಾಗತದ ಮಾತನ್ನು ಮುಗಿಸ್ತಾ ಇದ್ದೇನೆ. ಸನ್ಮಾನಿಸುತ್ತಿದ್ದೇವೆ. ಹಾಜಿ UK ಮುಹಿಯುದ್ದೀನ್, ಆಮಿನಮ್ಮ ಶಿಫಾನಾ, KMK ಮಂಜನಾಡಿ ಸರ್. ಇವತ್ತಿನ ಸನ್ಮಾನಕ್ಕೆ ಪಾತ್ರರಾದಂತಹ ಇಲ್ಲೇ ಸಮಿತಿಯವರು ಆಯ್ಕೆ ಮಾಡಿದಂತಹ
ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟಿನ ಗೌರವಾನ್ವಿತ ಪ್ರಧಾನ ಕಾರ್ಯದರ್ಶಿಯಾದಂಥ ಅಲ್ಹಾಜಿ AK ಮೊಯ್ದೀನ್ ರವರಿದ್ದಾರೆ. AK ಮೊಯ್ದೀನ್ ಅವರಿಗೆ ಕಳೆದ ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ನೀಡಿ ಗೌರವಿಸಿದೆ. ಸನ್ಮಾನಿತರು AK ಮೊಯ್ದೀನ್, AK ಅಲ್ಲ, ಅವರು AK ಮೊಯ್ದೀನ್. ಎಲ್ಲ ಕಡೆ AK ಮೊಯ್ದೀನ್ ಇದ್ರೆ ಅದು ಯಾಕೆ ಅಂತ ಇಲ್ಲ, AK ಮೊಯ್ದೀನ್ ಅಲ್ಲ, ಅದು AK ಅಂದರೆ ಅಲ್ಲಿ ಅವರು ಓಕೆ, ಆ ಸಮಾರಂಭಕ್ಕೆ ಅವರೊಂದು ಓಕೆ, ಅವರ ಹೆಸರು AK ಆದರೂ ಎಲ್ಲ ಕಾರ್ಯಕ್ರಮ ಅವರು ಓಕೆ ಸರ್. ಯಾಕೆ ಹೇಳ್ತೇನೆ ಈ ಮಾತನ್ನು, ಅಲ್ಹಾಜಿ AK ಮೊಯ್ದೀನ್ ಅವರು ಎಳೆಯ ಪ್ರಾಯದಲ್ಲೇ ಈ ಸೇವೆಯನ್ನು ತನ್ನದಾಗಿರಿಸಿಕೊಂಡಿದ್ದರಿಂದಲೇ ಅವರಿಗೆ ಇವತ್ತು ಸೇವೆ ಮಾಡೋದು ಗೊತ್ತಾಗುವುದಿಲ್ಲ. ಕೆಲವರಿಗೆ ಸೇವೆ ಮಾಡುವುದಂದರೆ ಒಂದು ಸ್ಥಾನ, ಒಂದು ಕುರ್ಚಿ ಸಿಗಬೇಕು, ಸಿಕ್ಕಿದಾಗ ಒಂದು ಸೇವೆ, ಜಲ್ಸೆ ಬೇರೆ. AK ಮೊಯ್ದೀನ್ ಹಾಗಲ್ಲ, ಅವರೊಂದು ಚಿಕ್ಕ ಮನೆಯಲ್ಲಿದ್ದದ್ದು, ಅವರ ಸರಳ ಪ್ರಾಮಾಣಿಕ ಜೀವನ, ಎಲ್ಲರೊಳಗಿಂದ ಬೆರೆತುಕೊಳ್ಳುವಂಥ ಒಂದು ಸೌಜನ್ಯದ ಸಾಕಾರ ಮೂರ್ತಿ. ನಾನು 1984ರಲ್ಲಿ ಬರುವಾಗಲೇ AK ಮೊಯ್ದೀನರನ್ನು ಕಂಡಂಥ ಮನುಷ್ಯ. ಆವಾಗಲೇ ಅವರು ಒಂದು ಸರಳ ಸ್ವಭಾವ, ಅವರಿಗೆ ಒಂದು ಎಲ್ಲರ ಅವರ ಬಗ್ಗೆ ಒಂದು ಅಸಮಾಧಾನ. ನನ್ನ ಮಂತ್ರ ಹೇಳಿದ, ಅವರು ನಗುವುದು ಸ್ವಲ್ಪ ಕಮ್ಮಿ ಅಂತ, ಒಂದು ಗಂಭೀರ ಸ್ಥಿತಿ, ಅದು ಅವರ ಸಹಜ ಸ್ವಭಾವ. ಅದು ಗಂಭೀರ ಸ್ವಭಾವ ಅಲ್ಲ, ಅವರ ವ್ಯಕ್ತಿತ್ವ ಹಾಗೆ. ಮಾತು ಮೌನ ಅಂತ ಹೇಳಿದಾಗೆ, ಮಾತು ಮೌನ, ಆ ಮಾತು ಎಂಬುದು ಅದು ಮೌನವಾಗಿದ್ದಕ್ಕಿಂತ ಜಾಸ್ತಿ ಬೆಲೆ ಇದೆ. ಹೆಚ್ಚು ಮಾತನಾಡುವುದಕ್ಕಿಂತ ಮೌನವಾಗಿದ್ದುಕೊಂಡು ಅರ್ಥಗರ್ಭಿತವಾದ ಕೆಲವೊಂದು ಮಾತನ್ನು ಹೇಳಿದರೆ ಅದಕ್ಕೆ ಬಹಳಷ್ಟು ಬೆಲೆ ಇದೆ. ಅಂಥ ಒಂದು ವ್ಯಕ್ತಿತ್ವ AK ಮೊಯ್ದೀನ್ ಅವರದ್ದು. ಆದ್ದರಿಂದ ಸಿಟ್ ಲೈಕ್ ಎ ರಾಕ್, ವರ್ಕ್ ಲೈಕ್ ಎ ಕ್ಲಾಕ್ ಅಂದರೆ ಸುಮ್ಮನೆ ಕೂತಿರ್ತಾರೆ, ಕೆಲಸ ಮಾತ್ರ ಒಳಗೆ ಮಾಡ್ತಾ ಇರ್ತಾರೆ. ಇಂಥ ಒಂದು ವ್ಯಕ್ತಿತ್ವ AK ಮೊಯ್ದೀನ್ ಸಾಹೇಬ್ರವರದು. ಬಹಳ ಮುಖ್ಯವಾಗಿ ಹೇಳುವುದಿದ್ರೆ ಹಳೆಯ ರಾಜಕೀಯ ವ್ಯಕ್ತಿ, ಆದ್ದರಿಂದ ಅವರಿಗೆ ಮಂತ್ರಿ ಆಗಲಿಕ್ಕೆ ಆಗಲಿಲ್ಲ, ಯಾವುದೇ ಸ್ಥಾನ ಸಿಗಲಿಲ್ಲ. ಎಲ್ಲರೂ ನೋಡ್ಬೋದು, ರಾಜಕೀಯದಲ್ಲಿ ಯಾರು ಪ್ರಾಮಾಣಿಕವಾಗಿದ್ದಾರೋ, ಯಾರು ಸೌಮ್ಯವಾಗಿದ್ದಾರೋ, ಯಾರು ಒಂದು ಕಡೆಯಲ್ಲಿ ಮೂಲೆಯಲ್ಲಿ ಇರ್ತಾರೋ ಅವರು ಮೂಲೆಯಲ್ಲೇ ಇರ್ತಾರೆ. ಅವರು ಕುರ್ಚಿ ಎರ್ಕೊಂಡು ಬಂದವರಿಗೆ ಮಾತ್ರ ಕುರ್ಚಿ ಸಿಗ್ತದೆ. ಇಂಥ ಒಂದು ಸಂಪ್ರದಾಯದ ಕಾಲ ಇದು. ಆದ್ದರಿಂದ ರಾಜಕೀಯವಾಗಿ ಮೇಲೆ ಬರಲಿಲ್ಲ, ಮೇಲೆ ಬರುವ ಆಶೆ ಅವರಿಗೆ ಇರಲಿಲ್ಲ ಕಾಣ್ತದೆ. ಸೇವೆ ಮಾಡೋದು ಮಾತ್ರ ಅವರಿಗೆ ಆಸೆ ಇತ್ತು. ಆದ್ದರಿಂದ ಅವರು ಸೇವೆ ಮಾಡ್ತಾ ಬಂದರು. ನಮ್ಮ ಕೋಟೆಪುರದಲ್ಲಿ ಅವರ ಪರಿಚಯವಿಲ್ಲದ ವ್ಯಕ್ತಿ ಇಲ್ಲ. ಮೊಯ್ದೀನಾಕ ಅಂತ ಹೇಳಿದರೆ ಎಲ್ಲ ಸಮಸ್ಯೆಗಳಿಗೆ ಅವರ ಪರಿಹಾರ ಸೂಚಿಸಲಿಕ್ಕೆ, ಅದು ಯಾವುದಾದ್ರೂ ಸರಿ, ಮೊಯ್ದೀನಾಕನ ಮನೆಗೆ ಹೋಗಿ, ಮತ್ತೊಬ್ಬರಿದ್ದಾರೆ ಹಮ್ಮಮಾಜೆ ಅಂತ, ಅವರಿಬ್ಬರು ಬಿಟ್ಟರೆ ಬೇರೆ ಯಾರಿಲ್ಲ. ಆದ್ದರಿಂದ ರಾಜಕೀಯವಾಗಿ ಅಥವಾ ಸರ್ಕಾರದ ಸಿಗುವಂಥ ಎಲ್ಲ ಸವಲತ್ತುಗಳಿಗೂ ಕೂಡ ಅವರು ಹೇಳುವಂದು ಕೆಲವರಿಗೆ ಗೊತ್ತಿರುವುದಿಲ್ಲ. ಇವತ್ತು ಅನೇಕ ವಿಧವೆಯರಿಗೆ ವಿಧವಾ ಮಾಸಾಸನ ಸಿಗ್ತಾ ಇದೆ, ಅಥವಾ ಅನೇಕರಿಗೆ ಬೇರೆ ಬೇರೆ ಕೆಲಸಗಳು ಇವತ್ತು ಅಲ್ಲಿ ಆಗಿದ್ದರೆ ಅದು ಅಲ್ಹಾಜಿ AK ಮೊಯ್ದೀನ್ ಸಾಹೇಬರಿಂದ ಮಾತ್ರ ಸಾಧ್ಯ. ಇವತ್ತು ಒಂದು ನಲ್ಲಿ ಉದ್ಘಾಟನೆ ಆಗಬೇಕಾದ್ರೆ 1000 ಫೋಟೋ ಬಂದಾಯಿತು. ಅಂಥ ಸಾವಿರಾರು ಕೆಲಸಗಳು ಯಾವುದೇ ಫೋಟೋ ಇಲ್ಲದೆ AK ಸಾಹೇಬ್ರವರು ಮಾಡಿರ್ಬೋದು. ಆದ್ದರಿಂದ ಇವರಿಗೆ ಒಂದು ಪ್ರಶಸ್ತಿ ಬಹಳ ತಡವಾಗಿ ಸರ್ಕಾರ ಕೊಟ್ಟಿದೆ. ಈಗ ಕೆಲವೊಂದು ಕಡೆ ನೋಡ್ಬೋದು 20-25 ವರ್ಷದ ಯುವಕರಿಗೆ ಪ್ರಶಸ್ತಿ ಸಿಗ್ತಾ ಇದೆ. ಇವರು ತಮ್ಮ ಇಳಿ ವಯಸ್ಸಲ್ಲಿ ಆ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಅಂದರೆ ಸೇವೆಯನ್ನು ಮಾಡಿದ ನಂತರ ಸರ್ಕಾರ ಇವರನ್ನು ಗುರುತಿಸುವಂಥ ಕೆಲಸ ಮಾಡಿತು. ಅದಾದರೂ ಒಂದು ಸಮಾಧಾನ. ಆದ್ದರಿಂದ ಇಂಥ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಂಡಂಥ AK ಮೊಯ್ದೀನ್ ಅವರು ಸರ್ಕಾರ ಗುರುತಿಸಿಕೊಂಡದ್ದು ಬಹಳ ಸಂತೋಷ. ಇದು ಅವರಿಗೆ ಹೆಮ್ಮೆ ಅಲ್ಲ, ಅವರಿಗೆ ಅದು ಬೇಕಿತ್ತೋ ಬೇಡ ಗೊತ್ತಿಲ್ಲ. ಆದರೆ ಅದಕ್ಕಿಂತ ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟಿಗೆ, ಉಳ್ಳಾಳ ಜಮಾತಿಗೆ, ಊರಿನ ನಮಗೆಲ್ಲರಿಗೂ ಪ್ರತ್ಯೇಕವಾಗಿ ಕೋಟೆಗೆ ಅಂದರೆ ಅವರ ಊರು ಕೋಟೆಪುರ ಅಭಿಮಾನ ಮತ್ತು ಹೆಮ್ಮೆಯ ವಿಷಯ. ಸೈಯದ್ ಮದನಿ ದರ್ಗಾದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಗಳಿಸಿದವರು ದಿವಂಗತ ಮರ್ಹೂಮ್ ಇಬ್ರಾಹಿಂ ಹಾಜಿ ಅವರು. ನಂತರ ಬಿಟ್ಟರೆ ಬಹುಶಃ ಇವರಂತ ಕಾಣ್ತದೆ. ಅವರ ನಂತರದಲ್ಲಿ ದರ್ಗಾ ಸಮಿತಿಯಲ್ಲಿರುವಂಥವರಿಗೆ ಸಿಕ್ಕಿದ್ರೆ ಅದು ಅಲ್ಹಾಜಿ AK ಮೊಯ್ದೀನ್ ಅವರಿಗೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಆದ್ದರಿಂದ ನಿಜವಾಗಿ ಕೂಡ ಅತ್ಯುತ್ತಮರನ್ನು ಆಯ್ಕೆ ಮಾಡುವಲ್ಲಿ ಸರ್ಕಾರ ಒಂದು ಸಫಲವಾಗಿದೆ ಅಂತ ಹೇಳಿಕೊಳ್ಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅಲ್ಹಾಜಿ AK ಮೊಯ್ದೀನ್ ಅವರು ನಮ್ಮ ಶಾಲೆಯಲ್ಲಿ ಸಂಚಾಲಕರಾಗಿ, ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರಾಗಿ, ಅಲ್ಲಿರುವಂಥ ಹಯಾತುಲ್ ಇಸ್ಲಾಂ ಮದ್ರಸದಲ್ಲಿ ಸಕ್ರಿಯವಾಗಿ ಎಲ್ಲ ವಿಚಾರದಲ್ಲಿ ಪಾಲ್ಗೊಂಡವರು. ಏನಿದ್ರೂ ಕೂಡ ಅದನ್ನು ಬಹಳ ಶಾಂತ ಚಿತ್ತವಾಗಿ ಕೇಳಿ
ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ನಮ್ಮ ಮುಂದೆ ಅಲ್ಲ ಹಿಂದಿನಿಂದ ಅದಕ್ಕಾಗಿ ಒಂದು ಪ್ರಯತ್ನ ಪಡುವಂಥ ಒಬ್ಬ ಕ್ರಿಯಾಶಾಲ ವ್ಯಕ್ತಿತ್ವವುಳ್ಳವರಂತೂ ಎ ಕೆ ಮೊಯ್ದೀನ್ ಅವರು. ಉಳ್ಳಾಲ ನಗರಸಭೆಯಲ್ಲಿ ಸಕ್ರಿಯ ಸದಸ್ಯರಾಗಿದ್ದವರು. ಅಷ್ಟು ಮಾತ್ರ ಅಲ್ಲ, ತನ್ನ ಧರ್ಮಪತ್ನಿಯನ್ನು ಕೂಡ 10-15 ವರ್ಷದ ಹಿಂದೆಯೇ ಉಳ್ಳಾಲ ನಗರ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷ ಆಗಿ ಸೇವೆ ಸಲ್ಲಿಸಲಿಕ್ಕೆ ಮೊದಲಾಗಿ ಉಳ್ಳಾಲ ನಗರಸಭೆಯಲ್ಲಿ ಮಹಿಳೆಯರನ್ನು ಕಳಿಸುವಂಥ ಒಂದು ಸಂಪ್ರದಾಯಕ್ಕೆ ನಾಂದಿ ಹಾಡಿದವರು ಅಲ್ಹಾಜ್ ಎ ಕೆ ಮೊಯ್ದೀನ್ ಅವರು. ಇದೆಲ್ಲ ಅವರ ಸೇವೆಗಳು. ಇವತ್ತು ಉಳ್ಳಾಳದಲ್ಲಿ ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ ಅಥವಾ ಉಳ್ಳಾಳ ಇವತ್ತು ನಮ್ಮ ಭೂಪಟದಲ್ಲಿ ಒಂದು ಗೊತ್ತಾದಂಥ ಸ್ಥಳ ಆಗ್ಲಿಕ್ಕೆ ಕಾರಣ ಅಂದರೆ ಉಳ್ಳಾಳದಲ್ಲಿ ಒಂದು ಕಡಲಿದ್ದ ಕಾರಣ. ಬೋರ್ ಕರೆದು ಬರಬಾರದು ಎಲ್ಲೋ ಇದ್ದ ಕಡಲು ಇವತ್ತು ನಮ್ಮ ಹತ್ತಿರ ಬಂದು ಮುಟ್ಟಿದೆ. ಎಲ್ಲೋ ಒಂದೂವರೆ ಕಿಲೋಮೀಟರ್ ದೂರ ಇತ್ತು ಕಡಲು, ಈಗ ಎಷ್ಟು ಹತ್ತಿರ ಬಂದು ಬಿಟ್ಟಿದೆ ನೋಡಿ. ಅಷ್ಟು ಹತ್ತಿರ ಬಂದು ಬಿಟ್ಟಿದೆ. ನೀವು ಆಲೋಚನೆ ಮಾಡಿ, ಅಷ್ಟೊತ್ತು ಬರುವಾಗ ಎಷ್ಟೋ ಮನೆಗಳು ಇವತ್ತು ತನ್ನ ಮನೆ ಮಠವನ್ನು ಕಳೆದುಕೊಂಡು ನಿವೃತ್ತಿಯಾದಂಥ ಪರಿಸ್ಥಿತಿ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅಂಥವರಿಗೆ ಪುನರ್ವಸತಿಯನ್ನು ಕಲ್ಪಿಸಬೇಕು, ಅವರಿಗೆ ಪರಿಹಾರ ಸಿಗಬೇಕಂತೇಳಿ ಸರ್ಕಾರದ ಮನ ಮುಟ್ಟುವ ರೀತಿಯಲ್ಲಿ ಅದು ಯಾವ ರೀತಿ ಸಾಧ್ಯ ಉಂಟು, ಮನವಿಗಳು, ಅರ್ಜಿಗಳು, ಬೇಡಿಕೆಗಳು, ಮುಷ್ಕರಗಳು, ಲೇಖನಗಳು ಯಾವ ರೀತಿಯಲ್ಲಿ ಸಾಧ್ಯ ಉಂಟು ಆ ಎಲ್ಲ ರೀತಿಗಳಲ್ಲಿ ಮಾಡಿಕೊಂಡು ಸರ್ಕಾರದ ಗಮನ ಸೆಳೆದು ಇವತ್ತು ಯಾವುದೇ ಸರ್ಕಾರ, ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಮೊದಲು ಕಡಲಿಗೆ ಬರುವಂಥದ್ದೊಂದಿದೆ. ಯಾವಾಗಲೂ ಮಳೆ ಬರುವಾಗ ಕಡಲಿಗೆ ಬರುವುದು. ಒಟ್ಟಿನಲ್ಲಿ ಇಲ್ಲಿ ಬರುವಂಥ ಒಂದು ಅವಕಾಶ ಇದೆ. ಇಲ್ಲದಿದ್ದರೆ ನಮ್ಮ ಪ್ರೇಕ್ಷಣೀಯ ಸ್ಥಳವಾದಂತಹ ಒಂದು ಸೈಯದ್ ಮದನಿ ದರ್ಗಾಕ್ಕೆ ಭೇಟಿ ಕೊಡ್ತಿದ್ರು. ನಮ್ಮ ಕಡಲ ಕೊರತೆಯ ಬಗ್ಗೆ ಒಂದು ವಿವರವಾದ ಒಂದು ಪುಸ್ತಕವನ್ನೇ ಅಲ್ಹಾಜ್ ಎ ಕೆ ಮೊಯ್ದೀನ್ ಅವರು ಬರೆದಿದ್ದಾರೆ. ಆದ್ದರಿಂದ ಅಲ್ಲಿರುವಂತಹ ಜನರಿಗೆ ಪುನರ್ವಸತಿ, ಅದು ಮಂಜನಡಿ ಆಗಿರ್ಬೋದು, ಮುಖಚೇರಿ ಆಗಿರ್ಬೋದು, ನಾಟಕಲ್ಲಾಗಿರ್ಬೋದು, ಎಲ್ಲಾದರೂ ಸಿಗುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವತ್ತು ಕೂಡ ಕಡಲಿಗೆ ಕಲ್ಲುಗಳನ್ನು ಹಾಕ್ತಾ ಇದ್ದಾರೆ. ಕಡಲದನ್ನು ತನ್ನ ಗರ್ಭದೊಳಗೆ ಎಳೀತಾ ಇದೆ. ಇನ್ನೂ ಹೋರಾಟ ನಡೀತಾ ಇದೆ. ಅದಕ್ಕೋಸ್ಕರವಾಗಿ ಇವತ್ತು ಎಲ್ಲಿ ತನಕ ಅಂದರೆ ಇವತ್ತು ಚೀನಾಕ್ಕಾಗಿ ಮಂತ್ರಿಗಳು ಹೋಗಿ ಕಡಲಿನೊಂದು ಸಂಶೋಧನೆ ಮಾಡಿ ಶಾಶ್ವತವಾದಂಥ ಒಂದು ಪರಿಹಾರಕ್ಕೆ ಏನಂತ ಮಾಡುವಂಥ ಒಂದು ಪ್ರೇರಣೆ ಶಕ್ತಿ ಕೊಟ್ಟರೆ ಅದು ಅಲ್ಹಾಜ್ ಎ ಕೆ ಮೊಯ್ದೀನ್ ಅವರು. ಇವತ್ತು ಸರ್ಕಾರ ಮಂತ್ರಿಗಳನ್ನು ಚೀನಾಕ್ಕೆ ಕಳಿಸಿ ಅಧ್ಯಯನ ತಂಡ ಬಂದು ಇಲ್ಲಿ ಒಂದು ಶಾಶ್ವತ ಪರಿಹಾರ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದರೆ ಕಾಣದ ಕೈಯಂತೆ ಕೆಲಸ ಮಾಡಿದವರು ಎ ಕೆ ಮೊಯ್ದೀನ್ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ರೀತಿಯಲ್ಲಿ ಒಂದು ಉತ್ತಮವಾದಂತಹ ಒಂದು ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಂಥವರಿಗೆ ಸರ್ಕಾರ ಗುರುತಿಸಿದೆ. ಆದ್ದರಿಂದ ನಿಜವಾಗಿಯೂ ಇದು ಯಾವತ್ತೂ ಅಲ್ಹಾಜ್ ಎ ಕೆ ಮೊಯ್ದೀನ್ಗೆ ಕೊಡುತ್ತಿದ್ದರೆ ಖಂಡಿತವಾಗಿ ಅದರ ಒಂದು ಪ್ರೇರಣೆಯಿಂದ ಇನ್ನೂ ಅನೇಕ ರೀತಿಯ ಸೇವೆಯನ್ನು ಮಾಡಲಿಕ್ಕೆ ಅವರಿಗೆ ಅವಕಾಶ ಬರ್ತಿತ್ತು. ಪರವಾಗಿಲ್ಲ, ದೇವರವರಿಗೆ ದೀರ್ಘಾಯುಷು, ಆರೋಗ್ಯ, ಅದೇ ರೀತಿಯಲ್ಲಿ ಕುಟುಂಬದಲ್ಲಿ ನೆಮ್ಮದಿ, ಸಮಾಜ ಸೇವೆಯನ್ನು ಈ ರೀತಿಯಲ್ಲಿ ಮಾಡಿಕೊಳ್ಳಲಿಕ್ಕೆ ಅಲ್ಲಾಹು ಅವರಿಗೆ ಅವಕಾಶವನ್ನು ಕೊಡಲಿ ಅಂತ ಹೇಳುತ್ತಾ ಅವರಿಗೆ ದೀರ್ಘೋತ್ತರವಾಗಿ ಆ ರಾಷ್ಟ್ರಪತಿ ತನಕ ಅವರಿಗೆ ಪ್ರಶಸ್ತಿ ಸಿಗಲಿ. ಖಂಡಿತವಾಗಿ ಸರ್, ನಿಮ್ಮ ಒಂದು ಪ್ರಾಮಾಣಿಕ ಸೇವೆಗೆ ಅದು ಖಂಡಿತವಾಗಿ ಒಂದು ಗರಿಮೆ ಇಟ್ಟ ಹಾಗೆ ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಆದ್ದರಿಂದ ಅಲ್ಹಾಜಿ ಎ ಕೆ ಮೊಯ್ದೀನ್ ಸಾಹೇಬ್ರವರಿಗೆ ಸೈಯದ್ ಮದನಿ ಸಂಸ್ಥೆಯ, ಈ ಹಳೆಕೋಟೆ ಸಂಸ್ಥೆಯ ಎಲ್ಲ ಅಭಿವೃದ್ಧಿ ಸಮಿತಿ ಸದಸ್ಯರು ಸನ್ಮಾನಿಸ ಮಾಡುವುದು ಖಂಡಿತವಾದ ಕೂಡ ಅದು ಪ್ರಶಂಸನೀಯ ಮತ್ತು ಅದು ಅಗತ್ಯ ಅಂತ ಹೇಳುತ್ತಾ ನಿಮಗೆ ಕೂಡ ಅಭಿನಂದಿಸುತ್ತಾ ಎ ಕೆ ಮೊಯ್ದೀನ್ ಅವರಿಗೆ ಮಗದೊಮ್ಮೆ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಯನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ. ಸರ್, ಇವತ್ತು ಸನ್ಮಾನಿಸಲಿಕ್ಕೆ ಈ ಸಂಸ್ಥೆಯ ಅಭಿವೃದ್ಧಿ ನಿಶ್ಚಯಿಸಿದ್ದು ನನ್ನ ಮಿತ್ರ KMK ಮಂಜನಾಡಿ ಬಗ್ಗೆ ನಾನು ಮಾತನಾಡಿದರೆ ಅವರ ಮಿತ್ರ ಒಟ್ಟಾರಿಸಿ ಮಾತಾಡ್ತಾ ಇದ್ದಾನೆ ಬಾಯಿಗೆ ಬಂದಾಗೆ ಅಂತ ಹೇಳ್ಬೋದು. ಆದರೂ ಮಾತನಾಡುವುದು ಅನಿವಾರ್ಯ. ಮಿತ್ರ ಶತ್ರು ಎಲ್ಲ ಮತ್ತೆ ವೇದಿಕೆಯಲ್ಲಿ ಮಾತನಾಡುವುದು ಅದು ಮಾತನಾಡಬೇಕಾಗ್ತದೆ ಕೆಲವೊಂದು ವಿಚಾರದ ಬಗ್ಗೆ. KMK ಮಂಜನಾಡಿಯವರು ಮೂರ್ತಿ ಚಿಕ್ಕದಾರು ಕೀರ್ತಿ ದೊಡ್ಡದು. ನಾನು ಯಾವಾಗಲೂ ಕೆಲವೊಮ್ಮೆ ಹೇಳುವುದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಹಾಗೆ ಅಂತ. ಇವರು ಸಾಧನೆ ಮಾಡಲಿಕ್ಕೆ ಎಲ್ಲಿಯೂ ಯಾರ ಪ್ರೇರಣೆಯೂ ಇಲ್ಲದೆ ಶಿಕ್ಷಕ ವೃತ್ತಿಯನ್ನು ಪಡೆದವರು. ನಾನು ಮತ್ತು ಅವರು ಒಟ್ಟಿಗೆ ಮಾಡಿದವರು. ನಾನು ಸೀನಿಯರ್ 1 ವರ್ಷ, ಅವರು ಜೂನಿಯರ್. ನಾನು ಬಂದು ಸೇರಿಕೊಂಡೆ ಕೋಟೆಪುರಕ್ಕೆ, ಅವರು ಬದ್ರಿಯಾ ಕಾಲೇಜಿಗೆ ಸೇರಿಕೊಂಡರು. ಅಲ್ಲಿ ಎಲ್ಲ ಅಧ್ಯಾಪಕರ ಮಧ್ಯದಲ್ಲಿ ಅವರು ಅಧ್ಯಾಪಕರಿಗೆ ಸೇವೆ ಸಲ್ಲಿಸಿದರು. ನಾವು ಒಟ್ಟಿಗೆ ಕಲಿತವರು 1 ವರ್ಷ. ನಾನು ಭಾವಿಸಿದೆ, ನೀವು ಮಧ್ಯದಲ್ಲಿ ಇರಬೇಡಿ, ನೀವು ನನ್ನ ಶಾಲೆಗೆ ಬಂದು ಬಿಡಿ. ಯುವಕರು, ನನಗೊಂದು 18-19 ವರ್ಷ, ಅವ್ರಿಗೂ ಅಷ್ಟೇ ವರ್ಷ, ಸ್ವಲ್ಪ ಕಮ್ಮಿ ನನಗಿಂತ. ಅದಕ್ಕಾಗಿ ನಾನು ನಮ್ಮ ದರ್ಗದ ಅಧ್ಯಕ್ಷರು ಇಬ್ರಾಹಿಂ ಹೇಳಿದರೆ, ನಮ್ಮಲ್ಲಿ ಒಂದು ಕ್ಲಾಸ್ ಉಂಟು, ಆ ಕ್ಲಾಸಿಗೆ ನನ್ನೊಬ್ಬ ಮಿತ್ರ ಇದ್ದಾನೆ ಬದ್ರಿಯಾ ಶಾಲೆಯಲ್ಲಿ, ಅವರೊಂದು ನಮ್ಮ ಶಾಲೆಗೆ ಬರಲಿ ಅಂತ. ಅದಕ್ಕೆ ಆಯ್ತು ಅಂತ ಹೇಳಿದರು. ನಾನು ಹೇಳಿದೆ, ಆಯಿತು, ನಮ್ಮಲ್ಲಿಗೆ ನಿಮಗೆ ಬರಲಿಕ್ಕೆಲ್ಲ ವ್ಯವಸ್ಥೆ ಆಗಿದೆ ಅಂತ.
ಆದರೆ ನನಗೆ ಸಂತೋಷ, ನನ್ನೊಟ್ಟಿಗೆ ನನ್ನ ಸಂಸ್ಥೆಯಲ್ಲಿ ನನ್ನೊಟ್ಟಿಗೆ ಇದ್ದವರು ಈಗ ಒಟ್ಟೊಟ್ಟಿಗೆ ಕೋಟೆಪುರದಲ್ಲಿ ಇದ್ದೇವೆ ಅಂತ, ಆಗ್ತೇವೆ ನಮ್ಮ ಜೋಡಿಗಳು ಅಂತೇಳಿ ಆಲೋಚನೆ ಮಾಡಿ ಇಬ್ರಾಜದ ಹೇಳಿಗೆ ರೆಕಮೆಂಡ್ ಎಲ್ಲ ಮಾಡಿ ಆಯಿತು. ಅಷ್ಟೊತ್ತಿಗೆ ಹಳೆಕೋಟೆಯಲ್ಲಿ ಕೂಡ ಶಾಲೆ ಪ್ರಾರಂಭ ಆಗಿತ್ತು, ಅಲ್ಲಿ ಕೂಡ ಒಂದು ತರಗತಿ ಜಾಸ್ತಿ ಆಗ್ತಾ ಇತ್ತು. ಆಗ ಮತ್ತೆ ಸೇರಿಕೊಳ್ಳಿಗೆ ಹತ್ತಿರ ಆಗುವಾಗ ಹೇಳಿದರು, ಹಳೆಕೋಟೆಯಲ್ಲಿ ಒಂದು ಶಾಲೆ ಉಂಟಲ್ವಾ, ಅವ ಅಲ್ಲಿಗೆ ಹೋಗ್ಲಿಯಾ, ನೀನೇಗೂ ಇಲ್ಲಿದ್ಯಲ್ಲ, ಅವ ಅಲ್ಲಿ ಹೋಗಲಿ ಅಂತ ಇಬ್ರಾಹಿಂ ಹಾಜಿ ಹೇಳಿದರು. ನನಗೆ ಭಾರವಾದ ಮನಸ್ಸು, ಯಾಕಂದರೆ ಒಟ್ಟಿಗೆ ನಾವು ಇರ್ಬೋದಿತ್ತಲ್ಲ ಅಂತ. ಈಗ ಅವತ್ತು ಅವರು ಮಾಡಿದ ಎಷ್ಟೋ ಸರಿ ಅಂತ ಅನಿಸಿತು, ಯಾಕೆಂದರೆ ಇವರ ಶಕ್ತಿಯನ್ನು ಪ್ರದರ್ಶಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಿದಾಗ್ತಿತ್ತು. ಆದ್ದರಿಂದ ಇಬ್ರಾಹಿಂ ಹಾಜಿ ಹೇಳಿದರು ಸರಿ ಅಂತೇಳಿ. ಆಗ ಇಲ್ಲಿ ಬಂದು ಅವರು ತಮ್ಮ ಸೇವೆಯನ್ನು ಪ್ರಾರಂಭಿಸಿದರು. ಬಹುಶಃ ಸೇವೆಗೆ ಸೇರುವಾಗ ಭದ್ರ್ಯಾ ಕಾಲೇಜಲ್ಲಿ ಕೆಲಸ ಮಾಡಿದವರು ಇಲ್ಲಿ ಬಂದು, ಇಲ್ಲಿ ಮಸೀದಿ ಇಲ್ಲ ಈಗ, ಅದು ಒಂದು ಚಿಕ್ಕ ಮಸೀದಿ, ಅದು ಮಸೀದಿಯೇ ಒಂದು ರೂಮ್ ಇತ್ತು, ಒಂದು ಎಷ್ಟೋ ಒಂದು 400-600 ಸ್ಕ್ವೇರ್ ಫೀಟ್ನ ಒಳಗಿದ ಮಸೀದಿ. ಅದರ ಪಕ್ಕದಲ್ಲಿ ಒಂದು ಖತೀಬಿ ಒಂದು ರೂಮು, ಮತ್ತು ಈಚೆಯಲ್ಲಿ ಒಂದು ಏನೋ ರೂಮ್, ಅಲ್ಲಿ ಅಕ್ಕಪಕ್ಕದ ಮೇಲೆ ಅದರದೇ ಬಿಲ್ಡಿಂಗಲ್ಲಿ ಒಂದು ಮದ್ರಸದ ಒಂದು ಕಟ್ಟಡ. ಇದರಲ್ಲಿ ಇವರು 1-2-3 ಶಾಲೆ ಮಾಡಿದ್ದಾರೆ. 4 ಕ್ಲಾಸಿಗೆ ಇವರು ಬಂದು ಮುಟ್ಟಿದ್ದಾರೆ. ಈ ಒಂದು ನಿಜವಾಗಿ ಕೂಡ 18-19 ವರ್ಷದ ಯುವಕರಿಗೆ ಒಂದು ಉತ್ಸಾಹ ಸ್ಪಿರಿಟ್ ಇರ್ತದೆ ಶಾಲೆಗೆ ಸೇರುವುದಾಗೆ. ನನ್ನ ಶಾಲೆ ಹೀಗೆ ಇರಬೇಕು, ಚಂದ ಇರಬೇಕು, ತುಂಬ ಸ್ಟಾಫ್ ಇರಬೇಕು, ನೋಡಲಿಕ್ಕೆಲ್ಲ ನಾನು ಆ ಶಾಲೆಯಲ್ಲಿ ಅಧ್ಯಾಪಕ ಅಂತ ಹೇಳಬೇಕು, 4 ಜನ ಸಮಾಜದವರು ನೋಡಿಕೊಳ್ಬೇಕು. ಉದಾಹರಣೆಗೆ ನಮ್ಮ ಹಜರತ್ ಶಾಲೆ ಇಲ್ಲಿ ಉಂಟಲ್ಲ, ಅಬ್ಬಕ್ಕ ಸರ್ಕ, ಅಲ್ಲಿಗೆ ಒಂದು ಯುವಕನ್ನು ಸೇರಿಸೋ, ಶಾಲೆಲ್ಲ ಒಳ್ಳೆದು, ಇಲ್ಲಿ ಒಳ್ಳೆದು ಮಾರೆ ಕೆಲಸ ಮಾಡಲಿಕ್ಕೆ, ಒಳಗೆ ಹೇಗಿದ್ರು ಪರವಾಗಿಲ್ಲ, ಭೌತಿಕವಾದ ವಿಚಾರ. ಆದರೆ KMK ಮನೆ ಅವತ್ತೇ ಹಿಂಜರಿಲಿಲ್ಲ, ಆಗ್ಬೋದು, ಇದೇ ಮನೆ ಇದೇ ಶಾಲೆ ನನ್ನ ಶಾಲೆ ಅಂತ ಅದನ್ನು ಸ್ವೀಕರಿಸಿದರು. ಅದು ಮನಪೂರ್ವಕವಾಗಿ ಸ್ವೀಕರಿಸಿದರು. ಆಗ ಇಲ್ಲಿ ಗ್ರ್ಯಾಂಟು ಇಲ್ಲ, 200 ರೂಪಾಯಿ ಸಂಬಳ. ನೋಡಿ, ಇದೆಲ್ಲ ಆಲೋಚನೆ ಮಾಡಬೇಕು. ಅಂದರೆ ಇಲ್ಲಿ ಅವರಿಗೆ ಅಧ್ಯಾಪಕ ಮಾಡಬೇಕು, ನಾನು ಶಿಕ್ಷಕರ ವೃತ್ತಿಯನ್ನು ಮಾಡಬೇಕೆಂಬಂಥ ಮನೋಭಾವನೆ ಅವರ ಹೃದಯದಲ್ಲಿದ್ದ ಕಾರಣ ಮಾತ್ರ ಸಾಧ್ಯವಾಯಿತು. ಆದ್ದರಿಂದಲೇ ಇವತ್ತು ಇಷ್ಟು ಬೆಳಗಿದರು. ಇಷ್ಟು ಬೆಳಗ್ಲಿಕ್ಕೆ ಕಾರಣ ಅವರ ಮನಸ್ಸಿನಲ್ಲಿ ಹುದುಗಿದೆ, ನಾನೇನಾದರೂ ಇಲ್ಲಿ ಸಾಧನೆ ಮಾಡಬೇಕು, ನನ್ನ ಮಕ್ಕಳಿಗೆ ಕಲಿಸಬೇಕು ಎಂಬಂಥ ಒಂದು ಮನೋಭಾವನೆ ಇದೆಯಲ್ಲ, ಅದು ಅವರನ್ನು ಪ್ರೇರೇಪಿಸಿತು ಅಂತ ನಾನು ಭಾವಿಸ್ಕೊಳ್ತೇನೆ. ಆದ್ದರಿಂದ ಅಂಥ ಒಂದು ಪರಿಸರದಲ್ಲಿ ಹಳೆಕೋಟೆಯಲ್ಲಿ ವೃತ್ತಿಗೆ ಸೇರಿದಂಥ KMK ಮಂಜನಾಡಿಯವರಿಗೆ ಸಮಸ್ಯೆಗಳ ಸವಾಲುಗಳ ಸುರಿಮಳೆ ಇಲ್ಲಿ ಇತ್ತು. ಆ ಸಂದರ್ಭದಲ್ಲಿ ಮೊದಲು ಕಟ್ಟಡದ ಬಗ್ಗೆ ಆಲೋಚನೆ ಮಾಡಿದರು. ಮುಂದನೇ ಕ್ಲಾಸಿಗೆ ಏನು ಮಾಡೋದು ಅಂತ, ಏನು ಮಾಡಲಿಕ್ಕೆ ಇಲ್ಲಿ ಕಾಣುವುದಿಲ್ಲ, ಅದೇ ಅಷ್ಟೇ ಜಾಗ ಇರುವುದು ಅವರಿಗೆ, ಬೇರೆ ಜಾಗವೂ ಇಲ್ಲ ಇಲ್ಲಿ. ಏನು ಮಿರಾಕಲ್ ನೋಡಿ, ಜಪಾನನ್ನು ಇಲ್ಲೇ ನೋಡಿದಾಗಾಯಿತು. ಇಲ್ಲಿ ಬೇರೆ ಜಾಗಗಳಿಲ್ಲ, ಶಾಲೆಗೆ ಬೇರೆ ಕಟ್ಟಡ, ಅಲ್ಲಿ ಇಲ್ಲೆಲ್ಲ ಮನೆಗಳೇ, ಫುಲ್ಲು ರೆಸಿಡೆನ್ಸಿ ಏರಿಯಾ. ಇಲ್ಲಿ ಒಂದು ಸ್ಥಳ ಇತ್ತು, ಅದು ಯಾರ್ದೋ ಒಂದು ಸ್ಥಳ, ಅದರ ಬಗ್ಗೆ ಪಾಲುಪಟ್ಟಿಯಲ್ಲಿ ಸ್ವಲ್ಪ ಲೇಟ್ ಆಗ್ತಾ ಇತ್ತು. ಅವರ ಹತ್ರ ಇವರೊಂದು ಕೇಳಿ, ಏನಾದರೂ ಮಾಡ್ತೇವೆ, ಶಾಲೆ ಜಾಗ ಇಲ್ಲ, ಟೆಂಪರರಿ ಇಲ್ಲಿ ಒಂದು ನಾವು ಹಾಕ್ಕೊಳ್ತೇವೆ, ಟೆಂಪರರಿ ಅಂತ ಹಾಕ್ತೇವೆ ಅಂತೇಳಿ ಇಲ್ಲಿಯ ಸಮಿತಿಯವರೆಲ್ಲ ಸೇರಿಸಿಕೊಂಡು ಅವರ ನಾಯಕತ್ವದಲ್ಲಿ ಇಲ್ಲಿ ಏನಾದರೂ ಒಂದು ಜೋಂಪಡಿಯನ್ನು ಹಾಕಿದರು. ತಾತ್ಕಾಲಿಕ ಶೆಡ್, ಬಿಲ್ಡಿಂಗ್ ಕಟ್ಟಲಿಕ್ಕೆ ಆಗುದಿಲ್ಲ, ಬೇರೆಯವ್ರ ಜಾಗ ಅಲ್ಲ, ಅವ್ರು ಜಾಗ ಕೊಡಬೇಕಲ್ಲ, ಅದಕ್ಕೆ ಅಲ್ಲಿ ಬೇರೆ ದಾರಿ ಇಲ್ಲ, ತಾತ್ಕಾಲಿಕ ಶೆಡ್ಡನ್ನು ಹಾಕ್ತೇವೆ ಅಂತೇಳಿ ನಮ್ಮ ಬಹುಶಃ ಇಬ್ರಾಹಿಂ ಅವರ ನೇತೃತ್ವದಲ್ಲೆಲ್ಲ ಏನು ಮಾಡಿದೆ ಅಂದರೆ ಮಾಡಿಕೊಂಡ್ರು. ಆದ್ದರಿಂದ ಒಂದು ತಾತ್ಕಾಲಿಕವಾದ ಶೆಡ್ಡನ್ನು ಇಲ್ಲಿ ಹಾಕಿ ಮತ್ತೆ 6-7 ಕ್ಲಾಸ್ ಪ್ರಾರಂಭಿಸಿದರು. ಹೀಗೆ ಪ್ರಾರಂಭಿಸಿಕೊಂಡು ಎಲ್ಲೂ ಮಕ್ಕಳಿಗೆ ಕಲಿಕೆಯಲ್ಲಿ ತೊಂದರೆ ಬರಲಿಲ್ಲ, ಬೋರ್ಡನ್ನು ಮಾಡಿದರೆ ಎಲ್ಲ ಮಾಡಿದ್ದಾರೆ. ಅವತ್ತು ಜೋಂಪಡಿಯಲ್ಲಿ ಕೂಡ ಇಲ್ಲಿ ಸ್ಕೂಲ್ ಡೇ ಮಾಡಿದ್ದುಂಟು. ಕಟ್ಟಡಗಳೇ ಇಲ್ಲ, ವೇದಿಕೆಗಳೇ ಇಲ್ಲ, ಬೇರೆ ಯಾವುದೂ ಇಲ್ಲ. ಇಲ್ಲಿ ನೋಡಿ, ಆಲೋಚನೆ ಮಾಡಿ, ಪಕ್ಕದಲ್ಲಿ ಸೆಬೆಸ್ತಿನ ಶಾಲೆ ಇದೆ, ಅಂಥ ಮಕ್ಕಳೆಲ್ಲ ಹೋಗುವಂಥ ಶಾಲೆಗೆ ಇರುವಂಥ ಪರಿಸರದ ಮಕ್ಕಳು ಈ ಶಾಲೆಗೆ ಬರಬೇಕಾದ್ರೆ ಇಲ್ಲಿ ಆಕ್ಟಿವಿಟಿ ಬೇಕು. ಜೋಂಪಡಿಗೆ ಯಾರು ತಾನೇ ಕಳಿಸ್ತಾರೆ? ನನ್ನ ಮಕ್ಕಳನ್ನು ಕಳಿಸ್ತೇನೆ, ನಿಮ್ಮೆಲ್ಲ ಮಕ್ಕಳನ್ನು ಕಳಿಸ್ತೀರಾ ನೀವು? ಸಾಧ್ಯವೇ ಇಲ್ಲ, ಇಂಪಾಸಿಬಲ್. ಬಾಯಲ್ಲಿ ಹೇಳ್ಬೋದು, ನಾನು ಭಾಷಣ ಮಾಡ್ಬೋದು. ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತದೆ, ಮಕ್ಕಳ ಸಂಖ್ಯೆ ಹೆಚ್ಚಿಸಬೇಕು, ಮಾನ್ಯತೆ ಸಿಗಬೇಕು. ಆದ್ದರಿಂದ ಆ ಜೋಂಪಡಿ ಇರುವಾಗ ಇಲ್ಲಿ ಅವರು ಸ್ಕೂಲ್ ಡೇ ಮಾಡಿದ್ದಾರೆ. ಯಾರ ಮನೆಗೆ ಹೋಗಿ ಮೇಕಪ್ ಮಾಡಿ ಒಂದಿಷ್ಟು ರಂಗಮಂದಿಗೆ ಮಾಡಿ, ಅದೇನು ಏನು ಅದ್ಭುತ! ಅವತ್ತಿನ ಒಂದು ಒಗ್ಗಟ್ಟು, ಶಾಲಾ ಅಭಿವೃದ್ಧಿ ಸಮಿತಿಯವರ ಒಂದು ಒಗ್ಗಟ್ಟು, ಅವರ ಒಂದು ಅನ್ಯೋನ್ಯತೆ, ರಶೀದಾಜ್ ಅವರಿದ್ದ ಆಗ ಇಲ್ಲಿದ್ದರು ಅವರು, ಅವರೆಲ್ಲ ಇವರೆಲ್ಲ ಸೇರಿಕೊಂಡು ಮಾಡಿದ ಸಾಧನೆ ಅಂತೇಳಿದರೆ ನಿಜವಾಗಿಯೂ ನಾನು ಅದನ್ನು ಮೆಚ್ಚತಕ್ಕದ್ದು ಅಂತ ನಾನು ಹೇಳಿಕೊಳ್ತೇನೆ. ಈ ರೀತಿ ಸಾಧನೆ ಮಾಡಿಕೊಂಡು ಏನು ಸಾಧನೆ ಮಾಡಿದ್ರೆ ನಾನು ಹೇಳುವುದಿಲ್ಲ. ಈಗ ನೀವು ಈ ಕಟ್ಟಡದಲ್ಲಿ ಕೂತಿದ್ದೀರಿ, ಇಲ್ಲಿ ಜಾಗ ಯಾರ್ದು, ಹೇಗೆ ಬಂತು, ಏನಾಯಿತು, ಇದು ದೊಡ್ಡ ಕತೆ, ಚರಿತ್ರೆಯ ಕಥೆಗಳಂದರೆ ಕತೆ ಅಲ್ಲ, ಸತ್ಯ ಕಥೆಗಳು, ಸತ್ಯ ಘಟನೆಗಳು. ಇವತ್ತು ಎಷ್ಟು ಸುಸಜ್ಜಿತವಾದಂಥ ಒಂದು ರಂಗಮಂಟಪದ ಮೇಲೆ ನಾವಿದ್ದೇವೆ. ಇದಕ್ಕೆ ಕಾರಣ ಇರ್ಬೋದು ಯಾರು? KMK ಒಬ್ಬರ ಸಾಧನೆ ಅಲ್ಲ, KMK ಜೊತೆಗೆ ಕೈಗೆ ಕೈ ಜೋಡಿಸಿದವರು ಇಲ್ಲಿ ಕುಳಿತಂಥ ಮಹಾಪುರುಷರುಗಳು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕೆಲವರು ಇಲ್ಲಿದ್ದಾರೆ, ಕೆಲವರು ನಿಧನ ಹೊಂದಿದ್ದಾರೆ. ಅಲ್ಲ ಅವರಿಗೆ ಮಹಫಿರತ್ ನೀಡಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೇನೆ.
ಆದ್ದರಿಂದ ಇವರ ಸಾಧನೆಯಿಂದ ಫಲ. ಆದರೆ ಇಲ್ಲಿದ್ದವರೆಲ್ಲ ಮಾಡಬೇಕಾದ್ರೆ ಒಬ್ಬ ಸೂತ್ರಧಾರಿ ಬೇಕು. ಸೂತ್ರಧಾರಿಯಾಗಿ ಅವರವರ ಹಿಂದೆ ಇತ್ತು. ಅವರನ್ನು ಮೋಟಿವೇಟ್ ಮಾಡಲಿಕ್ಕೆ ಒಂದು ಜನ ಬೇಕಲ್ಲ. ಕೊಡುವರಿದ್ದಾರೆ, ತೋಹಾಜಿ ಕೊಡುವರಿದ್ದಾರೆ, ಪಡ್ಕೊಳ್ಳುವನು ಬೇಕಲ್ಲ, ಅವರಿಂದ ತೆಗೆದುಕೊಳ್ಳುವವರು ಬೇಕಲ್ಲ. ಈ ಕೆಲಸವನ್ನು ನನ್ನ ಮಿತ್ರ KMK ಮಾಡಿದ್ದರಿಂದಲೇ ಇವತ್ತು ಅತ್ಯುತ್ತಮವಾದಂತಹ ಸುಸಜ್ಜಿತವಾದಂತಹ ಒಂದು ಉತ್ತಮವಾದಂತಹ ಶಾಲಾ ಕಟ್ಟಡ ನಿರ್ಮಾಣವಾಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇದು ಅವರ ಸಾಧನೆಗೆ ಹಿಡಿದ ಕನ್ನಡಿ ಅಂತ ಹೇಳಿದರೆ ತಪ್ಪಾಗಿಕ್ಕಿಲ್ಲ ಅಂತ ಭಾವಿಸ್ಕೊಳ್ತೇನೆ. ಇನ್ನು ಅಷ್ಟು ಮಾತ್ರ ಅಲ್ಲ, ಇನ್ನು ಶಾಲೆಯಲ್ಲಿ ಮಕ್ಕಳ ಬಗ್ಗೆ ನೋಡೋಣ. ಮಕ್ಕಳು ಆರ್ಥಿಕವಾಗಿ ಹಿಂದುಳಿದ ಮಕ್ಕಳು ಮಾತ್ರ ತಾನೇ ಕನ್ನಡ ಮಾಧ್ಯಮ ಶಾಲೆ ಬರುವುದು. ಬೇರೆಯವರೆಲ್ಲ ಚೆನ್ನಾಗಿ ಬರ್ತಾರೆ. ಆರ್ಥಿಕವಾಗಿ ಒಂದು ಹೊತ್ತು ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಊಟ ಕೊಟ್ಟಿದೆ. ಇವತ್ತು ಮಕ್ಕಳಿಗೆ ಸಮವಸ್ತ್ರ ಬೇಕು, ಪುಸ್ತಕ ಬೇಕು, ಓದೋ ಪುಸ್ತಕ ಬೇಕು, ಇದೆಲ್ಲ ಬೇಕು, ಶೂ ಬೇಕು, ಸಮವಸ್ತ್ರ ಬೇಕು. ಇದಕ್ಕೆಲ್ಲವನ್ನು ಕೂಡ ವ್ಯವಸ್ಥೆ ಮಾಡಿ ಈಗಾಗಲೇ ಅವರು ಹೇಳಿದರು ತಮ್ಮ ಸ್ವಾಗತ ಭಾಷಣದಲ್ಲಿ. ಸ್ವಾಗತ ಭಾಷಣ ಎಷ್ಟು ಮಾರ್ಮಿಕವಾಯ್ತದೆ, ಕೂತ್ಕೊಂಡವರಂದೇ ಒಂದೊಂದು ಕೆಲಸ ಮಾಡಿಸಿಬಿಟ್ರು. ಇದು ಅವರ ಚಾಕಚಕ್ಯತೆ. ಕೂತ್ಕೊಂಡಲ್ಲೇ ಇಂಥವ್ರು ಅದನ್ನು ಇಂಥವ್ರು. ಆದ್ದರಿಂದ ಯಾವುದೇ ರೀತಿಯಲ್ಲಿ ಏನು ಮಾಡಬೇಕು ಅದನ್ನು ಮಾಡಿಕೊಂಡು ವರ್ಷ ಪ್ರತಿ ಮಕ್ಕಳಿಗೆ ಉಚಿತವಾದ ಸಮವಸ್ತ್ರ, ಉಚಿತವಾದ ಶೂ ಸರ್ಕಾರಿ ಶಾಲೆ ಮಾತ್ರ ಸಿಗುವುದು, ಇಲ್ಲಿಯ ಮಕ್ಕಳಿಗೆ ಸಿಗ್ತದೆ. ಉಚಿತ ಪುಸ್ತಕ ಸಿಗ್ತದೆ, ಬರವಣಿಗೆ, ಎಲ್ಲವನ್ನು ಮಾಡಿಕೊಂಡು ಮಕ್ಕಳ ಸಂಖ್ಯೆ ಎಲ್ಲೂ ಕೂಡ ಕಡಿಮೆಯಾಗದ ರೀತಿಯಲ್ಲಿ ನೋಡಿಕೊಳ್ಳುವಂಥ ಕೆಲಸವನ್ನು KMK ಮಂಜನಾಡಿ ಮಾಡಿದ್ದಾರೆ. ಆದ್ದರಿಂದ ಅವರ ಸಾಧನೆ ಅಂತ ಹೇಳಿದರೆ ಅದು ಚಿಕ್ಕ ಸಾಧನೆ ಅಲ್ಲ, ಅತ್ಯಂತ ದೊಡ್ಡ ಸಾಧನೆ ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಆದ್ದರಿಂದ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳು ಇವತ್ತು ಎಲ್ಲದರಲ್ಲಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಪಡ್ಕೊಳ್ತಕ್ಕಂಥ ಎಲ್ಲ ಸವಲತ್ತನ್ನು ಪಡ್ಕೊಂಡಿದ್ದರೆ ಅದು ಸೈಯದ್ ಮದನಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ಹಳೆಕೋಟೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಇನ್ನು ಗುಣಮಟ್ಟದ ಶಿಕ್ಷಣ, ಗುಣಮಟ್ಟದ ಶಿಕ್ಷಣದಲ್ಲಿ ಇಲ್ಲಿ ಅಧ್ಯಾಪಕರು ಇವರು ಸೇರಿಕೊಂಡು 24 ಗಂಟೆ KMK ಮಂಜನಾಡಿ ಕೆಲವೊಮ್ಮೆ ಹೊರಗೆ ಇರ್ತಾರೆ, ಶಾಲೆಯಲ್ಲಿ ಇರುವುದಿಲ್ಲ. ಅಲ್ಲಿ ಎಲ್ಲಾದರೂ ಗುಣಮಟ್ಟದಲ್ಲಿ ರಾಜ್ಯ ಪಂಚಾಯತ್ಗಿಲ್ಲ. ಯಾವುದೇ ರೀತಿಯ ಪರೀಕ್ಷೆಯಲ್ಲಿ ಈ ಮಕ್ಕಳು ತೊಡಗಿಸಿಕೊಳ್ತಾರೆ. ಅದು ಕರ್ನಾಟಕ ಪರಿಷತ್ತಿನವರು, ಕನ್ನಡ ಸಾಹಿತ್ಯ ಪರಿಷತ್ತಿನವರಾಗಲಿ ಅಥವಾ ಸಮಾಜ ವಿಜ್ಞಾನ ಪರೀಕ್ಷೆ, ರಾಜ್ಯ ಮಟ್ಟದ ಪರೀಕ್ಷೆ, ವಿಜ್ಞಾನ ಪರೀಕ್ಷೆ ಬರ್ತದೆ, ಚಿತ್ರಕಲಾ ಪರೀಕ್ಷೆ, ಎಲ್ಲ ಮಕ್ಕಳು ಭಾಗವಹಿಸ್ತಾರೆ. ಎಲ್ಲ ಮಕ್ಕಳಿಗೆ ಸ್ಕೂಲ್ ಡೇಯಲ್ಲಿ ಚಿನ್ನದ ಪದಕ, ಬೆಳ್ಳಿಯ ಪದಕ, ಕಂಚಿನ ಪದಕ. ನೋಡಿ, ಗುಣಮಟ್ಟದಲ್ಲಿ ಕೂಡ ರಾಜಿ ಮಾಡಿಕೊಳ್ಳಿಲ್ಲ ನನ್ನ ಮಿತ್ರ KMK ಮಂಜನಾಡಿ. ಆದ್ದರಿಂದಲೇ ಸರ್ಕಾರ ಅವರಿಗೆ ನನ್ನ 10 ವರ್ಷ ಮೊದಲೇ ಅತ್ಯುತ್ತಮ ಜಿಲ್ಲಾ ಪ್ರಶಸ್ತಿ ಕೊಟ್ಟು ಗೌರವಿಸಿದೆ. ಆದ್ದರಿಂದ ಇದೆಲ್ಲ ಇವರ ಸಾಧನೆಗಳಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅಷ್ಟು ಮಾತ್ರ ಅಲ್ಲ, ಈ ಶಾಲೆಗೆ PT ಮಾಸ್ಟರ್ ಇದ್ದಾರಾ? ಇಲ್ಲ. ನೋಡಿ, 25-30 ವರ್ಷ ಆಯಿತು ಈ ಶಾಲೆಗೆ PT ಮಾಸ್ಟರ್ಗಳಿಲ್ಲ. PT ಮಾಸ್ಟರ್ ಇಲ್ಲದೆ ಶಿಸ್ತುಬದ್ಧವಾದ ಮಕ್ಕಳು ಇಲ್ಲಿದ್ದಾರೆ. PT ಟೀಚರ್ ಇಲ್ಲ ಇಲ್ಲಿ. ಇವತ್ತು ಕೂಡ ಇವರು ವರ್ಷ ಪ್ರತಿಯಾಗಿ ಒಂದು ಮಿನಿ ಒಲಿಂಪಿಕ್ಸ್ ಮಾಡ್ತಾ ಇದ್ದಾರೆ. ಇವರು ನಿಮ್ಗೆ ಗೊತ್ತುಂಟಾ? ಮಿನಿ ಒಲಿಂಪಿಕ್ಸ್ ಮಾಡ್ತಾ ಇದ್ದಾರೆ ಇವರೆಲ್ಲರ ಸಹಕಾರದಿಂದ. ಒಂದು ಸ್ಟೇಜಿಯಲ್ಲಿ ಕುಳಿತುಕೊಂಡು ಮಾತ್ರ ಅಲ್ಲ, ಒಂದು ದಿವಸ ಇವರು ಎಲ್ಲರ ಮಕ್ಕಳು ಕೂಡ ಕ್ರೀಡೋತ್ಸವದಲ್ಲಿ ಪಾಲ್ಗೊಂಡು ಒಂದು ಮಾದರಿಯಾದಂಥ ಒಲಿಂಪಿಕ್ಸ್ ಅನ್ನು ಇಲ್ಲಿ ರಚನೆ ಮಾಡ್ತಾರೆ. ಇವರು KMK ಮಂಜನಾಡಿ ಅವರು ಒಂದು ಬಿಳಿ ವಸ್ತ್ರಧಾರಿ ಹಾಕೊಂಡು, ಕೊರಳಿಗೆ ಒಂದು ವಿಸಿಲ್ ಹಾಕೊಂಡು ಸೂಪರ್ PT ಮಾಸ್ಟರ್ ಇದ್ದ ಹಾಗೆ. ಹೆಡ್ ಮಾಸ್ಟರ್ ಅಲ್ಲ, ಮತ್ತೊಬ್ಬರು ಅಲ್ಲ. ಆದ್ದರಿಂದ ಅಲ್ಲಿ PT ಮಾಸ್ಟರ್ ಕೆಲಸವನ್ನು ಕೂಡ ಅವರು ಮಾಡ್ತಾರೆ. ಎಲ್ಲ ಸ್ಪರ್ಧೆಯಲ್ಲಿ ಖೋಖೋ, ಹೋಬಳಿ ಮಟ್ಟ, ತಾಲೂಕು ಮಟ್ಟ ಭಾಗವಹಿಸುವುದು ಮುಖ್ಯ. ಆದ್ದರಿಂದ ಭಾಗವಹಿಸುವ ಕೆಲಸವನ್ನು ಮಾಡ್ತಾರೆ. ಈ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸಿದಂಥ ಒಂದು ಕೆಲಸ ಇವರಿಗೆ ಸಲ್ಲತಕ್ಕದ್ದು. ಇನ್ನು ಇವರ ಸೇವೆ ಅಂದರೆ ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆ ಅಥವಾ ಸಂಜೆ 4 ಗಂಟೆ ಅಲ್ಲ, 7x24 ಮನೆಯಲ್ಲಿರುವುದೇ ಕಡಿಮೆ, ಶಾಲೆಯಲ್ಲೇ ಜಾಸ್ತಿ. ಮನೆಗೆ ಹೋದರೆ ಒಂದು ಸ್ವಲ್ಪ ಗಂಟೆ, ಅದರಲ್ಲೂ ಶಾಲೆಯ ಬಗ್ಗೆ ಆಲೋಚನೆ ಮಾಡುವಂಥ ವಿಚಾರ ಇವರಿಗೆ ಇರುವಂಥದ್ದು. ಇವರನ್ನು 24x7 ಅಂತ ಹೇಳ್ತೇವೆ. ಯಾಕೆಂದರೆ ಯಾವ ಗಳಿಗೆಯಲ್ಲಿ KMK ಇಲ್ಲಿ ಶಾಲೆ ಇರ್ತಾರೆ ಅಥವಾ ಶಾಲೆಗೆ ಸಂಬಂಧಪಟ್ಟ ಕಚೇರಿಯಲ್ಲಿದ್ದಾರೆ. ಒಂದು ಎಕ್ಸಾಂಪಲ್, ಮೊನ್ನೆ 2 ಗಂಟೆ ರಾತ್ರಿಗೆ ಶಾಲೆಯಲ್ಲಿದ್ದಾರೆ. ರಾತ್ರಿ 2 ಗಂಟೆ ಎಲ್ಲಿದ್ದೀರಿ? ಶಾಲೆಯಲ್ಲಿದ್ದೇನೆ. ಏನು ಮಾರ್ಯಾರೆ, ಎಂತ ಮಾಡೋದು? ಯಾರಾದರೂ ನಿಮ್ಮನ್ನು ಕೊಂಡೋಗೋ ಚಾನ್ಸ್ ಇದು, ಕಳ್ಳ ಬಂದದ್ದು ಅಂತೇಳಿ ಶಾಲೆಗೆ ನೋಡಿದರೆ 2 ಗಂಟೆ ರಾತ್ರಿಗೆ ಶಾಲೆಗೆ ಬಂದು ಶಾಲೆ ಒಂದು ಮೊಬೈಲನ್ನು ಪೊಲೀಸ್ ಸ್ಟೇಷನ್ ಕೊಂಡೋಗಿದ್ದಾರೆ. ಆಸಾಮಿ ಪೊಲೀಸ್ ಸ್ಟೇಷನಿಂದ 12-1 ಗಂಟೆಗೆ ಒಂದು ಕಾಲ್, ಮಾಸ್ಟರ್ ಎಲ್ಲಿದ್ದೀರಿ? ಎಲ್ಲಿ? ಮನೆಯಲ್ಲಿ ಇರಬೇಕಾದಲ್ಲ. ಮನೆಯಲ್ಲಿದ್ದೇನೆ. ನೀವು ಪೊಲೀಸ್ ಸ್ಟೇಷನ್ ಬರಬೇಕು. ಯಾಕೆ? ನೀವೊಂದು ಮೊಬೈಲ್ ತೆಗೆದು ಇಟ್ಟಿದ್ದೀರಂತೆ. ಯಾರೋ ಮಗು ಮೊಬೈಲ್ ತಂದದ್ದು, ಯಾರ್ದೋ ಮೊಬೈಲು, ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರ ಇನ್ಕ್ವೈರಿ ರಾತ್ರಿ 1 ಗಂಟೆ ಆಗ್ತದೆ. ರಾತ್ರಿ 1 ಗಂಟೆ ಫೋನು, ನಾಳೆ ಬೆಳಗ್ಗೆ ನೋಡಿ, ಇಲ್ಲ ಅದು ಇನ್ಕ್ವೈರಿ ಈಗಲೇ ಆಗ್ತಾಯಿದೆ, ನೀವು ಈಗಲೇ ಅದನ್ನು ತಂದು ಸಬ್ಮಿಟ್ ಮಾಡಬೇಕಾಗ್ತದೆ. ಪಾಪ ಅವರು ಅಲ್ಲಿಂದ ನಾಳೆ ನನಗಾದ್ರೂ ಹೇಳ್ಬೋದಲ್ಲ, ಹೇಳದೆ ಇಲ್ಲಿಗೆ ಬಂದು ಇಲ್ಲಿ ಇಬ್ಬರನ್ನು ಕರೆದುಕೊಂಡು ಮತ್ತೆ ತೆಗೆದುಕೊಂಡು ಮತ್ತೆ ಸ್ಟೇಷನ್ಗೆ ಹೋಗಿ 2:30 ಗಂಟೆಗೆ. ಅಂದರೆ ಈ ರೀತಿಯ ಒಂದು ಇದು ಒಂದು ಉದಾಹರಣೆ. ಇಂಥ ಅನೇಕ ಕೆಲಸಗಳನ್ನು ಇವರು ಮಾಡಿದ್ದಾರೆ. ಈ ರೀತಿಯಲ್ಲಿ ಒಂದು ಕೆಲಸ ಮಾಡುವ ಒಬ್ಬ ಪ್ರಾಮಾಣಿಕನಿದ್ದರೆ ನಮ್ಮ KMK ಮಂಜನಾಡಿ ನನ್ನ ಮಿತ್ರ ಅಂತ ಹೇಳಲಿಕ್ಕೆ ನನಗೆ ಇಚ್ಛೆ ಪಡ್ತೇನೆ. ಆದ್ದರಿಂದ ಅವರ ಮಿತ್ರತ್ವ ಅಂದರೆ ಅದರಿಂದ ಅನೇಕ ವಿಚಾರವನ್ನು ಕಲಿತುಕೊಳ್ಳುವಂಥ ವಿಚಾರ ಇದೆ. ಇನ್ನು ಅನೇಕ ಸಂಘ ಸಂಸ್ಥೆ ನೋಡೋಣ. ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಕೂಡ ಅವರಿದ್ದಾರೆ. ಇವತ್ತು ಸಮನ್ವಯ ಶಿಕ್ಷಕರ ಸಂಘ ಒಂದು ಇದ್ದರೆ ಅದನ್ನು ಸ್ಥಾಪನೆ ಮಾಡಿದರೆ ಸ್ಥಾಪಕ ಅಧ್ಯಕ್ಷ ಅವರು
KMK ಮಂಜನಾಡಿ. ಇವತ್ತು ಅನುದಾನಿತ ಶಾಲಾ ಶಿಕ್ಷಕರ ಸಂಘ, ಅದು ಸರ್ಕಾರ ಇರ್ಬೋದು, ಅನುದಾನಿತರು ಮೊದಲು ಸ್ಥಾಪನೆ ಮಾಡಿದಂಥ ಕೀರ್ತಿ KMK ಮಂಜನಾಡಿ ಮತ್ತು ನನ್ನ ಅನೇಕ ಮಿತ್ರರಿದ್ದಾರೆ, ಅದರಲ್ಲೂ ಅವರಿದ್ದಾರೆ. ಇವತ್ತು ಶಿಕ್ಷಕರ ಸಹಕಾರಿ ಬ್ಯಾಂಕ್ ಇದೆ, ಬ್ಯಾಂಕಲ್ಲಿ 15 ವರ್ಷಗಳಿಂದ ಅವರೇ ಡೈರೆಕ್ಟರ್ ಆಗಿದ್ದಾರೆ, ಉಪಾಧ್ಯಕ್ಷರಾಗಿದ್ದಾರೆ. ಇವತ್ತು ನೋಡಿ, ಇನ್ನು ಅಲ್ಲಿ ಉರುಸು ಕಮಿಟಿಗೆ ಹೋಗಿ ನೀವು ಮಂಜನಾಡಿಗೆ, ಉರುಸು ಕಮಿಟಿಯ ಪ್ರಧಾನ ಕಾರ್ಯದರ್ಶಿ KMK ಮಂಜನಾಡಿ ಇದ್ದಾರೆ. ಮೊನ್ನೆ ತಾಲೂಕು ಸಂಸ್ಥೆಯವರು ಒಂದು ಸೇರಿಕೊಂಡು ಎಲ್ಲ ಮಸೀದಿಯವರ ಒಂದು ರೂವಾರಿ ಮಾಡಿ ಒಂದು ವಕ್ಫ್ ಬೋರ್ಡ್ನ ಒಂದು ಸಮಿತಿ ಮಾಡಿದ್ದಾರೆ. ಆ ಸಮಿತಿಯ ಒಬ್ಬ ಸಕ್ರಿಯ ಸದಸ್ಯನಾಗಿ ಮತ್ತು ಕಾರ್ಯದರ್ಶಿಯಾಗಿ KMK ಎಲ್ಲಿ ಇನ್ನು ಯಾವುದೇ ರೀತಿಯಲ್ಲಿ ನೌಕರರ ಸಂಘದ ಎಲ್ಲ ಶಿಕ್ಷಕರ ಸಂಘದ ಮತ್ತು ನೌಕರರ ಮತ್ತು ಎಲ್ಲ ನೌಕರರದ್ದು ಒಂದು ಸಂಘ ಮಾಡಿದ ಸಂಘಟನೆ ಮಾಡಿದ್ದಾರೆ, ಅದರಲ್ಲಿ ಕೂಡ ಪ್ರಧಾನ ಕಾರ್ಯದರ್ಶಿ KMK. ಈ ರೀತಿಯಲ್ಲಿ 10 ಹಲವು ಸಂಘಟನೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದೆಲ್ಲ ಸಮಾಜಕ್ಕೆ ಕೊಟ್ಟಂಥವರು ಕೊಡುಗೆಗಳು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ ರೀತಿಯಾಗಿ ಒಂದು ಶಿಕ್ಷಣದ ಒಂದು ಶಿಲ್ಪಿ ಹಳೆಕೋಟೆಯಲ್ಲಿ ಇದ್ದರೆ ಅದು KMK ಮಂಜನಾಡಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಆದರೆ ಇವರೆಲ್ಲೂ ಕೂಡ ಏನಪ್ಪಯ್ಯವರು ನನಗೆ ಒಂದು ಪ್ರಶಸ್ತಿ ಕೊಡ್ತಾರೆ ಅಂತ ಅವರಿಗೆ ಏನಪ್ಪಯ್ಯವರು ಕೊಟ್ಟರು. ಏನಪ್ಪಯ್ಯವರು ವರ್ಷ ಪ್ರತಿ ಒಂದು ಪ್ರಶಸ್ತಿ ಕೊಡ್ತಾರೆ. ಈ ಸಲ ಅವರು ಆಯ್ಕೆ ಮಾಡಿದ್ದಾರೆ. ನಿಜವಾಗಿ ಕೂಡ ಅವರು ಆಯ್ಕೆ ಮಾಡಿದ್ದು ಖಂಡಿತ. ಯಾಕೆಂದರೆ ಎಲ್ಲೂ ಕೂಡ ಪ್ರಶಸ್ತಿಯನ್ನು ಅವರು ಸಿಗಬೇಕೆಂಬ ಆಸೆ ಇಲ್ಲ, ಆಸೆ ಇಲ್ಲದ ಮನುಷ್ಯ. ನೋಡಿ, ಆಸೆಯಿಂದ ಒಬ್ಬ ರಾಜನು ಗುಲಾಮನು ಆಗ್ತಾನೆ, ತಾಳ್ಮೆಯಿಂದ ತಾಳ್ಮೆ ಇದ್ದರೆ ಒಬ್ಬ ಗುಲಾಮನು ರಾಜನಾಗೋ ಚಾನ್ಸು ಇದೆ. ಆದ್ದರಿಂದ ನಮ್ಮ KMKಗೆ ಆಸೆ ಇಲ್ಲ, ಆದ್ದರಿಂದ ಗುಲಾಮನಾಗಲಿಲ್ಲ, ರಾಜ ಗುಲಾಮ. ಆದ್ದರಿಂದ ಇಲ್ಲಿ ಆಸೆ ಇಲ್ಲದೆ ತಾಳ್ಮೆ ಇದ್ದರಿಂದ ಇವತ್ತು KMK ಮಂಜನಾಡಿ ಇಂಥ ಪ್ರಶಸ್ತಿ ಪಡೆಯಲಿಕ್ಕೆ ಸಾಧ್ಯವಾಗಿದೆ. ಇಂಥ ಒಂದು ಜವಾಬ್ದಾರಿ ತಗೊಳ್ಳುವಾಗ ಅನೇಕ ತೊಂದರೆ ಬರ್ಬೋದು. KMK ಹಾಗೆ, KMK ಹೀಗೆ, KMK ಜೋರು, KMK ಮತ್ತೊಂದು ಮಗದೊಂದು, ಅದೆಲ್ಲ ನೋಡಿ. ಯಾರಿಗೆ ಜವಾಬ್ದಾರಿ ಉಂಟೋ ಅಲ್ಲಿ ತೊಂದರೆಗಳು ಉಂಟು, ಅಪವಾದಗಳು ಉಂಟು. ಖಂಡಿತ ಜವಾಬ್ದಾರಿ ಇಲ್ಲದ್ರೆ ಏನಿಲ್ಲ, ಸುಮ್ಮನೆ ಕೂತ್ಕೊಂಡ್ರೆ ಏನಿಲ್ಲ, ಬರ್ತಾನೆ ಹೋಗ್ತಾನೆ. ಜವಾಬ್ದಾರಿ ತೊಂದರೆ ಇರುತ್ತೆ, ಅದರಲ್ಲಿ ಅಪವಾದ ಬರುತ್ತೆ. ಅದು ಯಾವುದಕ್ಕನ್ನು ಅವರು ಕಿವಿ ಕೊಡದೆ ಮುಂದೆ ಸಾಗಿದ್ದರಿಂದ ಮಾತ್ರ ಪ್ರಗತಿ ಸಾಧ್ಯ. ಸೋತಿರ್ಬೋದು, ಇವತ್ತು ಅವರ ಚರಿತ್ರೆಯನ್ನು ತೆಗೆದು ನೋಡಿದಾಗ ಅನೇಕ ಸಿಹಿ ಕೈಗಳ ಒಂದು ತುಂಬ ಮೆಲುಕು ಹಾಕುವಂಥ ವಿಚಾರ ಬರ್ಬೋದು. ನಾವು ಸೋತಾಗ ಏನಾಗಬಾರ್ದು. ಅಭಿಮನ್ಯು ಒಂದು ಕಡೆಯಲ್ಲಿ ಒಂದು ಮಾತು ಹೇಳಿದ್ದಾನೆ, ಏನಾದರೆ ನೀವು ಸೋಲುತ್ತಿದ್ದರೆ ಶಕ್ತಿಯಿಂದ ಸೋಲ್ಬೇಕು, ಆದರೆ ನಿಮ್ಮ ಶಕ್ತಿಯನ್ನು ಮಾತ್ರ ಎಲ್ಲೂ ನೀವು ಸೋಲಿಸ್ಲಿಕ್ಕೆ ಹೋಗಬೇಡಿ. ನೀವು ಸೋತರು ಪರವಾಗಿಲ್ಲ, ಅದು ಶಕ್ತಿಯಿಂದ ಸೋಲ್ಬೇಕು, ಸುಮ್ಮನೆ ಸೋಲ್ಬೇಡಿ. ಮಾತ್ರ ನಿಮ್ಮ ಶಕ್ತಿಯನ್ನು ಸೋಲಿಸಬೇಡಿ, ಅದು ನಿಮ್ಮನ್ನು ಪ್ರೇರೇಪಿಸುವಂಥ ಗುಣ ಇದೆ ಅದರಲ್ಲಿ. ಈ ರೀತಿಯ ಒಂದು ಶಕ್ತಿ, ಅದ್ಭುತವಾದ ಶಕ್ತಿ ಅವರಲ್ಲಿ ಸೂಕ್ತವಾಗಿ ಅಡಗಿದ್ದರಿಂದ ಮಾತ್ರ ಅವರು ಯಶಸ್ವಿಗೆ ಸಾಧ್ಯತೆವಾಗಿದೆ. ಆದ್ದರಿಂದ ಇವತ್ತು ನಾನು ಅವತ್ತು ಹೇಳಿದ್ದೇನೆ, ಗುಡಿಸಲ್ನ ವದ, ಆ ಗುಡಿಸಲ್ನ ಕಟ್ಟಡ ಇರುವಾಗ ಹೇಳಿದ್ದೇನೆ ನಾನು, ಖಂಡಿತವಾಗಿಯೂ ಹಳೆಕೋಟೆ ಒಂದಲ್ಲ ಒಂದು ದಿವಸ ಹೊಸ ಕೋಟೆ ಆಗುತ್ತೆ ಅಂತ. ಇಸ್ಮಾಯಿಲ್ ಅವರು ನೆನಪಿರ್ಬೋದು, ಆವತ್ತು 20 ವರ್ಷಗಳ ಮೊದಲು ನನ್ನ ಮಿತ್ರನಿಗೆ ಹೇಳಿದ್ದೇನೆ, ಈ ಹಳೆಕೋಟೆ ಖಂಡಿತವಾಗಿ ಒಂದು ಹೊಸ ಕೋಟೆ ಆಗುತ್ತೆ ಅಂತೇಳಿ. ಹೆಸರು ಬದಲಾವಣೆ ಆಗೋದು ಬೇಡ, ಹೊಸತ್ತು ಇಲ್ಲಿ ಆಗಿದೆ, ಅದಕ್ಕೆ ಸಾಕ್ಷಿಗಳಿದ್ದಾರೆ ಎಂಬುದು ಬಹಳ ಮುಖ್ಯ. ಈ ರೀತಿಯಲ್ಲಿ ಒಬ್ಬ ಧೀಮಂತವಾದಂಥ ಮುಖ್ಯೋಪಾಧ್ಯಾಯ, ನನ್ನ ಮಿತ್ರ, ಜಿಲ್ಲಾ ಪ್ರಶಸ್ತಿ ವಿಜೇತ, ಪ್ರತಿಷ್ಠಾ ಏನಪ್ಪಯ್ಯ ಎಂಬಂಥ ಒಂದು ಸಂಸ್ಥೆಯಿಂದ ಅತ್ಯುತ್ತಮ ಶಿಕ್ಷಕ 2020 ಪಡೆದಂಥ ಒಬ್ಬ ಧೀಮಂತ, ಒಬ್ಬ ಶಿಕ್ಷಕದ ಅಥವಾ ಒಬ್ಬ ಶಿಲ್ಪಿ ಅಂತ ಈ ಸಂಸ್ಥೆ ಅಂತ ಹೇಳಿದರೆ ತಪ್ಪಾಗಲ್ಲ. ಎಲ್ಲರೂ ಕೂಡ ಪ್ರೇರಣೆ KMK ಮಂಜನಾಡಿದಾದಂತ ನಾನು ಹೇಳುವುದಿಲ್ಲ, ಎಲ್ಲರ ಒಂದು ಸಹಕಾರದಿಂದ, ಸೈಯದ್ ಮದನಿ ಚಾರಿಟಿ ಟ್ರಸ್ಟಿನ ಎಲ್ಲರ ಸರ್ವರ ಸಹಕಾರದಿಂದ ಇದು ಸಾಧ್ಯವಾಯಿತು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡುತ್ತಾ, ಅವರಿಗೆ ಅಲ್ಲಾಹು ದೀರ್ಘಾಯುಷು, ಆರೋಗ್ಯ, ಅದೇ ರೀತಿಯಲ್ಲಿ ತಾಳ್ಮೆ, ಸಹನೆ, ಅದರ ಜೊತೆಯಲ್ಲಿ ಎಲ್ಲರನ್ನು ಒಟ್ಟೊಟ್ಟಾಗಿ ಕರ್ಕೊಳ್ಳುವಂತಹ ಬಹಳಷ್ಟು ವಿಚಾರವಂತ ಗುಣಗಳು ಇನ್ನೂ ತುಂಬಲಿ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅವರು ಗುರುತಿಸುವಂತಾಗಲಂತ ಅಲ್ಲಾಹ್ವಿನಲ್ಲಿ ಪ್ರಾರ್ಥಿಸ್ತಾ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಹೃದಯ ಸ್ಪರ್ಶಿಯಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಇನ್ನೊಂದು ಹುಡುಗಿ ಫಾರ್ಮೋಸೆಟಿಕಲ್ ಬೋರ್ಡ್ ಎಕ್ಸಾಮಲ್ಲಿ ಕರಾವಳಿ ಕಾಲೇಜಿನಲ್ಲಿ ಆಮಿನಮ್ಮ ಶಿಫಾನ ಎಂಬುವಳು 92% ಅಂಕವನ್ನು ಗಳಿಸಿದ್ದು. ಅದ್ಭುತ ಅದ್ಭುತ ಅಂತ ಹೇಳ್ತೇನೆ. ಆಮಿನಮ್ಮನಿಗೆ ನನ್ನದೊಂದು ಸಲ್ಯೂಟ್, ಕಂಗ್ರ್ಯಾಚುಲೇಷನ್, ಹಾರ್ಟ್ಲಿ ಕಂಗ್ರ್ಯಾಚುಲೇಟ್ ಯು. ಯಾಕೆ ಅಂತ ಹೇಳಿದ್ರೆ ನನಗೆ ಖುಷಿ, ಹಳೆಕೋಟೆ ಹುಡುಗಿ, ಅದು ಒಂದು ಖುಷಿ. ಇನ್ನೊಂದು ನಮ್ಮ ಮುಸ್ಲಿಮ್ಸ್ ಹುಡುಗಿ, ಅಲ್ಪಸಂಖ್ಯಾತ, ಬೇಜಾರು ಮಾಡಿಕೊಳ್ಳಿ ಬೇರೆಯವರು. ಯಾಕೆ ಹೇಳಿದ್ರೆ ನೀವೆಲ್ಲ ಹೇಳೋದು ಮುಸ್ಲಿಮರು ಕಲಿಯುವುದಲ್ಲಿ ಸ್ವಲ್ಪ ಹಿಂದೆ 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 ಅಂತ, ಮುಂದೆ ಬನ್ನಿ ಬನ್ನಿ ಅಂತ ಹೇಳೋದು. ಇವತ್ತು ನಿಮ್ಮೆಲ್ಲರ ಕೃಪೆಯಿಂದ ನಾವು ಮುಂದೆ ಬರ್ತಾ ಇದ್ದೇವೆ. ನಮ್ಮ ಮೇಡಮ್ ಅವರು ಇದ್ದಾರೆ, 100% ರಿಸಲ್ಟ್ ಕೊಟ್ಟವರು, ಮಹಿಳೆ, ಒಂದು ಶಾಲೆಯ ಒಂದು ಮುಖ್ಯೋಪಾಧ್ಯಾಯನಾಗಿ ಅಲ್ಲೆಲ್ಲ 100% ಅಲ್ಪಸಂಖ್ಯಾತ ಇದ್ದಂಥ ವಿದ್ಯಾರ್ಥಿಗಳನ್ನು ಮುಂದೆ ತಂದು ಒಂದು ಸಲ ಅಲ್ಲ
ಹ್ಯಾಟ್ರಿಕ್ 3 ಸಲ, ಇನ್ನೊಂದು ಸಲ ಮಗದೊಂದು ಸಲ ಪ್ರಯತ್ನ ಪಡುವಂಥ ಅವರಿದ್ದಾರೆ ಮೇಡಮ್. ಅವರು ಒಂದು ನಮ್ಮ ಅಲ್ಪಸಂಖ್ಯಾತ ಮಹಿಳೆ. ಆದ್ದರಿಂದ ಅವಳಿಗೆ ನಾನು ಸೆಲ್ಯೂಟ್ ಹೊಡೆದ, ಯಾಕೆಂದರೆ ಅವಳು ಅಲ್ಪಸಂಖ್ಯಾತ ನನ್ನ ಸಹೋದರಿ, ನನ್ನ ತಂಗಿ ಅಂತ ಹೇಳಲಿಕ್ಕೆ ನಾನು ಇಚ್ಛಪಡ್ತೇನೆ, ಆಮಿನಾ ಶಿಫಾನ. ಆದ್ದರಿಂದ ನಿಮ್ಮೆಲ್ಲರಿಗೂ ಕೂಡ ಅವರೊಂದು ಮಾದರಿ ಆಮಿನಾ ಶಿಫಾನ 92% ಅಂಕವನ್ನು ಪಡೆದು ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಸ್ಥಾನ ನಿಜವಾಗಿ ಅದ್ಭುತ ಅಲ್ವಾ ಅದು? ಆದ್ದರಿಂದ ಅವಳನ್ನು ನೀವೆಲ್ಲ ನೋಡಿಕೊಳ್ಳಿ, ಅವಳ ಹತ್ರ ಮಾತನಾಡಿಸಿ, ಪರಿಚಯ ಮಾಡಿಸಿಕೊಳ್ಳಿ, ನಿಮಗೆ ಒಂದು ಪ್ರೇರಣೆ ಆಗಲಿ. ಅವರನ್ನು ಈ ಸಂಸ್ಥೆಯವರು ಗುರುತಿಸಿದ್ದಾರೆ. ನಿಜವಾಗಿ ಈ ಸಂಸ್ಥೆಯವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ, ಅವಳಿಗೂ ಮುಂದಕ್ಕೂ ಅವಳಿಗೆ ಜೀವನ ಯಶಸ್ವಿಯಾಗಲಿ ಅಂತ ಹೇಳುತ್ತಾ, ಅವಳಿಗೆ ಕೂಡ ಈ ಒಂದು ಅಭಿನಂದನಾ ಸಮಾರಂಭ ಇಟ್ಟುಕೊಂಡಿದ್ದಾರೆ. ಅವರಿಗೂ ಕೂಡ ಇನ್ನು ಒಳ್ಳೆಯದಾಗಿ ಶುಭವನ್ನು ಆಶಿಸುತ್ತಾ, ನನಗೆ ಈ ಕಾರ್ಯಕ್ರಮದಲ್ಲಿ ಮಾತನಾಡಲು ಒಂದೆರಡು ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತುಗಳಿಗೆ ಅಂತ್ಯವಾಗುತ್ತೇನೆ. ಸನ್ಮಾನವನ್ನು ಸ್ವೀಕರಿಸಿದ ಹಾಜಿ ಎಕೆ ಮೊಯ್ದೀನ್ ಇವರಿಗೆ ಅಭಿನಂದನೆಗಳು ಹಾಗೂ ಸನ್ಮಾನಿಸಿದ ಎಲ್ಲ ಗಣ್ಯಾತಿ ಗಣ್ಯರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇದ್ದೇವೆ. ಆಮಿನಮ್ಮ ಶಿಫಾನ, ಕರಾವಳಿ ಕಾಲೇಜ್ ಆಫ್ ಫಾರ್ಮಸಿ ಇದರ ಫಾರ್ಮಸ್ಯೂಟಿಕಲ್ ಟೆಕ್ನಾಲಜಿ ಆ್ಯಂಡ್ ಬಯೋಫಾರ್ಮಸ್ಯೂಟಿಕಲ್ ಇದರ ಬೋರ್ಡ್ ಎಕ್ಸಾಮಿನಲ್ಲಿ 92% ಅಂಕವನ್ನು ಪಡೆದು ನಮ್ಮ ಊರಿಗೆ ಮಾತ್ರವಲ್ಲ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ತಂದು ನಮ್ಮ ಊರಿನ ಕೀರ್ತಿಯನ್ನು ಇಮ್ಮಡಿಗೊಳಿಸಿದಂತಹ ಪ್ರತಿಭಾವಂತ ವಿದ್ಯಾರ್ಥಿನಿ ಆಮಿನಮ್ಮ ಶಿಫಾನ. ಇವಳಿಗೆ ಸೈಯದ್ ಮದನಿ ವಿದ್ಯಾಸಂಸ್ಥೆ ಸಾಧನೆಯನ್ನ ಮೆಚ್ಚಿ ಅಭಿನಂದಿಸುತ್ತಾ ಇದೆ. ಆಮಿನಮ್ಮ ಶಿಫಾನ 92% ಅಂಕಗಳನ್ನು ಗಳಿಸಿ ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ತಂದುಕೊಟ್ಟಿದ್ದಾಳೆ. ಅಭಿನಂದನೆಗಳು ಆಮಿನಮ್ಮ ಶಿಫಾನ ಹಾಗೂ ಸನ್ಮಾನಿಸಿದ ಗಣ್ಯರಿಗೂ ಕೃತಜ್ಞತೆಗಳು. ಹಲಕೋಟೆಯ ಅನ್ವರ್ ಹಸನ್ ಮತ್ತು ರಜಿಯಾ ದಂಪತಿಯ ಪುತ್ರಿ ಆಮಿನಮ್ಮ ಶಿಫಾನ. ಸನ್ಮಾನವನ್ನು ಸ್ವೀಕರಿಸಿದ ಆಮಿನಮ್ಮ ಶಿಫಾನಳಿಗೆ ಅಭಿನಂದನೆಗಳು. ನಮ್ಮ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಬೆನ್ನೆಲುಬಾಗಿ ನಿಂತು ಶಾಲೆಯ ಹೆಸರನ್ನು ಎಲ್ಲೆಡೆ ಬೆಳಗಿಸಿದ ಕೀರ್ತಿ ಸಲ್ಲಬೇಕಾದದ್ದು ಜನಾಬ್ KMK ಮಂಜನಾಡಿಯವರು. ಶಿಕ್ಷಕ ಎಂದರೆ ವ್ಯಕ್ತಿಯಲ್ಲ, ಅದು ಒಂದು ಶಕ್ತಿ ಎಂದು ತೋರಿಸಿಕೊಟ್ಟ ಮಹಾನುಭಾವರು. ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿ ಸುಜ್ಞಾನದ ಜ್ಯೋತಿ ಬೆಳಗಿಸಿದ ವಿಧಾತ. 2020 ಪ್ರತಿಷ್ಠಿತ ಯಾನಪೊಯ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾದ ನಮ್ಮ ಶಾಲೆಯ ಹೆಮ್ಮೆಯ ಮುಖ್ಯೋಪಾಧ್ಯಾಯರಾದ ಸನ್ಮಾನ್ಯ KMK ಮಂಜನಾಡಿ ಸರ್ ಇವರನ್ನು ಸೈಯದ್ ಮದನಿ ವಿದ್ಯಾಸಂಸ್ಥೆ ಹಾಗೂ ಅಭಿವೃದ್ಧಿ ಸಮಿತಿಯವರು ಸನ್ಮಾನಿಸುತ್ತಿದ್ದಾರೆ. ಸನ್ಮಾನಿತರಿಗೆ ಅಭಿನಂದನೆಗಳು. ಎಲ್ಲರೂ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸುವುದು. ಹಲವು ಪ್ರಶಸ್ತಿಗಳನ್ನು ಪುರಸ್ಕೃತರಾದಂತಹ ನಮ್ಮ ಮುಖ್ಯೋಪಾಧ್ಯಾಯರಾದ KMK ಮಂಜನಾಡಿ ಇವರಿಗೆ ಸೈಯದ್ ಮದನಿ ವಿದ್ಯಾಸಂಸ್ಥೆಯು ಸನ್ಮಾನಿಸುತ್ತಿರುವ ಅಭೂತಪೂರ್ವ ಕ್ಷಣ. ಸನ್ಮಾನವನ್ನು ಅದೇ ರೀತಿ ಸೈಯದ್ ಮದನಿ ವಿದ್ಯಾಸಂಸ್ಥೆಯ ಶಿಕ್ಷಕರ ಬಲಗದ ವತಿಯಿಂದ ಎಲ್ಲ ಸಹೋದ್ಯೋಗಿ ಶಿಕ್ಷಕರು ಸೇರಿ ಮತ್ತೊಂದು ಅವರ ವತಿಯಿಂದ ಸನ್ಮಾನಿಸುತ್ತಿದ್ದಾರೆ. ಮತ್ತೊಮ್ಮೆ ಎಲ್ಲರೂ ಚಪ್ಪಾಳೆಯ ಮೂಲಕ ಜನಾಬ್ KMK ಮಂಜನಾಡಿ ಅವರನ್ನು ಅಭಿನಂದಿಸುವುದು, ಶಿಕ್ಷಕರು ಕೂಡ ಜೊತೆ ಸೇರುವುದು. ಸೈಯದ್ ಮದನಿ ವಿದ್ಯಾಸಂಸ್ಥೆಯ ಶಿಕ್ಷಕರ ಬಳಗದ ವತಿಯಿಂದ ಪ್ರತಿಷ್ಠಿತ ಯಾನಪೋಯ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತರಾದ ಶಾಲೆಯ ಮುಖ್ಯೋಪಾಧ್ಯಾಯರು ಜನಾಬ್ KMK ಮಂಜನಾಡಿ ಅವರಿಗೆ ಶಿಕ್ಷಕರ ಬಳಗವು ಕೊಡುತ್ತಿರುವಂತಹ ಈ ಸನ್ಮಾನವನ್ನು KMK ಮಂಜನಾಡಿ ಅವರು ಸ್ವೀಕರಿಸುತ್ತಿದ್ದಾರೆ.
ಎಲ್ಲ ಶಿಕ್ಷಕರು ಇಲ್ಲಿ ಜೊತೆ ಸೇರಿ ಅವರನ್ನು ಸನ್ಮಾನಿಸುತ್ತಿದ್ದಾರೆ. ಅಭಿನಂದನೆಗಳು, ಅಭಿವಂದನೆಗಳು. ಉಪಾಧ್ಯಕ್ಷರಾಗಿ ಆಯ್ಕೆಯಾದಂತಹ ಜನಾಬ್ MH ಇಬ್ರಾಹಿಂ ಇವರಿಗೆ ಶಾಲು ಹೊದಿಸಿ ಸನ್ಮಾನಿಸುತ್ತಿದ್ದೇವೆ. मधुबन खुशबू देता है, सागर शोवन देता है, जीना उसका जीवन है, तोरों को जीवन देता है, मधुबन खुशबू देता है। सूरज ना बन पाए तो बन के दीपक जलता चल, बन के दीपक जलता चल, मधुबन खुशबू देता है, सागर सावन देता है, जीना उसका जीवन है, तोरों को जीवन देता है। ಸೂರ್ಯನಾಗಿ ಇಡೀ ಪ್ರಪಂಚಕ್ಕೆ ಬೆಳಕನ್ನು ನೀಡಲಿಕ್ಕೆ ನಿನಗೆ ಸಾಧ್ಯ ಇಲ್ಲದಿದ್ದರೂ ಒಂದು ಚಿಕ್ಕ ಹಣತೆಯಾಗಿ, ಚಿಕ್ಕ ದೀಪವಾಗಿ ನಿನ್ನ ಪರಿಸರಕ್ಕೆ ನೀನು ಬೆಳಕನ್ನು ನೀಡು. ಈ ಒಂದು ಅರ್ಥ, ನೀನು ಜೀವಿಸುವುದರಿಂದ ಇನ್ನೊಬ್ಬರ ಜೀವನಕ್ಕೆ ನೀನು ಆಧಾರವಾಗಬೇಕು ಎಂಬ ಒಂದು ನೆಲೆಯಲ್ಲಿ ನಮ್ಮ ವರ್ತನೆ ಆಗಬೇಕು. ನಾವೆಲ್ಲರೂ ವೇದಿಕೆ ಮೇಲಿದ್ದವರಾಗಲಿ, ನಾವಾಗಲಿ, ಪ್ರಶಸ್ತಿ ಸಿಕ್ಕಿದವರಾಗಲಿ ಸಿಗದವರಾಗಲಿ, ಎಲ್ಲರೂ ಸಾಮಾಜಿಕವಾಗಿ ಕೆಲಸ ಮಾಡಿದಂಥವ್ರು. ನಾನು ಸುಮಾರು 30-35 ವರ್ಷಗಳಿಂದ ಈಗಾಗಲೇ ನಮ್ಮ MH ಮಲಾರ್ ಅವರು ಹೇಳಿದ ಹಾಗೆ ಆ ಸಮುದ್ರ ಕೊರ್ತಕ್ಕೆ ಗುರಿಯಾದಂತಹ ಆ ನಿರಾಶ್ರಿತರ ಪರವಾಗಿ ಕಠಿಣವಾಗಿ ದುಡಿದು ಆ ಒಂದು ಬೆಳೆದು ಬಂದಂಥವರ ಪರಿಸ್ಥಿತಿ, ನಾವೇನು ಪ್ರಶಸ್ತಿ ಪುರಸ್ಕಾರಕ್ಕೆ ಆಸೆಪಟ್ಟವರಲ್ಲ, ಸಿರ್ಫ್ ಬಡವರ ಸೇವೆ ನಮ್ಮ ಧ್ಯೇಯವಾಗಿರಬೇಕು. ಈ ಒಂದು ನೆಲೆಯಲ್ಲಿ ನಾವು ಸೇವೆ ಮಾಡಿದ್ದೇವೆ. ಆ ರೀತಿ ಆದ್ದರಿಂದ ಸರ್ಕಾರ ನಮ್ಮನ್ನು ಗುರುತಿಸಿ ನಮಗೆ ಪ್ರಶಸ್ತಿಯನ್ನು ನೀಡಿದೆ. ನನಗೆ ಒಂದು ಸಂತೋಷದ ವಿಷಯ ಏಕೆಂದರೆ ನವೆಂಬರ್ 1ರ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದ ನಂತರ ಇವತ್ತು ನಮ್ಮ ದೇಶದ ಗಣರಾಜ್ಯ ಸ್ಥಾಪನೆ ಆದಂಥ ದಿವಸ ಜನವರಿ 26. ಆಗ ನವೆಂಬರ್ 1ರಿಂದ ಜನವರಿ 26ಕ್ಕೆ ಆ ಒಂದು ಇಲ್ಲಿಯ ಶಾಲೆಯವರು ನಮ್ಮನ್ನು ಕರೆದು, ಇದೊಂದು ಕಾಕತಾಳೀಯ, ಇದರಲ್ಲಿ ಕೊನೆಯಾಗುತ್ತೇನೆ ಎಂಬುದಾಗಿ ನಾನು ಭಾವಿಸುತ್ತೇನೆ. ಹೇಗೆಂದರೆ ಪ್ರಶಸ್ತಿ ಇನ್ನು ಸನ್ಮಾನ ಸಾಕು, ಇದರ ಮಧ್ಯದಲ್ಲಿ 10 ಕಡೆ ಸನ್ಮಾನ ಆಗಿದೆ. ಆದ್ದರಿಂದ ನನಗೆ ಅದರಲ್ಲಿ ಒಂದು ಹೇಳಿಕೊಳ್ಳುವಂಥದ್ದು 3. ಒಂದು, ನಮಗೆ ದರ್ಗಾ ಆಡಳಿತ ಸಮಿತಿಯವರು ನನಗೆ ಸನ್ಮಾನ ಮಾಡಿದ್ದಾರೆ. ಅದೇ ರೀತಿ ಕೋಟೆಪುರ ಟಿಪ್ಪು ಸುಲ್ತಾನ್ ಶಾಲೆಯಲ್ಲಿ MH ಮಲಾರ್ ಅವರ ನೇತೃತ್ವದಲ್ಲಿ ಸನ್ಮಾನ ಮಾಡಿದ್ದಾರೆ. ಹಾಗೆಯೇ ಇಲ್ಲಿ KMK ಮಂಜನಾಡಿ ಅವರ ನೇತೃತ್ವದಲ್ಲಿ ಸನ್ಮಾನ ಮಾಡಿದ್ದಾರೆ. ನಾವು ಯಾವಾಗಲೂ ಅಲ್ಲಿ ದರ್ಗಾದಲ್ಲಿ KMK ಅವರೊಂದು ಮಾತು ಹೇಳಿದರು. ಯಾಕೆಂದರೆ 10 ತಾರೀಕಿನ ಮೊದಲು ಸಂಬಳ ಕೊಡಬೇಕಂತ. ನಾನು 25 ವರ್ಷದಿಂದ ದರ್ಗಾ ಸಮಿತಿಯ ಸದಸ್ಯನಾಗಿದ್ದೇನೆ.
ಆ ಮೊದಲು ಬಂದಂಥ ನಡೆದು ಬಂದಂಥ ಒಂದು ಅಲ್ಲಿನ ವಾಡಿಕೆ ಹೇಗೆಂದರೆ ಅಲ್ಲಿ ಹರಕೆ ಬಂದಂಥ ಹಣವನ್ನು ಎಣಿಕೆ ಮಾಡುವಾಗ 2 ಶಾಲೆ, ನಮ್ಮದು ಕನ್ನಡ ಮಾಧ್ಯಮ ಶಾಲೆ ಕೋಟೆಪುರ ಮತ್ತು ಹಳೆಕೋಟೆ, ಎಲ್ಲ ಕಡೆಯಲ್ಲಿ ಕನ್ನಡ ಮಾಧ್ಯಮ ಶಾಲೆ ಅಧೋಗತಿಯಲ್ಲಿರುವಾಗ ಈ ಒಂದು 2 ಶಾಲೆ ಪ್ರಗತಿಯಲ್ಲಿ ಆಗಲಿಕ್ಕೆ ಕಾರಣ 2 ಕೋಟೆಗೆ 2 ಕಾವಲುಗಾರರಿದ್ದಾರೆ. ಒಬ್ಬರು KMK ಅವರು, ಇನ್ನೊಬ್ಬರು MH ಮಲಾರ್ ಅವರು. ಅದೇ ರೀತಿಯಾಗಿ ಶಾಲಾ ಅಭಿವೃದ್ಧಿ ಸಮಿತಿ ಈ ಹಡಗನ್ನು ಮುಳುಗಲಿಕ್ಕೆ ಇವರು ಬಿಡುವುದಿಲ್ಲ. ಇಲ್ಲಿನ ಅಭಿವೃದ್ಧಿ ಸಮಿತಿಯವರು ನನಗೆ ಎಲ್ಲಿಯೊಬ್ಬರು ರಜಾಕ್ ಅಂತ ನೆನಪಾಗ್ತಾರೆ. ನನ್ನ ಮಿತ್ರರು, ನನ್ನ ಸಂಬಂಧಿಕರು ತೀರಿ ಹೋಗಿದ್ದಾರೆ. ಅವರ ಆಖಿರತ್ ಅಲ್ಲಾಹು ಇದನ್ನು ಮಾಡಲಿ, ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ ಎಂಬ ಪ್ರಾರ್ಥನೆಯೊಂದಿಗೆ ಅವರನ್ನು ನೆನಪು ಮಾಡ್ತೇನೆ. ಇವರು ಯಾವಾಗಲೂ ಈ ಒಂದು ಹಣ ಎಣಿಕೆ ಮಾಡುವಾಗ ಈ ಸಂಬಳ ಹೋಗ್ತಾ ಇತ್ತು. ಈಗ ಏನಾಗಿದೆ ಅಂದರೆ, ಒಂದು ಅಲ್ಲಿನ ಆರ್ಥಿಕ ಅಡಚಣೆ, ಇನ್ನೊಂದು ಕೊರೋನಾ, ಆ ಒಂದು ಕೊರೋನಾದಿಂದ ಆದಂಥ ಒಂದು ಏರುಪೇರು, ಈ ರೀತಿಯಾಗಿದ್ದುಕೊಂಡು ಆ ಒಂದು ಸಂಬಳಕ್ಕೆ ಅಲ್ಲಿ ಸ್ವಲ್ಪ ಅಡಚಣೆ ಉಂಟಾಗಿದೆ. ನಮಗೆ ಚಾರಿಟೇಬಲ್ ಟ್ರಸ್ಟಿಗೆ ಅನುದಾನ ನೀಡುವಂಥದ್ದು ಉಲ್ಲಾಲ ದರ್ಗಾ ಸಮಿತಿ, ಅದರ ಮುಖ್ಯ ಪಾತ್ರಧಾರಿ ತೋಹಾಜಿ ಅವರು. ಅವರಿಗೆಲ್ಲ ಪರಿಸ್ಥಿತಿ ಎಲ್ಲ ಅವರಿಗೆ ಗೊತ್ತುಂಟು. ಆದರೂ ಈಗ ಏನಾಗಿದೆ ಅಂದರೆ, ಕೆಲವು ಹೊಸದಾಗಿ ಬಂದಂಥ ಸದಸ್ಯರುಗಳಿಗೆ ಕೆಲವರಿಗೆ ಇದರ ವಿಷಯ ಗೊತ್ತಿಲ್ಲ. ಈ 2 ಕನ್ನಡ ಮಾಧ್ಯಮ ಶಾಲೆಗಳು ಸ್ಥಾಪನೆ ಆದಂತಿನಿಂದ ಪರಿಸ್ಥಿತಿಯನ್ನು ಅವರು ವಿವರಿಸಿದ್ದಾರೆ ಮಲಾರವರು. ನಮ್ಮ ಮಕ್ಕಳು ಕೋಟೆಪುರದಲ್ಲಿ ಆಗಲಿ, ಇಲ್ಲಿ ಆಗಲಿ, ಕೋಟೆಪುರದಲ್ಲಿ ಅಲ್ಲಿ ಮೀನು ಕೆಲಸ, ತೀರಾ ಬಡವರು, ನಮ್ಮ ಮಕ್ಕಳು ಕಲಿಯಬೇಕು, ಅದು ಚಿಕ್ಕಂದಿನಿಂದಲೂ ಅಲ್ಲಿ ಮೀನು ಕೆಲಸಕ್ಕೆ ಹೋಗಿ ಅವರಿಗೆ ವಿದ್ಯಾಭ್ಯಾಸ ಇಲ್ಲದಂತೆ ಆಗೋದು ಬೇಡ ಎಂಬ ಒಂದು ಸದುದ್ದೇಶದಿಂದ ಆವತ್ತಿನ ಅಧ್ಯಕ್ಷರು ಮತ್ತು ಎಲ್ಲರೂ ಸೇರಿಕೊಂಡು ಶಾಲೆ ಪ್ರಾರಂಭ ಮಾಡಿದ್ದಾರೆ. ಈಗಿನ ಸದಸ್ಯರಿಗೆ ಗೊತ್ತಿರೋದಿಲ್ಲ ಇದು ಯಾಕೆ. ಎಲ್ಲ ಕಡೆಯಲ್ಲಿ ನಮ್ಮದು 2-3 ಶಾಲೆಗಳು ಆಂಗ್ಲ ಮಾಧ್ಯಮ ಶಾಲೆಗಳಿವೆ, ಅದರಲ್ಲಿ ಆದಾಯ ಬರ್ತದೆ, ಇದರಲ್ಲಿ ಏನೂ ಆದಾಯ ಇಲ್ಲ. ಈ ರೀತಿಯಾಗಿ ಇದು ಯಾಕೆ ಬರೋದು ಇವರಂತ ನಮಗೆ ಇವರು ನೋಡುವಾಗ ಒಂದು ರೀತಿಯಲ್ಲಿ ಕನಿಕರವಾಗ್ತದೆ. ಯಾಕೆಂದರೆ ಯಾವಾಗಲೂ KMK ಮಂಜನಾಡಿ ಅವರು ಮತ್ತು ಮಲಾರವರು ಒಂದು ಫೈಲನ್ನು ಹಿಡ್ಕೊಂಡು ಆಚೆ ಈಚೆ ಹೋಗುವುದು. ನನಗೆ ಇವರಿಗೆ ಅಂದರೆ ಇವರ ಸಂಬಳ ತೆಗೆದು ಸುಮ್ಮನೆ ಕೂತ್ಕೊಳ್ಬೋದಿತ್ತು, ನಮಗೇನಾಗ್ತದೆ ಅಂದರೆ. ಆದರೆ ಇವರು ಹಾಗೆ ಮಾಡಲಿಲ್ಲ. ಇವರು ಕಠಿಣ ದುಡಿಮೆಯಿಂದ ಈ 2 ಶಾಲೆಗಳನ್ನು ನಡೆಸ್ತಾ ಬರ್ತಾರೆ. ಅದಕ್ಕೆ ನಾನು ಅವರಿಗೆ ಆ ಒಂದು ಧನ್ಯವಾದವನ್ನು ಹೇಳುತ್ತೇನೆ. ಯಾಕೆಂದರೆ ಅವರು ಈ ಹಡಗನ್ನು ಮುಳುಗಲಿಕ್ಕೆ ಬಿಡುವುದಿಲ್ಲ. ಅದೇ ರೀತಿಯಾಗಿ ಶಾಲಾ ಅಭಿವೃದ್ಧಿ ಸಮಿತಿಯವರು ಪ್ರತಿಯೊಂದಕ್ಕೆ ಅವರು ಜೊತೆಯನ್ನು ನೀಡಿ ಇದನ್ನು ಮೇಲೆತ್ತುವ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಸಮಾಜ ಸೇವೆ ಎಂಬುದು ಪ್ರತಿಯೊಬ್ಬರು ಮಾಡುವಂಥದ್ದು. ಅವರು ಮಾಡೋದು ಸಮಾಜ ಸೇವೆ. ಅದೇ ರೀತಿಯಾಗಿ ತೋಹಾಜಿ ಅವರ ವಿಷಯ ಹೇಳೋಣ. ಅವರಿಗೆ ಗೋವಾದಲ್ಲಿ ಅಥವಾ ಬೇರೆ ಊರಿನಲ್ಲಿ ಅವರ ಉದ್ಯೋಗವನ್ನು ಮಾಡಿಕೊಂಡಿರ್ಬೋದಿತ್ತು. ಅವರು ಇದು ಮಾಡಿದರು. ಯಾಕೆಂದರೆ ನಾನು ಸಮಾಜದಲ್ಲಿ ಸ್ವಲ್ಪ ಜನರಿಗೆ ಸೇವೆ ಮಾಡಬೇಕು ಎಂಬ ಆ ಉದ್ದೇಶದಿಂದ ನಮ್ಮ ದರ್ಗಾ ಕಮಿಟಿಯ ಸದಸ್ಯರಾಗಿದ್ದುಕೊಂಡು ಅವರಿಗೆ ಕಾರ್ಯದರ್ಶಿ ಆಗಿದ್ದಾರೆ. ಆದ್ದರಿಂದ ಈ ಸಮಾಜ ಸೇವೆ ಮಾಡುವಾಗ ನಮಗೆ ಆ ಪ್ರತಿಫಲದ ಅಪೇಕ್ಷೆ ಇರಬಾರದು ಎಂಬ ಒಂದು ನೆಲೆಯಲ್ಲಿ ನಾವು ಮಾಡಿದರೆ ಸರ್ವಶಕ್ತನಾದ ಅಲ್ಲಾಹು ನಮಗೆ ದಾರಿ ತೋರಿಸಿಕೊಡ್ತಾನೆ. ನಾನು 30-35 ವರ್ಷದಿಂದ ಸಮುದ್ರ ಕೊರ್ತದ ನಿರಾಶ್ರಿತರಾದವರ ಪರಿಗೆ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ದುಡಿಯುವಾಗ ನನಗೆ ಅನೇಕ ಜನರು ನನ್ನ ಜೊತೆಯಲ್ಲಿ ಆ ಕೆಲಸ ಮಾಡಿದ್ದಾರೆ. ಅವರನ್ನು ನಾನು ಈಗ ಮರೆಯಲಿಕ್ಕಿಲ್ಲ. ಅಬ್ದುಲ್ ರಶೀದ್ರವರಾಗಲಿ, ಇಲ್ಲಿನ ಅವರ ಯೋಜ್ ಫಾರೂಕ್ರವರಾಗಲಿ, ಅವರು ಪಂಚಾಯತ್ ಅಧ್ಯಕ್ಷರಾಗಿದ್ದರು. ಆದ್ದರಿಂದ ಆ ಸಮಯದಲ್ಲಿದ್ದಂಥ MLAಗಳು P. ರಾಮಚಂದ್ರರವರು, BM ಮದ್ದಿನವರವರು, UT ಫರೀದ್ರವರು, ಜಯರಾಮ್ ಶೆಟ್ಟಿ ಅವರು, UT ಖಾದರ್ ಅವರು ಎಲ್ಲರ ಸಹಕಾರವನ್ನು ಪಡೆದು ಆ ಸಮಯದಲ್ಲಿ ಜನತಾ ಸರ್ಕಾರ ಇತ್ತು. ಆ ಸರ್ಕಾರ ಇರುವಾಗಲೂ ಅವರು ಪಕ್ಷಭೇದ ಮಾಡಲಿಲ್ಲ. ಆ ಜನಾರ್ದನ್ ಪೂಜಾರಿ ಅವರಾಗಲಿ, ಧನಂಜಯ ಕುಮಾರ್ ಆಗಲಿ, ನಳಿನ್ ಕುಮಾರ್ ಆಗಲಿ ಎಲ್ಲರೂ ಬಂದು ಆ ಒಂದು ಜನರ ಕಷ್ಟಕ್ಕೆ ಸ್ಪಂದನೆ ಮಾಡಿದ್ದಾರೆ. ಆ ರೀತಿಯಾಗಿ ಅಲ್ಲಿನ ಜನರ ಸೇವೆಯನ್ನು ನಾನು ಮಾಡಿದ್ದೇನೆ. ಈಗ ನೀವು ನನಗೆ ಸನ್ಮಾನವನ್ನು ಮಾಡಿದ್ದೀರಿ, ನನಗೆ ತೃಪ್ತಿಯಾಗಿದೆ. ಆದ್ದರಿಂದ ನಾನು ಜಾಸ್ತಿ ಹೊತ್ತು ಮಾತಾಡೋದಿಲ್ಲ. ನನಗೆ ಸನ್ಮಾನ ಮಾಡಿದ ಬಗ್ಗೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಮತ್ತು ನಾನು ಯಾವತ್ತೂ ನಿಮ್ಮೊಟ್ಟಿಗಿದ್ದೇನೆ. ನಿಮ್ಮ ಸಮಸ್ಯೆ ಏನಿದೆ
ನನಗೆ ತುಂಬ ದುಃಖದ ವಿಷಯ, ಏಕೆಂದರೆ ಕೊರೋನಾ ಸಮಯದಲ್ಲಿ ಅಲ್ಲಿ ಸರ್ಕಾರದ ಒಂದು ಆದೇಶ ಬೇರೆ, ನಮ್ಮ ಟ್ರಸ್ಟ್ನ ಒಂದು ಕ್ರಮ ಬೇರೆ. ಆ ರೀತಿ ಮಧ್ಯದಲ್ಲಿ ಆ ಒಂದು ಶಾಲೆಯ ಟೀಚರ್ಸ್ಗಳು ನಮಗೆ ನೋಡುವಾಗ ಅವರು ಮನೆ ಬಾಡಿಗೆ ಕೊಡಲಿಲ್ಲ. ಕೆಲವು ಕಡೆಗಳಲ್ಲಿ ಇದು ಯಾವುದು ಕೆಲವು ಇದನ್ನು ಸೇಲ್ ಮಾಡುತ್ತಾ, ತರಕಾರಿ ಮಾರುತ್ತಾ, ಅಥವಾ ಇದು ಫಿನೈಲ್ ಸೇಲ್ ಮಾಡುತ್ತಾ ಈ ರೀತಿಯಾಗಿ ಜೀವನ ಸಾಗಿಸ್ತಾ ತುಂಬ ಕಷ್ಟದ ಜೀವನವನ್ನು ನಮ್ಮ ಟೀಚರ್ಸನ್ನು ಮಾಡಿದರು. ದೇವರು ಅವರಿಗೆ ಅವರ ಕುಟುಂಬವನ್ನು ಒಂದು ಕಡೆ ನೋಡಬೇಕು, ಅವರ ಮನೆ ಬಾಡಿಗೆ ಕೊಡಬೇಕು, ಮುಂತಾದ ಹಲವು ಸಮಸ್ಯೆಗಳ ಮಧ್ಯದಲ್ಲೂ ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಮಕ್ಕಳಿಗೆ ಅವರು ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ, ಆನ್ಲೈನ್ ಕ್ಲಾಸ್ ಕೊಡ್ತಾ ಇದ್ದಾರೆ. ದೇವರು ಅವರಿಗೆ ಒಳ್ಳೆಯದನ್ನು ಮಾಡಲಿ ಎಂಬುದಾಗಿ ಹಾರೈಸ್ತಾ, ನಿಮ್ಮ ಈ ಕೆಲಸಕ್ಕೆ ಸರ್ವಶಕ್ತನಾದ ಅಲ್ಲಾಹು ಅನುಗ್ರಹವನ್ನು ನೀಡಲಿ ಎಂದು ಹಾರೈಸ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದ್ದೇನೆ. ಆದರೆ ಈ ಸಂದರ್ಭದಲ್ಲಿ ನಾನು ಕೆಲವು ವ್ಯಕ್ತಿಗಳನ್ನು ನೆನಪಿಸಿಕೊಳ್ಬೇಕಾಗುತ್ತೆ. ನಾನು ಇಲ್ಲಿ ಶಾಲೆಗೆ ಸೇರುವಂಥ ಸಮಯದಲ್ಲಿ ಸಂಚಾಲಕರಾಗಿದ್ದಂಥ UT ಗುಲಾಮ್ರವರು, ಅದರ ನಂತರ ಬಂದಂಥ UH ಮೊಹಮ್ಮದ್ರವರು, ಅದೇ ರೀತಿಯಲ್ಲಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಂಥ ಬ್ಯಾಂಕ್ ಖಾದರಾಖನವರು, ಅದೇ ರೀತಿ ಹಾಜಿ UG ಹುಸೈನ್ರವರು, ನಮ್ಮೆಲ್ಲ ಕಾರ್ಯಕ್ರಮಗಳಿಗೂ ಪ್ರಚೋದನೆಯನ್ನು ನೀಡಿ ನಮ್ಮನ್ನು ಮುಂದುವರಿಸ್ತಿದ್ದಂಥ, ಅದೇ ರೀತಿಯಲ್ಲಿ ನನ್ನ ಎಲ್ಲ ಕಾರ್ಯಕ್ರಮಗಳಿಗೆ ಶಾಲೆಯಲ್ಲಿ ಯಾರಾದರೂ ಬಂದು ಒಂದು ಮಾತು ಜೋರು ಕೇಳಿದರೆ ಸಾಕು, ಆಗ ಮನೆಯಿಂದ ಓಡಿಕೊಂಡು ಬರ್ತಾ ಇದ್ರು. ಒಬ್ಬ ನಮ್ಮೆಲ್ಲರ ಆತ್ಮೀಯ ಮಿತ್ರರಾಗಿ ನಮಗೆ ಕಾರ್ಯನಿರ್ವಹಿಸ್ತಾ ಇದ್ದಂಥ ರಜಾಕ್ರವರು, ಇವರೆಲ್ಲರಿಗೂ ಅಲ್ಲಾಹನು ಸುಖಲೋಕ ಶಾಂತಿಯ ಸ್ವರ್ಗವನ್ನು ಕರುಣಿಸಲಿ ಅಂತೇಳಿ ಅಲ್ಲಾಹನೊಟ್ಟಿಗೆ ಪ್ರಾರ್ಥಿಸ್ತೇನೆ. ನಮಗೆ ಇವತ್ತು ಏನು ಸಮಾಜದಲ್ಲಿ ಗೌರವ ಸಿಗುತ್ತದೋ ಅದು ನಮಗೆ ಸಿಗುವಂಥದ್ದಲ್ಲ, ಅದು ನೇರವಾಗಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿಗೆ ಸಿಗುವಂಥ ಗೌರವ, ಅಲ್ಲಿಯ ಎಲ್ಲ ಮೆಂಬರ್ನವರಿಗೆ ಸಿಗುವಂಥ ಗೌರವ, ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಎಲ್ಲ ಸದಸ್ಯರಿಗೆ ಸಿಗುವಂಥ ಗೌರವ, ನಮ್ಮ ತಾಯಿ ತಂದೆಗೆ ಸಿಗುವಂಥ ಗೌರವ, ನಮ್ಮನ್ನು ಪ್ರೀತಿಸುತ್ತಿರುವಂಥ ಇಷ್ಟು ದೊಡ್ಡ ಸಮುದಾಯ, ಇಷ್ಟು ದೊಡ್ಡ ನನ್ನ ಸಹೋದ್ಯೋಗಿಗಳು ಎಲ್ಲರಿಗೂ ಸಿಗುವಂಥ ಒಂದು ಗೌರವ, ನಮ್ಮಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಭೇದ ಭಾವ ಇಲ್ಲದೆ ನಮ್ಮನ್ನು ಬೆನ್ನು ತಟ್ಟಿ ಪ್ರತಿ ಕ್ಷಣದಲ್ಲಿ ಮಂಜನಾಡಿ ನೀವು ಹೋಗು, ನಿಮ್ಮ ಹಿಂದೆ ನಾವಿದ್ದೇವೆ ಅಂತ ಹೇಳುವಂಥ ಎಲ್ಲ ನಮ್ಮ ಹಿರಿಯ ಸಹೋದರಿಯರು, ನನ್ನ ಮಿತ್ರರು, ಇವರೆಲ್ಲರ ಪ್ರಭಾವ, ಈ ಎಲ್ಲ ಪ್ರಶಸ್ತಿಗಳು ಅವರಿಗೆ ಸಿಗುತ್ತದೆ. ಇದರ ಎಲ್ಲ ಕೀರ್ತಿಯು ನನ್ನ ಶಾಲಾಭಿವೃದ್ಧಿ ಸಮಿತಿಯವರಿಗೆ ಸಲ್ಲುತ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ನಿಮಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಎಲ್ಲ ಗೌರವಾನ್ವಿತರೆ, ಇಂದು ಸನ್ಮಾನಗೊಂಡಂತಹ ಮುಖ್ಯ ವ್ಯಕ್ತಿಗಳೇ, ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ ಹಾಗೂ ಪ್ರೀತಿಯ ಮಕ್ಕಳೇ, ಮತ್ತೊಂದು ಆವೃತ್ತಿ ನಿಮಗೆ ಗಣರಾಜ್ಯೋತ್ಸವದ ಶುಭಾಶಯವನ್ನು ಹೇಳುತ್ತಾ, ಇಂದು ಸನ್ಮಾನವನ್ನು ಪಡೆದಂತಹ ಎಲ್ಲ ಮೂವರಿಗೂ ಪ್ರೀತಿಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತಾ, ಮುಖ್ಯವಾಗಿ ವೈದ್ಯಕೀಯ ವೃತ್ತಿಯಲ್ಲಿ ತನ್ನ ರಾಜ್ಯದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತಹ ಪ್ರೀತಿಯ ವಿದ್ಯಾರ್ಥಿಯನ್ನು ಅಭಿನಂದಿಸುತ್ತಾ, ಪ್ರೀತಿಯ ಮಗಳೇ, ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ಹೆಚ್ಚು ಕಲಿತು ಸಮಾಜಕ್ಕೆ, ದೇಶಕ್ಕೆ ಉತ್ತಮ ಕೊಡುಗೆ ಕೊಡುವಂಥ ಮಗಳು ನೀನಾಗಲಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದನೆ. ಅಧ್ಯಕ್ಷ ಸ್ಥಾನವನ್ನು ನೇತೃತ್ವ ವಹಿಸಿದ ತ್ವಹಾ ಹಾಜಿಯವರು ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ಕೇಳಿ. ಇವತ್ತು ನಮಗೆ ಪ್ರಜಾಪ್ರಭುತ್ವದ ಅಂದರೆ ಪ್ರಜೆಗೋಸ್ಕರ ಪ್ರಜೆಗಳ ಹಿತಕ್ಕಾಗಿ ಇರುವಂತಹ ಸಂವಿಧಾನ ಅಂದರೆ ನಿಯಮ, ಅಂದರೆ ನಮ್ಮ ಮಾಸ್ಟರ್ KMK ಅವರು ಹೇಳಿದ ಹಾಗೆ ಬೈಲಾವನ್ನು ಡಾಕ್ಟರ್ ರಾಜೇಂದ್ರ ಪ್ರಸಾದರ ಅಧ್ಯಕ್ಷತೆಯಲ್ಲಿ 1947 ಆಗಸ್ಟ್ 29 ಅವರ ಅಧ್ಯಕ್ಷ ಸ್ಥಾನದಲ್ಲಿ ನಮಗೆ ಪ್ರಜಾಪ್ರಭುತ್ವವನ್ನು ಅವರ ಅಧ್ಯಕ್ಷತೆಯಲ್ಲಿ ಜರುಗಿಸಲಾಯಿತು. ತದನಂತರ ಅದನ್ನು ಕಾರ್ಯರೂಪಕ್ಕೆ 1950 ಜನವರಿ 26 ಡಾಕ್ಟರ್ ಅಂಬೇಡ್ಕರ್ರ ಅಧ್ಯಕ್ಷತೆಯಲ್ಲಿ ನಮಗೆ ಅದನ್ನು ಒದಗಿಸಿಕೊಡಲಾಗಿದೆ. ಇದರ ಉದ್ದೇಶ ಎಂದರೆ ಪ್ರತಿಯೊಬ್ಬ ಭಾರತೀಯನು ತನ್ನ ಹಕ್ಕನ್ನು, ನ್ಯಾಯವನ್ನು ಕೇಳುವ ನಿಯಮವಾಗಿತ್ತು. ಪ್ರತಿಯೊಬ್ಬ ಭಾರತೀಯನಿಗೆ ಕೂಡ ಆಡಳಿತವನ್ನು ನಡೆಸುವಂತಹ ಸಾಮರ್ಥ್ಯವಿದೆ. ಯಾರು ಕೂಡ ಭಾರತದ ಪ್ರಜೆಯಾಗಿದ್ದರೆ ಸಾಕು, ಅವನು ರಾಷ್ಟ್ರಪತಿನೂ ಆಗಬಹುದು, ಪ್ರಧಾನಮಂತ್ರಿನೂ ಆಗ್ಬೋದು, ಏನೂ ಆಗ್ಬೋದು, ಪ್ರತಿಯೊಬ್ಬನಿಗೂ ಹಕ್ಕಿರ್ತದೆ.
ಈ ಸಂದರ್ಭದಲ್ಲಿ ನಾನು ಹೆಚ್ಚೇನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ಕೋವಿಡ್ನಿಂದಾಗಿ ಸುಮಾರು ತಿಂಗಳಷ್ಟು ಕಾಲ ನಮ್ಮ ಶಾಲೆ ಹಾಗೂ ಸರ್ವ ಶಾಲೆಯು ಮುಚ್ಚಲ್ಪಟ್ಟಿದ್ದು ಇದೀಗ ಒಂದು ಹಂತದಲ್ಲಿ ತೆರೆದಿದೆ. ನನಗೆ ಮಕ್ಕಳಲ್ಲಿ ಒಂದೇ ಒಂದು ಹೇಳಲಿಕ್ಕೆ ಬರೋದು, ಈಗಾಗಲೇ ನಮ್ಮ ಮುಂದೆ ಸನ್ಮಾನಿಸಲ್ಪಟ್ಟಂತಹ ವ್ಯಕ್ತಿಗಳು ನಿಮಗೆ ಮಾದರಿಯಾಗಿದ್ದಾರೆ. ಏಕೆಂದರೆ ನಾವು ಹೆಮ್ಮೆ ಪಡಬೇಕಾಗ್ತದೆ. ಒಂದನೇದಾಗಿ ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾದಂತಹ AK ಮೊಯ್ದೀನ್ ಅವರ ಸವಿಸ್ತರವಾಗಿ ನಮ್ಮ ಮಲಾರ್ನವರು ಈಗಾಗಲೇ ಬೇಕಾದಷ್ಟು ಹೇಳಿದ, ನನಗೆ ಹೆಚ್ಚಾಗಿ ಹೇಳಲಿಲ್ಲ. ಅದೇ ರೀತಿ ಮಲಾರ್ ನಮ್ಮ ಸಂಸ್ಥೆಯ ಅಧ್ಯಾಪಕ, ಇವರನ್ನು ಕೂಡ ಒಂದು ಬಿಡಿ ಇದು ಇಲ್ಲದೆ ಕೂಡ ಸವಿಸ್ತಾರವಾಗಿ ನಮ್ಮ ಮಲಾರ್ ಮಾಸ್ಟರ್ನವರು ನಿಮಗೆಲ್ಲರಿಗೂ ಪರಿಚಯಿಸಿದ್ದಾರೆ. ಅದೇ ರೀತಿ ನಮ್ಮ ಊರಿನ ಹೆಮ್ಮೆಯ ಪುತ್ರಿ ಎಂದು ಹೇಳಬಹುದು. ನಮ್ಮ ಶಾಲೆಯಲ್ಲಿ ಕಲಿಯದಿದ್ದರೂ ಕೂಡ ನಮ್ಮ ನೆರೆಯ ಶಾಲೆಯಲ್ಲಿ, ನಾನು ಕಲಿತಂತಹ ಶಾಲೆಯಲ್ಲಿ ಕಲಿತಂತಹ ಹುಡುಗಿ ಆಮಿನಾ ಶಿಫಾನ ನಮ್ಮೆಲ್ಲರ ಹೆಮ್ಮೆಯ ಪುತ್ರಿ. ಅದೇ ರೀತಿ ಯಾಕೆಂದರೆ ಇವರನ್ನೆಲ್ಲ ಯಾಕೆ ಹೇಳ್ತಾರೆ ಅಂತ ಹೇಳಿದರೆ, ನೀವು ಕೂಡ ಮುಂದೊಂದು ದಿನ ಈ ಸ್ಥಾನದಲ್ಲಿ ಇರಬೇಕು, ನಿಮಗೆ ಕೂಡ ಇಂತಹ ಗೌರವವು ಸದಾ ಇರಲೇಬೇಕೆಂದು ಆಶಿಸುತ್ತಾ ನನ್ನ ಮಾತಿಗೆ ವಿರಾಮ ಆಗ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಶ್ರೀಮತಿ ಅರುಣಾಕ್ಷಿ ಮೇಡಮ್ ಇವರನ್ನು ಕೇಳಿಕೊಳ್ಳುತ್ತಿದ್ದೇನೆ. ಈ ಶುಭ ದಿನದ ಧ್ವಜಾರೋಹಣ ನೆರವೇರಿಸಿ ಶುಭವನ್ನು ಹಾರೈಸಿದ ನಮ್ಮ ಎಲ್ಲ ಗಣ್ಯರಿಗೂ, ಮುಖ್ಯೋಪಾಧ್ಯಾಯರ ಹಾಗೂ ಶಾಲಾಭಿವೃದ್ಧಿ ಸಮಿತಿ ಸದಸ್ಯರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಮನತುಂಬಿದ ಕೃತಜ್ಞತೆಗಳು. ಈ ಶುಭ ದಿನದ ವಿಶೇಷತೆ ಏನೆಂದರೆ, ನಮ್ಮ ದೇಶದಲ್ಲಿ ಗೌರವಯುತ ಅಧಿಕಾರ ಹಾಗೂ ದೇಶ ರಕ್ಷಣೆ, ಪ್ರಜೆಗಳ ರಕ್ಷಣೆ, ಆಪತ್ಕಾಲದಲ್ಲಿ ಪುಟಾಣಿಗಳ ಜೀವರಕ್ಷಣೆ ಮಾಡಿದ ಮಹನೀಯರನ್ನು, ಪುಟಾಣಿಗಳನ್ನು ಸನ್ಮಾನಿಸುವುದು ಈ ಉತ್ತಮ ಕಾರ್ಯವು ದೆಹಲಿಯಲ್ಲಿ ಧ್ವಜಾರೋಹಣ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಿಯವರು, ವಿದೇಶದ ಗಣ್ಯರು ಹಾಗೂ ಇನ್ನಿತರ ನಮ್ಮ ಎಲ್ಲ ಮಂತ್ರಿ ಮಹಾಶಯರು ನೆರವೇರಿಸುವುದು ಸಂಪ್ರದಾಯವಾಗಿರುತ್ತದೆ. ಹಾಗೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಶಸ್ತಿ ಪಡೆದ ಗೌರವಾನ್ವಿತರನ್ನು ನಾವು ಸನ್ಮಾನಿಸಿ ಅವರಿಗೆ ಶುಭವನ್ನು ಹಾರೈಸುವುದು ನಮ್ಮ ಆದ್ಯ ಕರ್ತವ್ಯವೆಂದರಿತು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು, ಸಹ ಶಿಕ್ಷಕರು ಹಾಗೂ ಶಾಲಾಭಿವೃದ್ಧಿ ಸಮಿತಿ ಹಾಗೂ ಹಳ ವಿದ್ಯಾರ್ಥಿ ಸಂಘದ ಸದಸ್ಯರೆಲ್ಲರೂ ಈ ಉತ್ತಮ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮೆಲ್ಲರ ಸಹಯೋಗದೊಂದಿಗೆ ನೀಡಿದ ಸನ್ಮಾನವನ್ನು ಪ್ರೀತಿಪೂರ್ವಕ ಸ್ವೀಕರಿಸಿದ ಜನಾಬ್ ಹಾಜಿ AK ಮೊಯ್ದೀನ್ ರವರು, ಫಾರ್ಮಾ ಮೆಡಿಕಲ್ನ ವಿದ್ಯಾರ್ಥಿನಿ ಆಮಿನಾ ಶಿಫಾನ ಹಾಗೂ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ KMK ಮಂಜನಾಡಿಯವರು ಹಾಗೂ ದರ್ಗಾ ಸಮಿತಿ ಮದ್ರಸದ ಉಪಾಧ್ಯಕ್ಷರಾದ MH ಇಬ್ರಾಹಿಂ ರವರು, ಇವರೆಲ್ಲರಿಗೂ ಪರಮಾತ್ಮನು ಆಯುಷ್ಯ, ಆರೋಗ್ಯ, ಅಭಿವೃದ್ಧಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಹಾಗೂ ತಮಗೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು, ಕೃತಜ್ಞತೆಗಳು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಶಿಕ್ಷಣ ಸಂಸ್ಥೆಯ ಅಧಿಕಾರಿಗಳಿಗೂ ತಮ್ಮೆಲ್ಲರ ಪರವಾಗಿ ವಂದನೆಗಳು. ಅದೇ ರೀತಿ ಈ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಯಲು ಮುಖ್ಯ ರೂವಾರಿಯಾದ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು, ಸಹ ಶಿಕ್ಷಕರು, ಶಾಲಾಭಿವೃದ್ಧಿ ಸಮಿತಿ ಸಂಚಾಲಕರು ಹಾಗೂ ಸರ್ವ ಸದಸ್ಯರು ಹಾಗೂ ಸೈಯದ್ ಮದನಿ ದರ್ಗಾ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಹಾಗೂ ಸರ್ವ ಸದಸ್ಯರು ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಗೌರವಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ, ಮುಖ್ಯೋಪಾಧ್ಯಾಯರ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಭಾಗವಹಿಸಿದ ಹಜರತ್ ಶಾಲೆಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು, BM ಶಾಲೆಯ ಮುಖ್ಯೋಪಾಧ್ಯಾಯಿನಿಯರು ಹಾಗೂ ಕಲ್ಲಾಬ್ ಶಾಲೆಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿಯರು, ಹೊಸಕುರಲ್ ಚಾನೆಲ್ನವರು ಹಾಗೂ ನಮ್ಮ ಎಲ್ಲ ವಿದ್ಯಾರ್ಥಿಗಳು, ಸಹ ಶಿಕ್ಷಕರು ಹಾಗೂ ವಿದ್ಯಾರ್ಥಿ ರಕ್ಷಕರಿಗೆ